ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಬಹುಶಃ ಈಗ ಕರಾವಳಿ ಭಾಗದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮಾತ್ರ ಅಲ್ಲ, ಇಡೀ ನಾಡಿನಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ನಮ್ಮ ರಾಜ್ಯ ನೋಡ್ತಾ ಇದೆ ಏನಾಗ್ತಾ ಇದೆ ಕರಾವಳಿ ಭಾಗಕ್ಕೆ. ಕರಾವಳಿ ಭಾಗ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಒನ್ಸ್ ಅಗೇನ್ ಅಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಾಗುತ್ತೆ, ಯಾವ ರೀತಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ನಡು ರಸ್ತೆಯಲ್ಲಿ ದಾಳಿ ಮಾಡ್ತಾರೆ, ಕೊಚ್ಚಿ ಕೊಲೆ ಮಾಡ್ತಾರೆ, ಹತ್ಯೆ ಮಾಡ್ತಾರೆ, ತದನಂತರ ತುಂಬ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ. ಕರಾವಳಿ ಭಾಗದಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ಬಹಳಷ್ಟು ಆರೋಪಗಳು, ಆಕ್ರೋಶಗಳ ನಡುವೆ ಕರಾವಳಿ ಭಾಗದಲ್ಲಿ ಈಗಲಾದರೂ ಶಾಂತಿ ನೆಲೆಸಿದ್ಯಾ ಅಂತ ಬಂದಾಗ ಬಿಗ್ ಕ್ವಶನ್ ಮಾರ್ಕ್, ಅದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಟಾರ್ಗೆಟ್ ರಿವೆಂಜ್ ಜೋರಾಗ್ತಾ ಇದೆ. ಅಂದ್ರೆ ಇವತ್ತು ನಿನ್ನನ್ನು ತೆಗಿತೀನಿ, ನಾಳೆ ನಿನ್ನನ್ನು ತೆಗಿತೀನಿ ಅನ್ನುವಂತಹ ಡೈರೆಕ್ಟ್ ಆಗಿರುವಂತಹ ಟಾರ್ಗೆಟ್ ರಿವೆಂಜ್ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂಥದ್ದು ಬಹಳಷ್ಟು ವಿಪರ್ಯಾಸದ ಸಂಗತಿ. ಸುಹಾಸ್ ಶೆಟ್ಟಿಯ ಬೆನ್ನಲ್ಲೇ ಇದೀಗ ಕರಾವಳಿ ಭಾಗದಲ್ಲಿ ಪ್ರಬಲವಾಗಿರುವಂತಹ ಸಂಘಟನೆ ವಿಶ್ವ ಹಿಂದೂ ಸಂಘಟನೆ, ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಬಜರಂಗದಳ ಮುಖಂಡರಿಗೂ ಕೂಡ ಕೊಲೆ ಬೆದರಿಕೆ ಇದೆ. ಓಪನ್ ಆಗಿ ಕೊಲೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ SDPIಯ ಮುಖಂಡನಿಗೂ ಕೂಡ ಕೊಲೆ ಬೆದರಿಕೆ ಇದೆ. ಕರಾವಳಿ ಭಾಗದಲ್ಲಿ ನೇರವಾಗಿ ಎಲ್ಲಿ ತನಕ ಅಂತ ಬಂದಾಗ ಇವತ್ತಿನ ದಿನ ಸೋಮವಾರವೇ 9:30 ಗಂಟೆಗೆ ರಾತ್ರಿ ಬಜರಂಗದಳ ಮುಖಂಡರಾಗಿರುವಂತಹ ಭರತ್ ಕುಮ್ಡೇಲ್ ಅವರ ಕೊನೆಯ ದಿನ ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಲೆ ಬೆದರಿಕೆಯ ಪೋಸ್ಟ್ ಅನ್ನ ಹಾಕ್ತಾರೆ ಅಂತ ಬಂದಾಗ ಏನ್ ಮಾಡ್ತಾ ಇದೆ ನಮ್ಮ ರಾಜ್ಯ ಗುಪ್ತಚರ ಇಲಾಖೆ, ಏನ್ ಮಾಡ್ತಾ ಇದೆ ನಮ್ಮ ಇಂಟೆಲಿಜೆನ್ಸ್, ಏನ್ ಮಾಡ್ತಾ ಇದೆ ದಕ್ಷಿಣ ಕನ್ನಡ ನಮ್ಮ ಪೊಲೀಸ್ ಇಲಾಖೆ, ಇದೆಲ್ಲವೂ ಕೂಡ ಪ್ರಶ್ನೆಗಳ ನಡುವೆ ಬಜರಂಗದಳ ಮುಖಂಡರಿಗೆ ಕೊಲೆ ಬೆದರಿಕೆ ಒಂದ್ ಕಡೆ ಆದ್ರೆ, ವಿಶ್ವ ಹಿಂದೂ ಪರಿಷತ್ ಮುಖಂಡರಾಗಿರುವಂತಹ ಶರಣ್ ಪಂಪಲ್ಗೂ ಕೂಡ ಕೊಲೆ ಬೆದರಿಕೆ ಇದೆ. ಇನ್ನೊಂದ್ ಕಡೆ ಕೋಡಿಕೆರೆ ಲೋಕೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ. ಏನಾಗ್ತಾ ಇದೆ, ನಿಮ್ಮನ್ನ ತೆಗಿತೀನಿ ಬಿಡಲ್ಲ, ಇಂತಹ ಪ್ರತೀಕಾರದ ಹತ್ಯೆಗಳು ನಡೀತಾ ಇದೆ ಕರಾವಳಿ ಭಾಗದಲ್ಲಿ. ಏನಿದು, ಏನ್ ಕತೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಟಾರ್ಗೆಟ್ ರಿವೆಂಜ್ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಕರಾವಳಿ ಭಾಗ, ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಕೆಟ್ಟ ಹಣೆಪಟ್ಟಿ ಕರಾವಳಿ ಭಾಗಕ್ಕಿರುವಂಥದ್ದು. ಮತ್ತೆ ಕೋಮು ದ್ವೇಷದ ಜ್ವಾಲೆಯಲ್ಲಿ ಕರಾವಳಿ ಭಾಗ ಹೊತ್ತಿ ಉರಿತಾ ಇರುವಂಥದ್ದು ಬಹಳಷ್ಟು ಹೆಸರದ ಸಂಗತಿ ಇದು. ಕರಾವಳಿಯಲ್ಲಿ ಹೊತ್ತಿ ಉರಿತಾ ಇರುವಂತಹ ಕೋಮು ದ್ವೇಷದ ಜ್ವಾಲೆ.
ಮತ್ತೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಕೋಮು ಸೂಕ್ಷ್ಮ ಪ್ರದೇಶ ಕರಾವಳಿ ಭಾಗ. ಜೊತೆಗೆ ಸುಹಾಸ್ ಶೆಟ್ಟಿ ಅವರ ಬೆನ್ನಲ್ಲೇ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಬೆನ್ನಲ್ಲೇ ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್, ಅದೇ ರೀತಿ ಬಜರಂಗದಳ ಮುಖಂಡರಾಗಿರುವಂತಹ ಭರತ್ ಕುಂಡೇಲ್ ಮುಂದಿನ ಟಾರ್ಗೆಟ್, ಇವರಿಗೆ ಡೇಟ್ ಫಿಕ್ಸ್ ಮಾಡಲಾಗಿದೆ ಅನ್ನುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಏನಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಅನ್ನುವಂತಹ ಪ್ರಶ್ನೆಗಳನ್ನು ಇಂತಹ ಪೋಸ್ಟ್ಗಳು, ಆಘಾತಕಾರಿಯಾಗಿರುವಂತಹ ಪೋಸ್ಟ್ಗಳು ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಇನ್ನೊಂದು ಕಡೆ ಇದು ಬಜರಂಗದಳ ವಿಎಚ್ಪಿ ಮುಖಂಡರ ಕಥೆಯಾದರೆ, ಅತ್ತ SDPI ಮುಖಂಡ ರಿಯಾಜ್ ಕಡಂಬು ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ. ಒಂದ್ ಕಡೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್, ಜೊತೆಗೆ ಬಜರಂಗದಳ ಮುಖಂಡರಾಗಿರುವಂತಹ ಭರತ್ ಕುಂಡೇಲ್ ಅವರು. ಇಲ್ಲಿ ಮುಂದಿನ ಟಾರ್ಗೆಟ್ ಶರಣ್ ಪಂಪೇಲ್, ಶರಣ್ ಹತ್ಯೆಯಾಗಲು ತಯಾರಾಗು ಅನ್ನುವಂತಹ ಪೋಸ್ಟ್ ಅನ್ನ ಹಾಕಲಾಗಿದೆ. ಈ ಮೂಲಕ ಶರಣ್ ಪಂಪೇಲ್ ಅವರಿಗೆ, ವಿಎಚ್ಪಿ ಮುಖಂಡರಾಗಿದ್ದ ಶರಣ್ ಪಂಪೇಲ್ ಅವರಿಗೆ ನೇರವಾಗಿರುವಂತಹ ಹತ್ಯೆ ಬೆದರಿಕೆಯನ್ನ ಮಾಡಲಾಗಿದೆ. ಅದೇ ರೀತಿ ಅಶ್ರಫ್ ಕೊಂದ ಭರತ್ನನ್ನ ಎಂದೂ ಕೂಡ ಮರೆತಿಲ್ಲ ಅನ್ನುವಂತಹ ಪೋಸ್ಟನ್ನು ಹಾಕಿ, ತಲ್ವಾರ್ ಫೋಟೋ ಜೊತೆಗೆ ಪೋಸ್ಟನ್ನು ಮಾಡಿ ಬಜರಂಗದಳ ಮುಖಂಡ ಭರತ್ ಕುಂಡೇಲ್ ಅವರಿಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ. ಮಾತ್ರ ಅಲ್ಲ, ಎಕ್ಸಾಕ್ಟ್ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಅಂದರೆ ಇವತ್ತು ಸೋಮವಾರ ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ನಿನ್ನ ಸಾವು ಅನ್ನುವಂತಹ ಪೋಸ್ಟನ್ನು ಬಜರಂಗದಳ ಮುಖಂಡ ಭರತ್ ಕುಂಡೇಲ್ ಅವರಿಗೆ ನೇರವಾಗಿ ಬೆದರಿಕೆಯನ್ನು ಹಾಕಲಾಗಿದೆ. ಸೋಮವಾರ ರಾತ್ರಿ 9:30ಕ್ಕೆ ಅಂತ ಹೇಳಿ ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಬೆದರಿಕೆ ಪೋಸ್ಟನ್ನು ಹಾಕಿರುವಂಥದ್ದು. ಜೊತೆಗೆ ಮುಸ್ಲಿಂ ಮುಖಂಡ ರಿಯಾಜ್ ಕಡಂಬುವಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ಒಟ್ನಲ್ಲಿ ಪ್ರತೀಕಾರದ ದಾಹದಲ್ಲಿ ನಲುಗ್ತಾ ಇದೆ ಕರಾವಳಿ ಭಾಗ. ಇಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್, ರಿವೆಂಜ್ ಮರ್ಡರ್ ಅನ್ನುವಂತಹ ಮಾತುಗಳು ನೇರವಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ. ಫಾಜಿಲ್ ಹತ್ಯೆಯ ನಂತರ ಅದಕ್ಕೆ ಕನೆಕ್ಟೆಡ್ ಆಗಿರುವಂತಹ ರಿವೆಂಜ್ ಮರ್ಡರ್, ಅದು ಸುಹಾಸ್ ಶೆಟ್ಟಿ ಅವರ ಮರ್ಡರ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಪ್ರತೀಕಾರದ ದಾಹದಲ್ಲಿ ಕರಾವಳಿ ಭಾಗ ನಲುಗ್ತಾ ಇದೆ. ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಚರ್ಚೆಗಳು, ಬಹಳಷ್ಟು ಆತಂಕಗಳು, ಬಹಳಷ್ಟು ಬೆಳವಣಿಗೆಗಳು ಕರಾವಳಿ ಭಾಗದಲ್ಲಿ ನಡೀತಾ ಇದೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ನೇರವಾಗಿ ನಾನು ಅತಿಥಿಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಜರಂಗದಳ ಮುಖಂಡರಾಗಿರುವಂತಹ ಪ್ರದೀಪ್ ಸರಿಪಾಳ್ ಅವರಿದ್ದಾರೆ. ಪ್ರದೀಪ್ ಸರಿಪಾಳ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಕುಂದೇಶ್ವರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಆತ್ಮೀಯವಾದಂತಹ ಸ್ವಾಗತ ಜಿತೇಂದ್ರ ಕುಂದೇಶ್ವರ್ ಅವರಿಗೆ. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ನೇರವಾಗಿ ನಮ್ಮ ಜೊತೆ ಝೂಮ್ ಮುಖಾಂತರ ಬಜರಂಗದಳ ಮುಖಂಡರಾಗಿರುವಂತಹ ಭರತ್ ಕುಂಡೇಲ್ ಅವರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾಗಿರುವಂತಹ ಶರಣ್ ಪಂಪೇಲ್ ಅವರು ನೇರವಾಗಿ ನಮಗೆ ಝೂಮ್ ಮುಖಾಂತರ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಅಟ್ ದ ಸೇಮ್ ಟೈಮ್ ರಿಯಾಜ್ ಕಡಂಬು ಅವರು, SDPI ಮುಖಂಡರಾಗಿರುವಂತಹ ರಿಯಾಜ್ ಕಡಂಬು ಅವರು ಕೂಡ, ಅಂದ್ರೆ ಮೂವರಿಗೂ ಕೂಡ ಕೊಲೆ ಬೆದರಿಕೆಯನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಕಲಾಗಿದೆ. ಅಂದ್ರೆ ಕರಾವಳಿ ಭಾಗದಲ್ಲಿ ಈ ಟಾರ್ಗೆಟ್ ರಿವೆಂಜ್ ಬಹಳ ಜೋರಾಗಿ ವರ್ಕೌಟ್ ಆಗ್ತಾ ಇದೆ, ಬಹಳ ಜೋರಾಗಿ ನಡೀತಾ ಇದೆ. ಹಾಗಿದ್ದಾಗ ಏನ್ ಮಾಡ್ತಾ ಇದೆ ನಮ್ಮ ಗುಪ್ತಚರ ಇಲಾಖೆ, ಏನ್ ಮಾಡ್ತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅನ್ನುವಂತಹ ಪ್ರಶ್ನೆಗಳ ನಡುವೆ ಏನಾಗ್ತಾ ಇದೆ. ಇನ್ನೊಂದ್ ಕಡೆ ಭರತ್ ಕುಂಡೇಲ್ ಅವ್ರ ಜೊತೆ ನಾನು ನೇರವಾಗಿ ಮಾತಾಡ್ಬೇಕಾದ್ರೆ, ಅವರಿಗೆ ನೇರವಾಗಿ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ ಇವತ್ತಿನ ದಿನವೇ, ಅಂದ್ರೆ ಸೋಮವಾರ. ಈಗ 8 ಗಂಟೆ ಆಗ್ತಾ ಬಂತು, 9:30 ಅಂದ್ರೆ ರಾತ್ರಿ ಭರತ್ ಕುಂಡೇಲ್ ಅವರು ಎಲ್ಲಿದ್ದಾರೆ ಅಲ್ಲಿ ಅವರ ಕೊನೆಯ ಕ್ಷಣ ಅನ್ನುವಂತಹ ನಿಟ್ಟಿನಲ್ಲಿ. ಎಸ್, ಹಾಗಿದ್ದಾಗ ನಾನು ಭರತ್ ಕುಂಡೇಲ್ ಅವರು ಜಾಯ್ನ್ ಆದ್ರ. ಎಸ್, ಭರತ್ ಕುಂಡೇಲ್ ಅವರು, ಎಸ್, ನಮ್ಮ ಜೊತೆ ನೇರವಾಗಿ ಭರತ್ ಕುಂಡೇಲ್ ಅವರು ಬಜರಂಗದಳ ಮುಖಂಡರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದ ಸ್ವಾಗತ ಭರತ್ ಕುಂಡೇಲ್ ಅವರಿಗೆ. ನಮಸ್ತೆ. ಎಸ್, ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನೇರವಾಗಿ ಭರತ್ ಕುಂಡೇಲ್ ಅವ್ರ ಜೊತೆ ನಾನು ಬರ್ತೀನಿ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಟಾರ್ಗೆಟ್ ರಿವೆಂಜ್ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ದುರಂತ ಈ ಒಂದು ವಿಚಾರ. ಆದ್ರೆ ಈಗ 8 ಗಂಟೆ ಆಗಿದೆ, 9:30 ಅಂದ್ರೆ ಸೋಮವಾರ ರಾತ್ರಿ 9:30 ಇವತ್ತೇ ಭರತ್ ಕುಂಡೇಲ್ ಅವರೇ ತಮ್ಗೆ ಕೊಲೆ ಬೆದರಿಕೆಯನ್ನ, ನಿಮ್ಮನ್ನ ಮುಗಿಸ್ತೀವಿ ಅನ್ನುವಂತಹ ವಿಚಾರದಲ್ಲಿ ನೇರವಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಏನ್ ಹೇಳ್ತೀರಾ ಭರತ್ ಕುಂಡೇಲ್ ಅವರೇ, ಫಸ್ಟ್ ರಿಯಾಕ್ಷನ್? ಹೌದು, ಇವತ್ತು
2 ದಿವಸಕ್ಕಿಂತ ಮುಂಚೆ ಒಂದು ಪೋಸ್ಟ್ ಬಂದಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಇವತ್ತಿನ ಡೇಟ್ ಆಗಿ 9:30ಕ್ಕೆ ಕೊನೆಯ ದಿನ ಅಂತೆಲ್ಲ ಹಾಕಿದ್ದಾರೆ. ನಾವು ಅದರ ಬಗ್ಗೆ ದೊಡ್ಡದಾಗಿ ತಲೆ ಕೆಡಿಸಿಕೊಳ್ಳಿಕ್ಕೆ ಇಲ್ಲ. ಅಂದ್ರೆ ಈ ರೀತಿ ಮುಂಚೆ ಕೂಡ ಆಗಿತ್ತು. ಆದ್ರೆ ಇದು ಪೋಸ್ಟ್ ಹಾಕೋರು ಯಾರು ಅಂತ ಇದನ್ನು ಪೊಲೀಸರು ತನಿಖೆ ಮಾಡ್ಬೇಕು. ಕರೆಕ್ಟ್. ಇಲ್ಲಿದ್ರೆ ಇದು ಮುಂದುವರಿತದೆ. ಕರೆಕ್ಟ್. ಇಂಥ ಪೋಸ್ಟ್ ಆಗ್ಲಿಕ್ಕೆ ಆ ಪೋಸ್ಟ್ ಹಾಕೋರಿಗೆ ಧೈರ್ಯ ಹೇಗೆ ಅಂತ ನೋಡ್ಬೇಕು. ಅಂದ್ರೆ ಅವರದೇ ಸರ್ಕಾರ ಇರುವ ಕಾರಣ ಅವರಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಅಂತ ಹೇಳ್ತೇನೆ. ಮೊನ್ನೆ ಗೃಹ ಮಂತ್ರಿ ಬಂದಾಗ ಅವರಿಗೆ ಧಮಕಿ ಹಾಕಿದ್ದಾರೆ ಇವರು ಮುಸಲ್ಮಾನ್ ಮುಖಂಡರಲ್ಲಿ ಸೇರಿ. ಅಂದ್ರೆ ಈ ಜಿಲ್ಲೆಯಲ್ಲಿ ಆ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಅಂತ. ಈ ಜಿಲ್ಲೆಯಲ್ಲಿ ಈ STP ಆಗಿರ್ಬೋದು, ಈಗ ನಿಷೇಧಿತ PFI KFT ಆಗಿರ್ಬೋದು, ಇದೆಲ್ಲ ಕೂಡ ಸಕ್ರಿಯವಾಗಿದೆ. ದಿನದಿಂದ ದಿನಕ್ಕೆ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಎಲ್ಲೆಲ್ಲ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಯ್ತು ಅಲ್ಲೆಲ್ಲ ಇಂಥ ಧಮಕಿ, ಇಂಥ ಕೊಲೆಗಳು ಇದೆಲ್ಲ ಸಾಮಾನ್ಯವಾಗಿದೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಈ ಬಗ್ಗೆ ಇದನ್ನು ಎಚ್ಚರದಿಂದ ಗಮನಿಸಬೇಕಂತ ನಾನು ಇಲ್ಲಿ ಕೇಳ್ತಾ ಇದ್ದೇನೆ. ಅಂದ್ರೆ ಈಗ ತಮ್ಗೆ ಯಾವುದೇ ರೀತಿಯ ಭಯ ಇಲ್ಲ, ಜೀವ ಬೆದರಿಕೆ ಅನ್ನುವಂಥದ್ದು ಇಲ್ವೇ ಇಲ್ಲ, ಜೀವ ಭಯ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತೀರಿ ಹಾಗಾದ್ರೆ? ಎಲ್ಲ ಜೀವ ಭಯ ಅನ್ನೋದಿಲ್ಲ. ನಾವು ಈ ಸಂಘಟನೆಯಲ್ಲಿ ದುಡಿಬೇಕಾದ್ರೆ ಇದೆಲ್ಲ ಸಾಮಾನ್ಯ. ಸಂಘಟನೆ ಕೆಲಸ ಮಾಡುವಾಗ ಇದಕ್ಕೆಲ್ಲ ತಯಾರಾಗಿ ನಾವು ಬಂದವರು. ಅದಕ್ಕೋಸ್ಕರ ಜೀವ ಭಯ ಆತಂಕ ಅನ್ನುವ ಮಾತೇ ಇಲ್ಲ. ಎಷ್ಟು ದಿವಸ ಜೀವದಲ್ಲಿ ಇರ್ತೇವೆ ಅಷ್ಟು ದಿವಸ ಕೂಡ ಸಂಘಟನೆ ಕೆಲಸವನ್ನು ಮಾಡ್ತೇವೆ ಅಷ್ಟೇ. ಆ ರೀತಿಯ ಭಯ ಅನ್ನುವಂಥದ್ದು ಅಲ್ಲ, ಅವರೊಂದು ಹೇಳ್ತಾರೆ ಅಂದ್ರೆ ನಾಯಕರುಗಳನ್ನು, ಅವರು ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಹಿಂದೂ ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರೆ. ತುಂಬಾ ಜನ ಒಂದು ಕಡೆ ಯಾವಾಗ್ಲೂ ಹೇಳೋ ಪ್ರಶ್ನೆ, ಟ್ರೋಲ್ ಮಾಡ್ತಾರೆ. ಹಾಗೆ ಈಗ ಇವರಿಗೆ ಅದೇ ಪ್ರಶ್ನೆ, ನಿಮ್ಮನ್ನ ಯಾರಾದ್ರೂ ಬಲಿಪಶು ಮಾಡ್ತಾ ಇದ್ದಾರಾ ರಾಜಕೀಯ ನಾಯಕರು ಅಂತ ಕುಂಡೇಲ್ ಅವರಿಗೆ? ಇಲ್ಲ, ಬಲಿಪಶು ಅಂತ ಇದರಲ್ಲಿ ಬರುವುದಿಲ್ಲ. ಈ ಹೋರಾಟದಲ್ಲಿ ಇದು ಸಾಮಾನ್ಯ ಅಂತ ನನ್ನ ಅನಿಸಿಕೆ. ಅಂದ್ರೆ ಇದರಲ್ಲಿ ಒಬ್ಬ ಈ ಬಜರಂಗ ದಳ ಅಂದ್ರೆ ಈ ದೇಶದಲ್ಲಿರುವಂತಹ ಕ್ಷತ್ರಿಯ ಪರಂಪರೆ. ಅದು ಕ್ಷತ್ರಿಯರಿಗೆ ಯುದ್ಧ ರಂಗದಲ್ಲೇ ಸಾವಾದ್ರೆ ಅವನಿಗೆ ಸ್ವರ್ಗ. ಅದು ಅದನ್ನು ಬಿಟ್ಟು ಆ ಕ್ಷತ್ರಿಯನಾದವನಿಗೆ ಆತ್ಮಹತ್ಯೆ ಮಾಡಿಕೊಂಡ ಇಲ್ಲದೆ ಅನಾರೋಗ್ಯದಿಂದ ಸಾವು ಅದು ಅಲ್ಲ, ಯುದ್ಧ ರಂಗದಲ್ಲಿ. ಅದಕ್ಕೋಸ್ಕರ ಈ ಹೋರಾಟ ಇದು ಯಾರು ಕೂಡ ಇದರಲ್ಲಿ ಬಲಿಪಶು ಮಾಡುವವರು ಅದು ಅಂತ ಮಾತು ಇದರಲ್ಲಿ ಬರ್ಲಿಕ್ಕಿಲ್ಲ. ಅಂತ ಮಾತನಾಡುವವರು, ಸಂಘಟನೆಯನ್ನು ಹೊರಗಡೆ ನಿಂತು ನೋಡುವವರು, ಅದರ ಒಳಗಡೆ ಕೆಲಸ ಮಾಡುವವರಲ್ಲ ಅಂತ ನನ್ನ ಅನಿಸಿಕೆ. ಒಂದು ಇನ್ನು ಅಂದ್ರೆ ಯಾವಾಗ್ಲೂ ಬಜರಂಗ ದಳದ ಕಾರ್ಯಕರ್ತ ಇರ್ಬೋದು ಅಥವಾ ಯಾರಾದ್ರೂ ಹಿಂದೂ ಇವರು ಇದಾದಾಗ, ಕೊಲೆಯಾದಾಗ, ಬಲಿಯಾದಾಗ ಯಾವಾಗ್ಲೂ ಅವರ ಮನೆ, ಬಡತನ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದೆ. ಆವಾಗ ಎಲ್ರಿಗೂ ಏನನ್ನಿಸ್ತದೆ, ಪಾಪ ಇವರನ್ನೆಲ್ಲ ಬಳಸ್ಕೊಂಡ್ರಲ್ಲ, ಅಂದ್ರೆ ತುಂಬಾ ಬಡವರಾಗಿದ್ದಾರೆ, ಅವ್ರ ಮನೆಯಲ್ಲಿ ಸರಿಯಾಗಿ ನೋಡುವರಿಲ್ಲ, ಹೆತ್ತವರು ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿದ್ದಾರೆ, ಈ ರೀತಿಯಾದಂತಹ ವಿಚಾರಗಳೇ ಬರುವಾಗ ತುಂಬಾ ಜನರಿಗೆ ಅಯ್ಯೋ ಇವರನ್ನು ಬಳಸ್ಕೊಂಡ್ರ ಅಂತ ಭಾವನೆ ಬರ್ತದೆ. ಅದಕ್ಕೆ ನಿಮಗೆ ಅದು ಹೇಗೆ ಅನಿಸ್ತದೆ? ಯಾಕಂದ್ರೆ ಗೊತ್ತಾ, ಹೌದಾ ಅದರಲ್ಲಿ ಹತ್ಯೆಯಾದಾಗ ಪಾಪ ಇವರು ಬಡವರು ಇಂಥ ಕನಿಕರ ತೋರಿಸುವವರು, ಜೀವದಲ್ಲಿರುವಾಗ ಇಂಥ ಕಾರ್ಯಕರ್ತರನ್ನು ಅವರು ಕೂಡ ನೋಡಬೇಕು. ಈ ಸಮಾಜದಲ್ಲಿ ನಾಯಕರುಗಳು ಬಿಜೆಪಿ ಅವರ ಮಾತ್ರ ಅಲ್ಲ, ಹಿಂದೂ ಸಮಾಜದಲ್ಲಿ ತುಂಬಾ ಜನ ದುಡ್ಡಿದ್ದವರು, ತುಂಬಾ ಜನ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರು ಯಾರು ಕೂಡ ಕಾರ್ಯಕರ್ತರ ಮನೆ ನೋಡುದಿಲ್ಲ. ನೋಡುದು ಯಾವಾಗಂದ್ರೆ ಈ ರೀತಿ ಕೊಲೆ ಆದಾಗ ಮಾತ್ರ. ಅದಕ್ಕೋಸ್ಕರ ಹಿಂದೂ ಸಮಾಜ ಈ ಪ್ರತಿಷ್ಠಿತ ಒಂದು ಒಳ್ಳೆ ಯಾವ ಸ್ಟ್ಯಾಂಡರ್ಡ್ ಇದ್ದ ಜನರು ಕೂಡ ಇದನ್ನು ಗಮನಿಸಬೇಕು. ಇಂಥ ತುಂಬಾ ಕಾರ್ಯಕರ್ತರಿದ್ದಾರೆ, ನಾನೊಬ್ಬ ಮಾತ್ರ ಅಲ್ಲ, ಇಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ಹಗಲಿರುವುದು ಈ ಸಂಘಟನೆಗೋಸ್ಕರ ದುಡಿತಾರೆ. ಅವರು ಯಾರ ಮನೆ ಕೂಡ ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ. ಅವರನ್ನು ಆ ಕೊಲೆ ಆದ ಮೇಲೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವುದಕ್ಕಿಂತ, ಕೊಲೆ ಆದ ನಂತರ ಅವರ ಮನೆಗೆ ಹೋಗಿ ಅವರ ಖರ್ಚಿಗೆ ದುಡ್ಡು, ಅವರ ವ್ಯವಸ್ಥೆ ಮಾಡೋದಕ್ಕಿಂತ ಅವರು ಬದುಕಿರುವಾಗ ಅವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡಿ ಅವರು ಬದುಕುವ ಹಾಗೆ ಮಾಡ್ಬೇಕು. ಇದನ್ನು ಈ ಹಿಂದೂ ಸಮಾಜ ಮಾಡಬೇಕು. ಇದನ್ನು ಎಲ್ಲ ಬಿಜೆಪಿ ನಾಯಕರಾಗಿರ್ಬೋದು, ಸಂಘಟನೆ ನಾಯಕರಾಗಿರ್ಬೋದು, ಹಿಂದೂ ಸಮಾಜದ ನಾಯಕರಾಗಿರ್ಬೋದು, ಎಲ್ಲ ಜಾತಿಯ ನಾಯಕರು ಇದನ್ನು ಮೊದಲು ಮಾಡಬೇಕು ಅಂತ ನನ್ನ ಅನಿಸಿಕೆ. ಬಟ್ ಕುಮ್ಡೇಲ್ ಅವರೇ, ಅದು ವಿಚಾರ ಆಗ್ತಾ ಇಲ್ಲ ಅನ್ನೋದಾದ್ರೆ, ಈಗ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆದ ನಂತರ ಈಗ ಅವರ ಮನೆ ಜೊತೆಗೆ ಅವರ ಫ್ಯಾಮಿಲಿ, ಅವರ ತಂದೆ ತಾಯಿಯ ವಿಚಾರವಾಗಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯುವಕರು, ಅಂದ್ರೆ ಈಗ ಕುಂದೇಶ್ವರು ಹೇಳಿದಾಗೆ ಯುವಕರು ಎಲ್ಲೊಂದ್ ಕಡೆ ಬಲಿಪಶು ಆಗ್ತಾ ಇದ್ದಾರಾ ಅನ್ನುವಂತಹ ವಿಚಾರ. ಈ ಯುವಕರು ತಾವುಗಳು ಈಗಲೇ ಹೇಳ್ತೀರಿ, ತಾವುಗಳು ಸಂಘಟನೆ ಇರುವಂತದ್ದು ಹೋರಾಟ ಮಾಡ್ಲಿಕ್ಕೋಸ್ಕರ ಅನ್ನುವಂಥದ್ದು ಹೇಳ್ತೀರಿ. ಎಸ್, ಅದು ತಮ್ಮ ಒಂದು ಸ್ವ ಇಚ್ಛೆಯಿಂದ ತಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತೀರಿ. ಆದ್ರೆ ಅಲ್ಟಿಮೇಟ್ಲಿ ಅನ್ನುವಂಥದ್ದು ಕೊನೆಯದಾಗಿ ಅವರ ಕುಟುಂಬ ಬರುತ್ತೆ,
ಅವರ ಫ್ಯಾಮಿಲಿ ಬರುತ್ತೆ, ಅವರ ಮನೆಯ ವಿಚಾರಗಳು ಬರುತ್ತೆ, ಏನ್ ಕಥೆ ಅನ್ನುವಂತಹ ಪ್ರಶ್ನೆ ಇದು ಬಹಳಷ್ಟು ಚರ್ಚೆ ಆಗ್ತಾ ಇರೋದು. ಈಗ ನಿಮ್ಮ ಕಥೆಯೂ ಕೂಡ ಹಾಗೇನೆ, ಕುಂಡೆಲ ಅವರಿಗೂ ಕೂಡ ನೇರವಾಗಿ ಬೆದರಿಕೆ ಬರುತ್ತೆ ಅಂತ ಬಂದಾಗ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದು. ಏನ್ ಹೇಳ್ತೀರಿ, ಅಂದ್ರೆ ಇದು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಹುಡುಗರು ಅವರಿಗೋಸ್ಕರ ಏನು ಮಾಡಿಲ್ಲ, ಹಾಗಾದ್ರೆ ಏನ್ ಕತೆ? ಎಸ್ ಕುಂಡೆಲ ಅವರು ಹುಡುಗರು ಅವರಿಗೋಸ್ಕರ ಏನು ಕೂಡ ಮಾಡ್ಲಿಲ್ಲ. ಇದು ಇವತ್ತಿನಿಂದಲ್ಲ, ಮುಂಚಿನಿಂದ ಕೂಡ ಇದೇ ರೀತಿ ನಡೆದಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಸಾವರ್ಕರ್ ಜೈಲಲ್ಲಿ ಇರುವಾಗ ಸಾವರ್ಕರ್ ಹತ್ತಿಗೆ ಕಾಗದ ಬರೀತಾರೆ ಅವರಿಗೆ, ಅಂದ್ರೆ ನಿನ್ನ ಅಣ್ಣ ಎಲ್ಲ ಜೈಲಿಗೆ ಹೋದ್ರು, ನೀನಾದ್ರೂ ಮನೆಗೆ ಬಾ, ಮನೆಯ ಪರಿಸ್ಥಿತಿ ಸರಿ ಇಲ್ಲ, ಇಲ್ಲಿ ಅನ್ನ ಬೇಯಿಸಿ ನಮ್ಗೆ ತಿನ್ಲಿಕ್ಕೆ ಕಷ್ಟ ಆಗಿದೆ ಅಂತ ಪರಿಸ್ಥಿತಿ ಇದೆ ಅಂತ ಸಾವರ್ಕರ್ ಹತ್ತಿಗೆ ಕಾಗದ ಬರೀತಾರೆ. ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿಕೊಂಡು ಹೋಗ್ತದೆ. ಈ ದುಡ್ಡಿದ್ದವರು ಅಧಿಕಾರದಲ್ಲಿ ಇರ್ತಾರೆ, ಅವರಷ್ಟಕ್ಕೆ ಇರ್ತಾರೆ, ಆದ್ರೆ ಕಾರ್ಯಕರ್ತ ಆದವನು ಅವರ ಮನೆ, ಅವರ ಪರಿಸ್ಥಿತಿ ಇದೇ ರೀತಿ ಮುಂದುವರಿಸಿಕೊಂಡು ಇವತ್ತಿಗೂ ಅದೇ ರೀತಿ ಇದೆ. ಓಕೆ, ನಿಮ್ಮಲ್ಲೇ ನಾನು ಕೇಳ್ತೀನಿ. ಓಕೆ, ನಿಮ್ಮಲ್ಲೇ ನಾನು ಕೇಳ್ತೀನಿ. ಈಗ ಈ ಹತ್ಯೆಯಾದವರು ಅಥವಾ ಈ ರೀತಿ ಪ್ರಾಣತ್ಯಾಗ ಮಾಡಿದವರು ಎಲ್ಲರೂ ಕೂಡ ಬಡವರ ಮನೆ ಮಕ್ಕಳು ಅಥವಾ ಎಲ್ಲರೂ ಕೂಡ ಮಧ್ಯಮ ವರ್ಗದವರು, ಯಾರು ಕೂಡ ಒಳ್ಳೆ ಪ್ರಭಾವಿ ವ್ಯಕ್ತಿಗಳಲ್ಲ. ಇವರನ್ನ ಬಳಸಿಕೊಳ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಈಗ ನಡೀತಾ ಇರುವಂತಹ ಈ ಹತ್ಯೆಗಳು ಅನ್ನುವಂತಹ ವಿಚಾರ ಏನ್ ಹೇಳ್ತೀರಿ? ಇಲ್ಲ, ಅದನ್ನ ನಾನು ಒಪ್ಪುವುದಿಲ್ಲ. ಒಪ್ಪುದಿಲ್ಲ ನಾವು ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಇಲ್ಲಿ ಯಾರನ್ನು ಕೂಡ ಬಲವಂತವಾಗಿ ಕರ್ಕೊಂಡು ಬಂದವರಿಲ್ಲ. ಅವರವರ ಸ್ವ ಇಚ್ಛೆಯಿಂದ ಅವರವರಿಗೆ ಈ ಧರ್ಮದ ಈ ದೇಶದ ಕೆಲಸ ಮಾಡಬೇಕಂತ ಇಚ್ಛೆಯಿಂದ ಬಂದವರೇ ಎಲ್ಲರೂ ಕೂಡ. ಇಲ್ಲಿ ಯಾರನ್ನು ಕೂಡ ಬಲವಂತವಾಗಿ ಸಂಘಟನೆ ಕರ್ಕೊಂಡು ಬಂದು ಅವರನ್ನು ಬಲಿ ಕೊಡುವವರಿಲ್ಲ. ಓಕೆ ಓಕೆ ಓಕೆ, ಎಸ್ 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 ಸರ್, ಬರ್ತೀನಿ, ನಾನು ಮಾತಾಡ್ತೇನೆ ನಿಮ್ಮ ಮುಂದಕ್ಕೆ. ಎಸ್ ಸರ್, ಇಲ್ಲಿ ಫಸ್ಟ್ ರಿಯಾಕ್ಷನ್ ಎಸ್ ಪ್ರದೀಪ್ ಸರಿಪಾಳ್ ಅವರು, ಸುಹಾಸ್ ಶೆಟ್ಟಿ ಅವರ ಹತ್ಯೆ ನಂತರ ಆಗ್ತಾ ಇರುವಂತಹ ವಿಚಾರಗಳು. ಎಸ್, ಫಸ್ಟ್ ರಿಯಾಕ್ಷನ್. ಸುಮಾರು ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇಂತಹ ಗೊಡ್ಡು ಬೆದರಿಕೆಗೆ ಹೆದರಿಕೊಂಡು ಹಿಂದೂ ಕಾರ್ಯಕರ್ತರಾಗಲಿ ಬಜರಂಗ ದಳದ ಕಾರ್ಯಕರ್ತರಾಗಲಿ ಎಂದೂ ಮನಸ್ಥೈರ್ಯವನ್ನು ಕಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರು ಅವರು ಕ್ಷತ್ರಿಯ ಪರಂಪರೆ ಅಂತ. ಯಾವ ಕಾರ್ಯಕರ್ತರನ್ನು ಕೂಡ ಬಲವಂತವಾಗಿ ಸಂಘಟನೆಗೆ ನೀವು ಬನ್ನಿ ಅಂತ ಅವರನ್ನು ಮಾಡಿದಲ್ಲ. ನೋಡಿ, ನಾನು ಸುಮಾರು 15 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಸುಮಾರು ಕಾರ್ಯಕರ್ತರ ಬಲಿದಾನ ಆಗಿದೆ, ಅದು ಸಂಘಟನೆ ಶಕ್ತಿ ಕುಗ್ಗಿಲ್ಲ. ಮತ್ತಷ್ಟು ಕಾರ್ಯಕರ್ತರು ಸೇರ್ಕೊಳ್ತಾ ಇದ್ದಾರೆ, ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಬಲಿಪಶು ಅಲ್ಲ, ಅವ್ರು ಅವಾಗಲೇ ಹೇಳಿದ್ರು. ಸಾವರ್ಕರ್ನ ಉಲ್ಲೇಖ ಮಾಡಿದಾಗ ಅವ್ರ ಅತ್ತಿಗೆ ಒಂದು ಪತ್ರ ಬರೀತಾರೆ ಈ ತರ ಅಂತ. ಅತ್ತಿಗೆ ಒಂದು ರಿಟರ್ನ್ ಪತ್ರ ಬರೀತಾರೆ ಸಾವರ್ಕರ್. ಸಾವಿರಾರು ಪುಷ್ಪಗಳು ಅರಳುತ್ತೆ, ನಾಶ ಆಗುತ್ತೆ, ಬಿದ್ದೋಗುತ್ತೆ. ಆದ್ರೆ ಯಾವಾಗ ಆ ಗಜರಾಜನ ಪುಷ್ಪವನ್ನ ದೇವರಿಗೆ ಸಮರ್ಪಣೆ ಮಾಡ್ತಾನಲ್ಲ, ಅಂತ ಪುಷ್ಪಗಳು ಶ್ರೇಷ್ಠ ಅಂತ. ಹಾಗಾಗಿ ಅಂತ ಪುಷ್ಪಗಳು ತುಂಬಾ ಕಡಿಮೆ ಇರೋದು, ಬಲಿದಾನಗೊಂಡಂತ ಪುಷ್ಪಗಳು. ಅವ್ರಿಗೆ ಖಂಡಿತವಾಗಿ ಅವರ ನಮನವನ್ನ ಸಮರ್ಪಣೆ ಮಾಡ್ತೇವೆ. ಯಾವ ಕಾರ್ಯಕರ್ತರನ್ನು ಕೂಡ ಬಲಿಪಶು ಮಾಡಿದಲ್ಲ. ನಮಗೆ ಯಾವುದೇ ರಾಜಕೀಯ ಪ್ರೇರಣೆ ಕೂಡ ಅಲ್ಲ. ನಮ್ಮ ಕಾರ್ಯಕರ್ತರು ಬಲಿದಾನ ಆಗಿದಂತ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ನಾವು ತಗೊಂಡು ಬಂದು ಫೋರ್ಸ್ಫುಲಿ ಮಾಡಿಲ್ಲ. ನಾವು ನರೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಲಿಪಶು 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 ಅಂತೇಳಿ. ನಾನು ಹೇಳ್ತಾ ಇದ್ದೇನೆ, ಅವೆಷ್ಟೋ ಕಾರ್ಯಕರ್ತರು ಇದ್ದಾರೆ ಇವಾಗ. ತುಂಬಾ ಕಾರ್ಯಕರ್ತರು ಮನೆಯಲ್ಲಿ ಸಮಸ್ಯೆ ಸಾವಿರ ತೋರಿಸ್ತೇವೆ ನಾವು. ಈ ರೀತಿ ಮಾತಾಡೋರು ಬಂದು ಆ ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದನ ಮಾಡ್ತಾರ? ಖಂಡಿತವಾಗಿ ಇಲ್ಲ. ಇಲ್ಲಿ ನರೇಟಿವ್ ಏನ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಬಡವರ ಮಕ್ಕಳು ಈ ತರ ಆಗ್ತಾ ಇದ್ದಾರೆ ಅಂತೇಳಿ. ಸಂಘಟನೆಯ ಕಾರ್ಯಕರ್ತರು ಈ ಸಂಘಟನೆಯಲ್ಲಿ ಸ್ವಇಚ್ಛೆಯಿಂದ ಬಂದವರು. ಹಾಗಾಗಿ ಹೆದರುವ ಪ್ರಶ್ನೆ, ಈ ಗುಡ್ಡು ಬೆದರಿಕೆಗೆ ಹೆದರುವ ಪ್ರಶ್ನೆ ಇಲ್ಲ. ಹೆದರುವಂತಹ ಈ ಭಯೋತ್ಪಾದಕರ ಗುಡ್ಡು ಬೆದರಿಕೆಗೆ ಹೆದರುವ ಪ್ರಶ್ನೆನೇ ಇಲ್ಲ. ಸಂಘಟನೆ ಇನ್ನಷ್ಟು ಮುಂದುವರಿಯುತ್ತೆ, ಗಟ್ಟಿಯಾಗಿ ಬೆಳೆಯುತ್ತೆ. ಎಸ್, ಬರ್ತೀನಿ, ನಾನು ಮಾತಾಡ್ಲಿಕ್ಕಿದೆ. ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಕುಂದೇಶ್ವರ ಅವರೇ, ಫಸ್ಟ್ ರಿಯಾಕ್ಷನ್. ಯಾರು ಕೂಡ ಇಲ್ಲಿ ಬಗ್ಗುವಂಥದ್ದಿಲ್ಲ, ಜಗ್ಗುವಂಥದ್ದಿಲ್ಲ, ನೇರವಾಗಿ ಎಸ್ ಪ್ರತೀಕಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಎಸ್, ಇದು ಭಾರತೀಯ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಭಾರತೀಯ ಕಾನೂನು ಪ್ರಕಾರ ಯಾರನ್ನು ಕೊಲ್ಲುವುದಾಗ್ಲಿ ಅಥವಾ ಕೊಲ್ಲುತ್ತೇನೆಂತ ಹೇಳುವುದಾಗ್ಲಿ ಎಲ್ಲ ಅದು ತಪ್ಪೇ, ಖಂಡಿತ ತಪ್ಪು, ಕೊಲ್ಲಬಾರದು. ಯಾಕೇಳಿದ್ರೆ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲ ನಮ್ಮ ರಕ್ಷಣೆಯ ಹೊಣೆಯನ್ನು ನಮ್ಮ ಏನು ಕಾನೂನು ಪ್ರಕಾರ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಒಬ್ಬರನ್ನ ಅವ ಧರ್ಮದ ಆಧಾರದಲ್ಲಿ ಕೊಲ್ಲುವುದು ಅಥವಾ ಏನೋ ತಪ್ಪು ಮಾಡಿದಾನೆ ಅಂತ ನಾವೇ ಶಿಕ್ಷೆ ಕೊಡೋದು, ಇವನ್ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಕೊಡುವಂಥ ಯಾವುದೇ ಅಧಿಕಾರ ಇಲ್ಲ. ಕೊನೆ ಒಂದು ಹೇಳಿದ್ರೆ ನಮ್ಮನ್ನು ಕೊಲ್ತಾರೆ ಅಂತ ಒಂದು ಆತ್ಮರಕ್ಷಣೆಗೋಸ್ಕರ ಮಾತ್ರ ಒಂದು ಅವಕಾಶ ಇರುವುದು ಕೂಡ, ಅದಕ್ಕೂ ಅದು ಅಂದರೆ ತಮ್ಮ ಜೀವ ಹೋಗುವಾಗ ಮಾತ್ರ ಒಂದು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂಥದ್ದು. ಅದ್ರ ಕೇಸ್ಗಳು ಎಲ್ಲ ನಡೀತದೆ, ಅದು ವಿಷಯವೇ. ಸೊ ಆದ್ದರಿಂದ ಇಂತಹ ಬೆದರಿಕೆಗಳು
ಒಂದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಆತಂಕವನ್ನು ತಂದೊಡ್ತದೆ. ಈಗ ಅವರಿಗೆ ಬೆದರಿಕೆ ಹಾಕೋದು, ಇವರಿಗೆ ಬೆದರಿಕೆ ಹಾಕೋದು, ನಾಳೆ ಯಾರು ಈ ಬೆದರಿಕೆಗಳನ್ನು ಸೀರಿಯಸ್ ಆಗಿ ತಗೊಳ್ಳದಿರ್ಬೋದು, ಆದರೆ ಏನಾಗ್ತದೆ ಅವರಿಗೆ ಚಟಾಗಿ ಬಿಡ್ತದೆ. ಯಾಕಂತ ಹೇಳಿದ್ರೆ ಹಿಂದೆ ಮಂಗಳೂರು ಮುಸ್ಲಿಂ ಅಂತ ಒಂದು ಪೇಜ್ಗಳಿತ್ತು, ಶಿವಮೊಗ್ಗದ ಹರ್ಷನಿಗೂ ಕೂಡ ಅದೇ ರೀತಿ ಅವನು ಫೋಟೋ ಹಾಕಿ ನಾವು ತೆಗಿತೇವೆ ಅಂತ ಹೇಳಿದ್ರೆ ತೆಗೆದ್ರು. ಇಲ್ಲೂ ಕೂಡ ಸೋಶಿಯಟಿ ಕೇಸಲ್ಲೂ ಕೂಡ ಅದೇ ರೀತಿ ಆಗಿತ್ತು, ಕಿಲ್ಲರ್ ಹೌದು, ಆ ರೀತಿಯಾಗಿ ಅದನ್ನ ಹಾಕಿದಾರಂತೆ. ಅಂದ್ರೆ ಈ ಇದು ಒಂದು ರೀತಿಯಲ್ಲಿ ಹೇಡಿಗಳು ಅವಿತುಕೊಂಡು ಅದನ್ನ ಯಾರು ಫೀಲ್ಡ್ ನಲ್ಲಿರೋರು ಬೇರೆ, ಪೋಸ್ಟ್ ಹಾಕುವವರು ಬೇರೆ, ಇದನ್ನ ತಲುಪಿಸುವವರು ಇನ್ನೊಬ್ರು. ಅಂದ್ರೆ ಇದೊಂಥರ ಅದಕ್ಕೆ ನೆಟ್ವರ್ಕ್ ವಿದೇಶದಲ್ಲಿ ಇದ್ಕೊಂಡು ಅದನ್ನು ಅಪ್ಲೋಡ್ ಮಾಡುವಂಥದ್ದು. ಈ ಹಿಂದೆ ಒಮ್ಮೆ ಮಂಗಳೂರಿನ ಪೊಲೀಸರು ಆ ರೀತಿಯಾದಂತಹ ನೆಟ್ವರ್ಕ್ ಅನ್ನು ಭೇದಿಸಿ ಈ ಬೆದರಿಕೆ ಹಾಕುವವರನ್ನ ಮಂಗಳೂರು ಮುಸ್ಲಿಂ ಪೇಜ್ ರೀತಿಯಲ್ಲಿ ಬೆದರಿಕೆ ಹಾಕಿ ಯಾರಿಗೆಲ್ಲ ಮಾಡಿದ್ದಾರೆ ಅವರನ್ನೆಲ್ಲ ಒಮ್ಮೆ ಅರೆಸ್ಟ್ ಮಾಡಿ ಆ ಮಂಗಳೂರು ಮುಸ್ಲಿಂ ಪೇಜ್ ಮುಚ್ಚಿ ಹೋಗಿದೆ. ಅಂದ್ರೆ ಪೊಲೀಸರಿಗೆ ಮನಸ್ಸು ಮಾಡಿದರೆ ಇಂತಹ ಅಡಗಿ ಕುಳಿತುಕೊಂಡು ಏನು ಇನ್ನೊಬ್ಬರ ಬೆನ್ನಲ್ಲಿದ್ದು ಇದರಲ್ಲಿ ಭುಜದಲ್ಲಿಟ್ಟು ಶಾಟ್ ಹೊಡೆಯುವವರನ್ನ ಖಂಡಿತ ಅದನ್ನ ಪತ್ತೆ ಹಚ್ಚಬಹುದು. ಮತ್ತೆ ಇದೆಲ್ಲ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಏನೋ ಒಂದು ರೀತಿಯಲ್ಲಿ ಆಕ್ರೋಶಗಳು, ಇಡೀ ದೇಶದಾದ್ಯಂತ ಒಂದು ಆಕ್ರೋಶಗಳ ಅಲೆ ಬಂದದ್ದು ಯಾವಾಗ ಹೇಳಿದ್ರೆ ಪಹಲ್ಗಾಮ ಇದರಲ್ಲಿ ಧರ್ಮಾಧಾರಿತವಾಗಿ ಅವರು ಏನು ಒಬ್ಬೊಬ್ಬರನ್ನ ಕರೆದು ಶೂಟ್ ಮಾಡಿದಾಗ ಇಡೀ ದೇಶಾದ್ಯಂತ ಒಂದು ಅಪನಂಬಿಕೆ, ಆಕ್ರೋಶಗಳು ಹುಟ್ಟಿಕೊಂಡು. ಇದಕ್ಕೆ ಕಾರಣ ಆಗಿರೋದು ಪಾಕಿಸ್ತಾನ ಈ ದೇಶದ ಒಗ್ಗಟ್ಟನ್ನು ಮುರಿಯುವಂತ ದೊಡ್ಡದಾದಂತ ಒಂದು ಪ್ರಯತ್ನವನ್ನ ಆ ರೀತಿಯಾಗಿ ಮಾಡಿದ್ರು, ಧರ್ಮಾಧಾರಿತವಾಗಿ ವಿಭಜಿಸುವ ಮೂಲಕ. ಅದು ದರಿದ್ರ ರಾಷ್ಟ್ರ ಈಗ ಹೇಳುವುದಾದ್ರೆ, ಅದರಲ್ಲಿ ಏನೂ ಇಲ್ಲ. ಇಂಥ ಟೆರರಿಸ್ಟ್ಗಳೇ ಅವರಿಗೆ ಒಂದು ಸ್ವರ್ಗ ಅದು. ಸೊ ಅದನ್ನ ಇಲ್ಲಿ ಒಂದು ಸಮೃದ್ಧವಾದಂತಹ ಭಾರತ ದೇಶದಲ್ಲಿ ಒಳ್ಳೆಯವರು ಚೆನ್ನಾಗಿ ಬದುಕುತ್ತಿರುವಂತಹ ಸಂದರ್ಭ, ಆ ಒಂದು ಎಲ್ಲ ಕಡೆಗಳಲ್ಲೂ ಒಂದು ಧರ್ಮದ ದ್ವೇಷವನ್ನ ಹುಟ್ಟು ಹಾಕಿದ್ರು. ಅದೇ ಪ್ರಕಾರವಾಗಿ ಒಂದೊಂದು ಕಡೆ ಈ ರೀತಿಯಾದಂಥ ಅವರು ಹಾಕಿದಂಥ ಪರಿಣಾಮವಾಗಿ ಎಲ್ರಿಗೂ ಒಬ್ಬರೊಬ್ಬರಿಗೆ ಅಪನಂಬಿಕೆ, ಸಣ್ಣ ವಿಷಯಕ್ಕೂ ದೊಡ್ಡ ಗಲಾಟೆ, ಆಮೇಲೆ ಗಲಭೆ, ಹತ್ಯೆ, ಈ ರೀತಿಯಾದಂಥ ಪರಿಣಾಮಗಳು ಆಗ್ತಾ ಇರುವುದು ನಿಜಕ್ಕೂ ಬಹಳ ಖೇದಕರ. ಮತ್ತೆ ಯಾರೇ ಆಗಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರನ್ನ ಸರ್ಕಾರ ನಿಷ್ಪಕ್ಷಪಾತವಾಗಿ, ಏನು ಪೊಲೀಸ್ ಇಲಾಖೆಯಲ್ಲಿ ಗುಪ್ತ ಮಾಹಿತಿಗಳಿರ್ತದೆ ಅಥವಾ ಒಂದೊಂದು ಅಪರಾಧ ಗುಪ್ತ ವಾರ್ತೆಗಳಿರ್ತದೆ, ಅದನ್ನು ಪತ್ತೆ ಹಚ್ಚುವವರು ಇರ್ತಾರೆ. ಇವರು ನಿಷ್ಪಕ್ಷಪಾತವಾಗಿ ಯಾರಿಗೂ ಅಂದ್ರೆ ಯಾವ ಸೈಡಿಗೂ ವಾಲದೆ ಕೆಲಸ ಮಾಡಿದರೆ ಇಂತಹ ಏನು ಬೆದರಿಕೆ ಇದೆಲ್ಲ ತನ್ನಿಂತಾನೆಗೆ ನಿಲ್ತದೆ. ಆದ್ರೆ ಆ ರೀತಿಯಾಗಿ ಸರಿಯಾದ ಕೆಲಸ ಆಗದೆ ಹೋದ ಸಂದರ್ಭದಲ್ಲಿ, ಅಂದ್ರೆ ಎಲ್ಲ ಕಡೆ ಅಪನಂಬಿಕೆ ಇರುವಾಗ, ಸಂಶಯ ಇರುವಾಗ, ಮತ್ತೆ ಈ ರೀತಿಯಾದಂತಹ ಏನು ಘಟನೆಗಳಾದಾಗ ಪೊಲೀಸರು ತಕ್ಷಣಕ್ಕೆ ಅವರ ಬೆಸ್ಟ್ ಪೊಲೀಸಿಂಗ್ ಮಾಡಿದ್ರೆ ಇದನ್ನೆಲ್ಲವನ್ನ ತಡೆಗಟ್ಟಬಹುದು. ಇವ್ರು ಹೇಳಿದ್ರಿ ಇವಾಗ ಅಪನಂಬಿಕೆ ಅಂತ. ಅಪನಂಬಿಕೆ ಬಗ್ಗೆ ಮಾತಾಡಲೇಬೇಕು ಪೊಲೀಸ್ ಇಲಾಖೆದು. ಬರ್ತೀನಿ ಮಾತಾಡ್ತೇನೆ, ಆ ವಿಷಯ ಮಾತಾಡ್ತೇನೆ. ಎಸ್ ಕುಮಟಲ್ ಅವರು, ಈಗ ಇಲ್ಲಿ ತಾವು ತಮ್ಗೆ ಹಾಕಿರುವಂತಹ ಪೋಸ್ಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ತಾವು ಹೇಳ್ತಾ ಇರೋದು, ಅಂದ್ರೆ ನನಗೆ ಜೀವ ಬೆದರಿಕೆ, ಜೀವ ಭಯ ಅನ್ನೋದು ಇಲ್ವೇ ಇಲ್ಲ ಅನ್ನೋದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಸುಹಾಸ್ ಶೆಟ್ಟಿ ಅವರ ಮರ್ಡರ್ ಆಗಿರುವಂಥದ್ದು ಕೂಡ ಬಿಫೋರ್ ದಟ್ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ನಿಂಗ್ ಅನ್ನು ಕೊಡಲಾಗಿತ್ತು. ಕಿಲ್ಲರ್ ಅನ್ನುವಂತಹ ಒಂದು ಪೇಜ್ ನಿಂದ ಈ ರೀತಿ ವಾರ್ನಿಂಗ್ ಅನ್ನು ಕೊಡಲಾಗಿತ್ತು. ಈಗ ಶಿವಮೊಗ್ಗದ ಹರ್ಷದಲ್ಲೂ ಕೂಡ ಅದೇ ವಿಚಾರ ಆಗಿರುವಂಥದ್ದು. ಅಂದ್ರೆ ಇದನ್ನ ನಾವು ನೆಗ್ಲೆಕ್ಟ್ಗಳು ಮಾಡಕ್ಕಾಗಲ್ಲ ಯಾವತ್ತು ಕೂಡ. ಸೊ ಹಾಗಿದ್ದಾಗ ಈ ಒಂದು ವಿಚಾರದಲ್ಲಿ ತಾವು ನೆಗ್ಲೆಕ್ಟ್ ಆಗಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಜೊತೆಗೆ ಏನ್ ಹೇಳ್ತಾರೆ ಡಿಪಾರ್ಟ್ಮೆಂಟ್, ತಾವು ಹೋಗಿ ದೂರನ್ನು ಕೊಟ್ಟಿದ್ದೀರಿ, ಏನ್ ಹೇಳ್ತಾರೆ ತಮ್ಗೆ? ಅಲ್ಲ, ನಾನು ಅದರ ಬಗ್ಗೆ ಹೆದರಿಕೆ ಇಲ್ಲ ಅಂತ ಹೇಳಿದೆ, ನೆಗ್ಲೆಕ್ಟ್ ಮಾಡುದಿಲ್ಲ. ಅಂದ್ರೆ ನಮ್ ಮೊದಲಿಂದಲೂ ಕೂಡ ಈ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ಕಾರ್ಯಕರ್ತರು ಅವರವರ ಜಾಗೃತಿಯಲ್ಲಿ ಇರಬೇಕು. ಯಾಕಂದ್ರೆ ಯಾವಾಗ ಯಾರಿಗೆ ಎಂತ ಆಗ್ತದೆ ಅಂತ ಹೇಳಿಕೆ ಆಗ್ತದೆ ಇಲ್ಲಿ. ಮತ್ತೆ ನಾವು ಅದರ ಬಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ದೂರು ಕೂಡ ಕೊಟ್ಟಿದ್ದೇವೆ. ನಾವು ದೂರು ಕೊಡೋದಕ್ಕಿಂತ ಮುಂಚೆ ಅವರು ಸುಮೋಟೋ ಕೇಸ್ ಕೂಡ ಮಾಡಿದ್ರು. ನಾವು ಕೊಟ್ಟ ದೂರನ್ನು ಕೂಡ ಅವರು ತಗೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ಒಂದು ತಿಂಗಳಿಗಿಂತ ಮುಂಚೆ ಕೂಡ ಒಮ್ಮೆ ಇದೇ ರೀತಿ ಆದಾಗ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲೆ ಮಾಡಿದ್ರು. ಇವತ್ತಲ್ಲ, 2-3 ವರ್ಷಕ್ಕಿಂತ ಮುಂಚೆ ಕೂಡ ಇದೇ ರೀತಿ ಬೆದರಿಕೆಗಳು ಬಂದಿತ್ತು, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆದ್ರೆ ಯಾವ ಕೇಸಲ್ಲಿ ಕೂಡ ಪೊಲೀಸರಿಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇವತ್ತು ಕೂಡ ಮಾತಾಡಿದ್ರೆ ಅದು ಅವರೇ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅದು ಹೊರದೇಶದಲ್ಲಿ ಕೂತ್ಕೊಂಡು ಯಾವುದೇ ಸಿಮ್ ಕಾರ್ಡ್ ಇಟ್ಕೊಂಡು ಫೇಕ್ ಐಡಿಯಲ್ಲಿ ಮಾಡ್ತಾ ಇದೆ. ಅದು ಪತ್ತೆ ಹಚ್ಚುವುದು ತುಂಬಾ ಕಷ್ಟ.
ಹೌದು, ಸೈಬರ್ ಕ್ರೈಮ್ ಹತ್ರ ಮಾತಾಡಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ, ಒಂದಲ್ಲ ಅದನ್ನು ಪತ್ತೆ ಹಚ್ಚಿದ್ದೇವೆ ಅಂತ ಹೇಳಿದ್ದಾರೆ. ಓಕೆ ಓಕೆ ಹಾಗೆ ಓಕೆ. ಈಗ ತಮ್ಮಲ್ಲಿ ಸೈಬರ್ ಕ್ರೈಮ್ ನಮ್ಮ ದೇಶದಲ್ಲಿ ಹೇಳಕ್ಕಾಗಲ್ಲ, ಅಷ್ಟು ಏನೋ ಒಂದು ಕಳಪೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ವಿಭಾಗ ಅದು. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ, ಯಾಕಂದ್ರೆ ಅದೊಂದು ಸರಿಯಾಗ್ತಾ ಇದ್ದಿದ್ರೆ ನಾವು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅದು ರಾಜರೋಷವಾಗಿ ನಡೀತಾ ಇದೆ ನಮ್ಮ ನಾಟ್ ಓನ್ಲಿ ನಮ್ಮ ಕರಾವಳಿ ಭಾಗ, ಇಡೀ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ. ಸೊ ಆ ರೀತಿ ಇದ್ದಾಗ ನಾನು ನಿಮ್ಮಲ್ಲಿ ಕೇಳ್ಬೇಕು, ಈಗ ಪ್ರಾಣ ರಕ್ಷಣೆಗೆ ತಾವೇನ್ ಮಾಡ್ಕೊಳ್ತಿದ್ದೀರಿ ಅನ್ನುವಂತಹ ವಿಚಾರ. ಇಲ್ಲಿ ಸುಹಾಸ್ ಶೆಟ್ಟಿ ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ ಅನ್ನೋದು ಗೊತ್ತಿತ್ತು, ಅವರಿಗೂ ಕೂಡ ಈ ರೀತಿಯ ಪೋಸ್ಟ್ಗಳು ಬಂದಿತ್ತು. ಆದ್ರೆ ಇಲ್ಲಿ ನೇರವಾಗಿ ಈಗ ಡಿಪಾರ್ಟ್ಮೆಂಟ್ ಮೇಲೆ ಆರೋಪ ಬರ್ತಾ ಇದೆ. ಅಂದ್ರೆ ಪ್ರಾಣ ರಕ್ಷಣೆಗೋಸ್ಕರ ಯಾವುದೇ ರೀತಿ ವೆಪನ್ಗಳನ್ನ ಇಡ್ಲಿಕ್ಕೆ ಆಗ್ಲಿಲ್ಲ, ಯಾವುದೇ ರೀತಿ ಆಯುಧಗಳು ಇರಲಿಲ್ಲ, ಸೊ ದಟ್ಸ್ ವೈ ಈ ರೀತಿ ಆಯ್ತು ಅನ್ನುವಂಥದ್ದು. ಇಲ್ಲಿ ಪ್ರಾಣ ರಕ್ಷಣೆ ಅನ್ನುವಂಥದ್ದು ಏನ್ ಮಾಡಬೇಕು, ಏನ್ ಕತೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಕುಂಡೇಲ್ ಅವರೇ, ಪ್ರಾಣ ರಕ್ಷಣೆಗೆ ಅಂದ್ರೆ ನಾವು ಯಾವಾಗಲೂ ಹೋಗುವಾಗ ನಮ್ ಜೊತೆ ಹುಡುಗರು ಇರ್ತಾರೆ, ಸಂಘಟನೆ ಕಾರ್ಯಕರ್ತರು. ಅದರ ಜೊತೆಗೆ ನಮ್ಮ ರಕ್ಷಣೆಗೆ ಆಯುಧವನ್ನು ಹಿಡ್ಕೊಳ್ಳೇಬೇಕು. ಆದ್ರೂ ಕೂಡ ಕೆಲವು ಸಲ, ಮೊನ್ನೆ ಕೂಡ ಸುಹಾಸ್ ವಿಷಯದಲ್ಲಿ ಅದೇ ರೀತಿ ಆಗಿದೆ. ಸುಹಾಸ್ ಶೆಟ್ಟಿಯದು ಗಾಡಿಯಲ್ಲಿದ್ದಂತ ಆಯುಧವನ್ನು ಇವರೇ ಪೊಲೀಸ್ನವರೇ ತೆಗೆಸಿದ್ದು. ಒಂದು ವೇಳೆ ಆಯುಧ ಇರ್ತಿದ್ರೆ ಕೈಯಲ್ಲಿ ಈ ರೀತಿ ಆಗ್ತಾ ಇರ್ಲಿಲ್ಲ. ಈ ರೀತಿಯ ಹತ್ಯೆ ಆಗ್ತಾ ಇರ್ಲಿಲ್ಲ. ಮತ್ತೊಂದು ಕೈಯಲ್ಲಿ ಆಯುಧ ಇದ್ರೆ ವಿರೋಧಿಗಳ ಹತ್ತಿರ ಬರ್ಲಿಕ್ಕೆ ಸ್ವಲ್ಪ ಹೆದರ್ತಿದ್ರು. ಒಬ್ಬ ನಿರಾಯುಧ ಆದವನನ್ನೇ ಇವರು 10 ಜನ ಸೇರಿ ಹೊಡೆದದ್ದು. ಇವರೇನು ದೊಡ್ಡ ಸಾಧನೆ ಮಾಡಿದ್ದೇನಲ್ಲ ಅದರಲ್ಲಿ. ಅಲ್ಲ ಕುಂಡೇಲ್ ಅವರೇ, ನಮ್ಮ ಕಾನೂನಿನ ಪ್ರಕಾರ ಮೊನ್ನೆ ಯಾರೋ ಅವರು ರೀಲ್ಸ್ ಮಾಡಿದ್ದಕ್ಕೆ, ಆಯುಧವನ್ನ ತೋರಿಸಿ ರೀಲ್ಸ್ ಮಾಡಿದ್ದಕ್ಕೆ ಕೇಸ್ ಹಾಕ್ತಾರೆ. ಹಾಗಾಗಿ ಆಯುಧವನ್ನ ಹಿಡಿಲಿಕ್ಕೆ ಕಾನೂನು ಪ್ರಕಾರ ಎಲ್ಲ ಅವಕಾಶ ಇಲ್ಲ. ಆದ್ರೆ ಪ್ರಾಣ ರಕ್ಷಣೆ ಅಂತ ವಿಚಾರ ಬಂದಾಗ ಇಲ್ಲಿ ನಾವು ಸಾಯ್ಲಿಕ್ಕಿಲ್ಲಲ್ಲ, ಪ್ರಾಣ ರಕ್ಷಣೆಗೋಸ್ಕರ ಈಗ ನಾವು ಸಾಯ್ಬೇಕಂತ ಹೇಳುದು ಅಲ್ಲಲ್ಲ. ಅದೇ ಗನ್ ಲೈಸೆನ್ಸ್ ಹಾಕುದಾದ್ರೆ ಹಾಕ್ಲಿ, ಆದ್ರೆ ನಮ್ಮ ರಕ್ಷಣೆ ನಾವು ಮಾಡ್ಬೇಕಲ್ಲ. ಗನ್ ಲೈಸೆನ್ಸ್ಗೆ ಹೇಳೋದಾದ್ರೆ ಶರಣ್ ಪಂಪೆಲ್ ಅವರು ತುಂಬಾ ಸತಿ ಗನ್ ಹಾಕಿದ್ದಾರೆ, ಕೊಡ್ತಾ ಇಲ್ಲ. ತಾವು ಏನಾದ್ರು ಆ ರೀತಿ ಏನಾದ್ರು ವಿಚಾರವನ್ನ ಮಾಡಿದಿರಿ? ಯಾಕಂದ್ರೆ ಶರಣ್ ಪಂಪೆಲ್ ಅವರು ಆಗ ಮಾತಾಡ್ತಿದ್ದಾಗ, ಇವತ್ತು ಅವರು ಹೌದು ಭದ್ರತೆಗಾಗಿ ಭದ್ರತೆ ಕೂಡ ಕೊಡಲ್ಲ. ಹೌದು, ನನ್ಗೊಂದು ಗನ್ ಲೈಸೆನ್ಸ್ ಬೇಕು ಅನ್ನುವಂಥದ್ದು, ರಿವಾಲ್ವರ್ ಬೇಕು ಅನ್ನುವಂಥದ್ದು, ಆದ್ರೆ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ, ಪ್ರಾಣ ರಕ್ಷಣೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾರೆ. ಸೊ ದಟ್ಸ್ ವೈ ತಮ್ಮ ಪ್ರಾಣ ರಕ್ಷಣೆ ಅನ್ನುವಂತಹ ವಿತ್ ಲೈಸೆನ್ಸ್. ಇವಾಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ. ಇವಾಗ ಸುಹಾಸ್ ಹತ್ಯೆಗೆ ಅವನು ರಶೀದ್ ಅಂತ ಪೊಲೀಸ್, ಅವರಿಂದಾನೇ ಈ ತರ ಆಗಿದೆ ಅಂತ ಹೇಳಿ ಆರೋಪಗಳು ಬರ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ನಮಗೆ ತನಿಖೆ ನಂಬಿಕೆ ನೋಡಿ. ಯಾವಾಗ ಹತ್ಯೆ ಆದ ಕೂಡಲೇ ಅವರದ್ದು ಕಾರಲ್ಲಿ ಯಾವ ರೀತಿ ಹತ್ಕೊಂಡು ಹೋಗ್ತಾರೆ, ಭಯ ಇದೆಯಾ, ಅವಸರ ಇದೆಯಾ? ಆರಾಮವಾಗಿ ಹತ್ಕೊಂಡು ಹೋಗ್ತಾರೆ. ಅವ್ರಿಗೆ ಇಬ್ಬರು ಮುಸಲ್ಮಾನ ಹೆಂಗಸರು ಸಪೋರ್ಟ್ ಮಾಡ್ತಾರೆ, ಕೈಯಲ್ಲೇನೋ ಕೊಡ್ತಾರೆ, ಏನೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರ ಬಂಧನ ಆಗಲಿಲ್ಲ. ಅದಕ್ಕೆ ಮೊನ್ನೆ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ಅವರ ವರ್ಷನ್ ಹೇಳಿದ್ರೆ ಯಾರು ಕೂಡ ಏನು ಪೊಲೀಸ್ ಏನು ರೌಡಿ ಶೀಟರ್ ಇರ್ಬೋದು, ಅವರಿಂದಾಗಿ ಇನ್ನೊಂದು ಸಮಸ್ಯೆ ಆಗ್ತದೆ, ಅದಕ್ಕೋಸ್ಕರ ಯಾವುದೇ ಆಯುಧಗಳನ್ನು ಹಿಡಿಲಿಕ್ಕಿಲ್ಲ, ತಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಕಾನೂನುಬದ್ಧವಾಗಿ ಅವರು ಹೇಳ್ತಾರೆ. ಹಾಗಾದ್ರೆ ಹತ್ಯೆ ಮಾಡಿದವರ ಕೈಯಲ್ಲಿ ಆಯುಧಗಳು ಹೆಂಗ್ ಬಂತು? ಅದನ್ನ ಯಾಕೆ ತಪಾಸಣೆ ಮಾಡಿಲ್ಲ? ಅದೊಂದು ಹೇಳು, ಯಾವ ರೀತಿ ಬಂತು? ಪೊಲೀಸ್ ಇಲಾಖೆಯ ಸಮ್ಮತಿ ಇಲ್ಲ ಅಥವಾ ಸಪೋರ್ಟ್ ಇಲ್ಲದವ್ರು ಯಾವ ರೀತಿ ಅಂತ ಬಂದಾಗ ಇಲ್ಲಿ ಸುಹಾಸ್ ಶೆಟ್ಟಿ ಅವರ ವಿಚಾರದಲ್ಲಿ ಯಾಕೆ ಅಲ್ಲಿ ಪೊಲೀಸ್ ಅವರು ತಪಾಸಣೆ ಮಾಡ್ತಾರೆ ಅಂತ ಬಂದಾಗ ಒಂದು ಬಾರಿ ಅಲ್ಲ ರೌಡಿ ಶೀಟರ್ ಇದೆ, ಒಂದು ಬಾರಿ ಅಲ್ಲ, ಪ್ರತಿ ಬಾರಿ ರಶೀದ್ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಅವರಿಗೆ. ಅವರ ತಾಯಿ ಹೇಳಿದ್ದಾರೆ, ಸುಹಾಸ್ ಶೆಟ್ಟಿ ತಾಯಿ ಪದೇ ಅವರಲ್ಲಿ ಹೇಳಿದ್ದಾರೆ, ಅಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಅವರಿಗೆ ಅಂತೇಳಿ. ನಿರಾಯುಧವಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಅವರನ್ನು ಯಾಕೆ ನೀಡಿರಬಾರ್ದು? ಇದು PFI ಕಾರ್ಯಕರ್ತರು ಮಾಡಿದಂತ ಕೆಲಸ. ಕಳೆದ ಮೊನ್ನೆ 3 ದಿನಗಳಲ್ಲಿ ಮಾತ್ರ ಮಾಡಿದಾರಾ ಅಥವಾ ಪ್ರತಿ ಸಾರಿಯೂ ಒಂದು ತಿಂಗಳಿಂದ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. 1 ತಿಂಗಳಿಂದ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದಕ್ಕೇನು ವೇದಿಕೆಯನ್ನ ಪೊಲೀಸರು ಹಾಕಿ ಕೊಟ್ಟಿದ್ದಾರಾ? ಅಲ್ಲ, ಇವರು ಪ್ಲಾನ್ ಮರ್ಡರ್ ಮಾಡ್ಲಿಕ್ಕೆ ಸ್ಕೆಚ್ ಮಾಡಿದ್ದು ಏಪ್ರಿಲ್ 2ನೇ ತಾರೀಕಿಂದ ಅಂತ ಏನೋ ಆ ರೀತಿಯಾದ ಮಾಹಿತಿಗಳಿದೆ. ಈಗ ಕುಂಡೇಲ್ ಅವರು, ಈಗ ನೀವು ಹೋಗಿ ಪ್ರಾಣ ರಕ್ಷಣೆ ಅಂದ್ರೆ ಈ ಸಲ ಮಾತ್ರ ಅಲ್ಲ, ತಮ್ಗೆ ಈ ಹಿಂದೆಯೂ ಕೂಡ ಜೀವ ಬೆದರಿಕೆ ಬಂದಿದೆ. ಹಾಗಿದ್ದಾಗ ತಮ್ಮ ಪ್ರಾಣ ರಕ್ಷಣೆಗೆ ಏನ್ ಮಾಡ್ಬೇಕು ಅಂತ ಡಿಪಾರ್ಟ್ಮೆಂಟ್ ಏನಾದ್ರು ಹೇಳಿದ ಈ ರೀತಿ ಹೇಳಿದಾಗ ಏನ್ ಹೇಳ್ತಾರೆ? ಯಾವ್ದು ಕೂಡ ಹೇಳಿಲ್ಲ, ಹೇಳಲೇ ಇಲ್ಲ ಇಷ್ಟವರೆಗೆ. ಇಲ್ಲ, ಡಿಪಾರ್ಟ್ಮೆಂಟ್ ಒಂದು ಹೇಳಿಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ಅವರು ಇಷ್ಟರವರೆಗೂ ನಮ್ಮನ್ನು ಕರೆದು ಅಂದ್ರೆ ನಮ್ಮ ಗಾಡಿ ಚೆಕ್ ಮಾಡುದು ಅಂತದನ್ನು ಕೂಡ ಮಾಡ್ಲಿಲ್ಲ ಅಂತದ್ದೆಲ್ಲ. ಓಕೆ ಏನ್ ಕತೆ ಪ್ರಾಣ ರಕ್ಷಣೆ ಅಂತ ಬಂದಾಗ, ಅಂದ್ರೆ ಒಬ್ಬ ಬೆದರಿಕೆ ಇದೆ ಅಂತ ಹೋಗಿ ಹೇಳ್ತಾನೆ ಅಂತ ಬಂದಾಗ ಡಿಪಾರ್ಟ್ಮೆಂಟ್ ಏನ್ ಕೊಡುತ್ತೆ ಆತನಿಗೆ?
ಏನ್ ಕೊಡುತ್ತೆ ಆತನಿಗೆ? ಪ್ರಶ್ನೆ ಅಲ್ಲ, ಸದ್ಯ ಪ್ರಶ್ನೆ ಈಗ ಆಕ್ಚುಲಿ ಅಂದ್ರೆ ಇನ್ಫ್ಲೂಯೆನ್ಸ್ ಇದ್ರೆ ಭದ್ರತೆಯನ್ನ ಕೊಡ್ತದೆ. ಭದ್ರತೆಯನ್ನು ಕೊಟ್ರೆ ಅವರಿಗೆ ಪೇಮೆಂಟ್ ಮಾಡ್ಲಿಕ್ಕೆಲ್ಲ ಇರುತ್ತೆ, ಗನ್ ಮ್ಯಾನ್ ಗಳೆಲ್ಲ ಇರ್ತದೆ, ಆ ತರ ಒಂದು ವ್ಯವಸ್ಥೆ ಕೂಡ ಇದೆ. ಆದ್ರೆ ಕೆಲವೊಮ್ಮೆ ಪೊಲೀಸರನ್ನ ಇಬ್ಬರನ್ನ ಕಳಿಸ್ತಾರೆ, ಅಂದ್ರೆ ಆ ತರ ಎಲ್ಲ ವ್ಯವಸ್ಥೆಗಳು ಇರ್ತದೆ. ಬಟ್ ಪೊಲೀಸರಿಗೆ ಅನಿಸ್ಬೇಕು, ಮತ್ತೆ ಕೆಲವೊಮ್ಮೆ ಅವರಿಗೆ ಅನಿಸುತ್ತೆ ಇವರೇ ನೋಡ್ಕೊಳ್ತಾರೆ ಏನೋ ಅಂತ ಅನಿಸಿದ್ರು ಅವರು ಬಿಟ್ಬಿಡ್ತಾರೆ. ನೆಗ್ಲೆಕ್ಟಾ ಅಂತ ಇಂಥ ಪೋಸ್ಟ್ಗಳು ಅಥವಾ ಇಂಥ ಬೆದರಿಕೆಗಳು ನೆಗ್ಲೆಕ್ಟಾ, ಫುಲ್ ನೆಗ್ಲಿಜೆನ್ಸ್ ಆಗಿದ್ರೆ? ಅಲ್ಲ, ಬೆದರಿಕೆಗಳನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಅಲ್ಲ ಇಲ್ಲಿ ಆಗಿರುವಂತದ್ದು ಕೂಡ. ಅವರು ಏನ್ ಹೇಳಿದ್ರೆ ಅವ್ರು ತನಿಖೆಗಳನ್ನ ಆ ರೀತಿಯಾಗಿ ಮಾಡಿಕೊಂಡು ಕೇಸ್ಗಳನ್ನ ದಾಖಲಿಸಿಕೊಂಡು ಅವರ ಕೆಲಸವನ್ನು ಮಾಡಿಕೊಂಡು ಒಂದು ಇವರಿಗೆ ಎಚ್ಚರಿಕೆ ಜಾಗ್ರತೆಯಿಂದ ಇರಿ ಅಂತ ಹೇಳ್ಕೊಂಡು, ಪಾಪದವರಿಗೆ ಅದ್ರ ಮನೆಯಿಂದ ಹೊರಗೆ ಹೋಗುವ ಜಾಗ್ರತೆ, ಒಬ್ಬರೇ ಹೋಗ್ಬೇಡಿ, ಕಾರಲ್ಲಿ ಹೋಗಿ, ಆ ಥರ ಎಲ್ಲ ಹೇಳ್ತಾರೆ. ಅಂದ್ರೆ ಏನಾದ್ರೂ ಆ ಥರ ಇದಿದ್ರೆ. ಮತ್ತೆ ಸ್ಟ್ರಾಂಗ್ ಇವರೆಲ್ಲ ಇದ್ದಾಗ ಅವ್ರು ಆ ಥರ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಒಂದು ಕಿವಿಗೆ ಹೇಳ್ತಾರೆ ಈ ರೀತಿ ಇದೆ ಅಂತ ಒಂದು ವಿಷಯನ ಹೇಳ್ತಾರೆ. ಮತ್ತೆ ಅವರಿಗೆ ಮನಸ್ಸಿಲ್ಲದಿದ್ರೆ ಹೇಳುದಿಲ್ಲ. ಓಕೆ ಓಕೆ ಓಕೆ. ಈಗ ಶರಣ್ ಪಂಪೆಲ್ ಅವರು ಕೇಳಿದ್ದಾರೆ ರಿವಾಲ್ವರ್ ಒಂದು ಬೇಕಾಗಿದೆ ವಿತ್ ಲೈಸೆನ್ಸ್, ಯಾಕಂದ್ರೆ ಅವರಿಗೆ ಜೀವ ಬೆದರಿಕೆ ಅನ್ನೋದು. ತಮ್ಗೆ ಏನಾದ್ರು ಆ ರೀತಿಯ ವಿಚಾರಗಳು ಇದೆಯಾ, ಹೇಗೆ ಸರ್? ಇಲ್ಲ, ನಾನು ಇಷ್ಟರವರೆಗೆ ಕೇಳಿಲ್ಲ, ನೋಡ್ಬೇಕಷ್ಟೇ. ಬೇಡ ಅಂತ ಹೇಳಿಯಾ? ಇಲ್ಲ, ನೋಡ್ಬೇಕಷ್ಟೇ, ಅಂತದೇ ಯಾವ್ದಿಲ್ಲ ಈಗ. ಓಕೆ ಓಕೆ, ಎಸ್. ನಾನು ಈಗ ನಿಮ್ಮಲ್ಲೇ ನಾನು ಕೇಳ್ತೇನೆ, ಬಿಫೋರ್ ದಟ್ ಸುಹಾಸ್ ಶೆಟ್ಟಿ ಹತ್ಯೆ ಬಗ್ಗೆ ನಾವು ಮಾತಾಡ್ತಿದ್ವಿ. ನಾನು ಆ ಒಂದು ವಿಚಾರದ ಬಗ್ಗೆ ನಾನು ಬರ್ಬೇಕಂತ ಬಂದಾಗ ಬಹಳಷ್ಟು ಜನರು ಕರೆಯನ್ನ ಮಾಡ್ತಾ ಇದ್ರಿ. ನಮ್ಮ ಕರಾವಳಿ ಭಾಗಕ್ಕೆ ಏನಾಗ್ತಾ ಇದೆ, ಏನಿದು ಕರಾವಳಿ ಭಾಗದಲ್ಲಿ ಇಂಥ ನೇರವಾಗಿ ಟಾರ್ಗೆಟ್ ರಿವೆಂಜ್ ಅನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ದಾಗ ನಾನು ಜನರ ಕರೆಗಳನ್ನು ಕೂಡ ಇನ್ನು ಮುಂದಕ್ಕೆ ತೆಗೆದುಕೊಳ್ತೀನಿ, ಅವರ ಅಭಿಪ್ರಾಯವನ್ನು ಕೂಡ ನಾನು ತೆಗೆದುಕೊಳ್ಬೇಕು. ಯಾಕಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ನ ಫೇಲ್ಯೂರ್ ಕೂಡ ಇದೆ. ಸೊ ಹಾಗಿದ್ದಾಗ ಅಲ್ಟಿಮೇಟ್ಲಿ ಆನ್ಸರೇಬಲ್ ಆಲ್ಸೋ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಸರ್, ಗೌತೀಶ್ ಅಂತ ಮಂಗಳೂರಿಂದ. ಲೋಕೇಶ್ ಅವರು ಮಂಗಳೂರಿಂದ. ನಮಸ್ತೆ ಲೋಕೇಶ್ ಅವರು, ಮಾತಾಡಿ ಸರ್, ಏನ್ ಹೇಳ್ತೀರಿ? ಸರ್, ನೀವು ನ್ಯೂಸ್ ಅಲ್ಲಿ ಇವರನ್ನು ಕರ್ಕೊಂಡು ಮಾತಾಡೋದಕ್ಕಿಂತ ನಾನೊಂದು ಹೇಳುದು, ಪೂರ್ಣ ಪ್ರಕರಣವನ್ನು NIA ಮಾಡುವಂತೆ ನೀವು ಇದರಲ್ಲಿ ಆಲೋಚನೆ ಕೊಡ್ಬೇಕು ಸರ್. ಏಕೆಂದ್ರೆ ಆ ವಿಡಿಯೋವನ್ನು ನೋಡಿದ್ರೆ ನಿಮ್ಗೆ ಗಮನಿಸಬಹುದು, ಶಾಂತಿಗುಡ್ಡ ಅಂತ ಊರು, ನಾವು ಕಾಲೇಜ್ ಹೋಗ್ಬೇಕಂತಲೇ ಇದೆ ಊರು. ಅದು ಎಷ್ಟು ಕಮ್ಯುನಲ್ ಇದೆ ಅಂದ್ರೆ ಅಲ್ಲಿ ಒಬ್ರು ಭಾರತ್ ಮಾತಕ್ಕೆ ಬಿಡಿ, ನೀವು ಮೊನ್ನೆ ನೋಡಿರ್ಬೋದು, 10 ಮಂದಿ ಅಟ್ಯಾಕ್ ಮಾಡ್ತಿದ್ದಾರೆ, ಒಬ್ರು ಅದು ಬರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇದನ್ನೇ ಕೊಲ್ತಾ ಇದ್ದಾರೆ ಈ ಮುಳ್ಳಗಲ್ ಅಂತ. ಓಕೆ, ಅದರಲ್ಲಿ ಮತ್ತೆ ನೋಡಿದ್ರೆ ಒಂದು ಸೈನಿಕ ದೊಡ್ಡ ಸಾಧನೆ ಮಾಡಿದಾಗ ಇವರು ಇದು ಮಾಡ್ತಿದ್ದಾರೆ, ಇಬ್ಬರು ಯಾರವರು ಹೆಂಗಸರವರದ್ದು ಕಳಿಸ್ತಾ ಇದ್ದಾರೆ. ಅಂದ್ರೆ ಇವರು ದೊಡ್ಡ ಸಾಧನೆ ಮಾಡಿದ ಅನ್ಕೊಂಡಿದ್ದಾರೆ. ಇದನ್ನು ನಾವು ಹಿಂದೂಗಳಾಗಿ ಅಂತ ಹೀಗೆ ಇವರಿಗೆ ಬೆದರಿಕೆ ಬಂದಿದೆ ಅಂತ ನಾವು ಸುಮ್ಮನೆ ಕೂತ್ರೆ ಇವ್ರದ್ದು ನಿಲ್ಲುದಿಲ್ಲ. ಪೊಲೀಸ್ ಅವರಂತೂ ನಾಲಾಯಕ್, ಅವರಿಗೆ ಪತ್ತೆಸಲಿಕ್ಕಂತೂ ಆಗ್ಲಿಲ್ಲ. ಇನ್ನಿಂದ ಯಾರೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತ ಕೊಟ್ಟದಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ, ಧನುಷ್ ಅಂತ ಅವನನ್ನು. ಓಕೆ, ಅವ ವಿಡಿಯೋ ಮಾಡಿ ಹಾಕಿದ್ದಾರೆ. ಇವರಿಗೆ ಅಷ್ಟು ಧೈರ್ಯ ಇಲ್ಲ ಬಿಡಿ, ಇವರು ಇದರಲ್ಲಿ ಹಾಕಿದ್ದಾರೆ. ಇದರಲ್ಲಿ ಎಂತ ಅಂತ ಹೇಳಿದ್ರೆ, ಮೊನ್ನೆ ವಕ್ಫಿಗೆ ಹೇಗೆ ಪ್ರತಿಭಟನೆ ಮಾಡಿದ್ದಾರೆ ಹಾಗೆ ನಾವುಗಳ ಹಿಂದೂಗಳೆಲ್ಲ ಸೇರಿ ಇವರಿಗೆ ಮಾಡ್ಬೇಕು, NIA ಕೊಡ್ಲಿಕ್ಕೆ. ಅದೇ ಒಂದು ಸಾಧಿ. ಓಕೆ, NIA ಕೊಡ್ಬೇಕಂತ ತಾವು ಹೇಳ್ತಾ ಇರೋದು ಅಲ್ವಾ ಸರ್? ಹೌದು ಸರ್, NIA ಕೊಟ್ರೆ ನೋಡಿ, ಪ್ರವೀಣ್ ಹೆಚ್ಆರ್ ಇದ್ದಾಗ NIA ಕೊಡ್ಲಿಲ್ಲ ಅಂದ್ರೆ ಅವರು ಅಷ್ಟು ಮಂದಿ ಅರೆಸ್ಟ್ ಆಗ್ತಿರ್ಲಿಲ್ಲ, ಅದೊಂದು ಸಂಘಟನೆ ಬಂದು ಸಾಕ್ತಿರ್ಲಿಲ್ಲ. ಈ NIA ಅಲ್ಲಿ ಪೂರಾ ಇವರ ಮಾನಸಿಕತೆ ಏನಿದೆ, ಅವರಿಗೆ 100 ಮಂದಿ ಒಟ್ಟಾದ್ರೆ ಅವರಿಗೆ ಸೌಹಾರ್ದತೆ ಅಂತ ಬರುದಿಲ್ಲ. ಫಾರ್ ದ ಪೀಪಲ್ ಬೈ ದ ಪೀಪಲ್ ಕಾನ್ಸ್ಟಿಟ್ಯೂಷನ್ ಎಂತ ಇಲ್ಲ ಅವರಿಗೆ. ಅವರು ಸೇರಿದ್ರೆ ಅವರು ಒಂದೇ. ಇವರ ಇನ್ನಷ್ಟು ಸಮಾಜದಲ್ಲಿ ಆಗುದಿದೆ. ಅದಕ್ಕೆ ಹೇಳುದು, ಇವರು ನಾವೆಲ್ಲ ಒಟ್ಟಾಗಬೇಕಾದ್ರೆ ಇವರಿಗೆ ಈಗಿನೇ ಬುದ್ಧಿಗಳಿಸ್ಬೇಕು. ಓಕೆ ಓಕೆ, ಎಸ್ ಎಸ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಎಸ್ ಸರ್, ಈಗ ಇಲ್ಲಿ ಸುಹಾಸ್ ಶೆಟ್ಟಿಯ ವಿಚಾರವಾಗಿ ಎಸ್, ಅಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಇದೆ. ಜೊತೆಗೆ ಬಹಳಷ್ಟು ವಿಚಾರಗಳು ಈ ಹಿಂದಿನದು ಕೂಡ ಪ್ಲಾನ್ ಆಗ್ತಾ ಇದೆ. ಸೊ ಇವತ್ತು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಆ ಭಾಗದ ಮೂಡಬಿದಿರೆ ಶಾಸಕರಾದ ಉಮ್ಮನತ್ ಕೋಟೆನೂ ಕೂಡ ನೇರವಾಗಿ ಆ ಭಾಗದ ಪೊಲೀಸ್ ಸಿಬ್ಬಂದಿಗಳಿಗೆ ಆರೋಪವನ್ನು ಮಾಡ್ತಾರೆ. ಜೊತೆಗೆ 50 ಲಕ್ಷಕ್ಕೆ ಡೀಲ್ ಆಗಿದೆ ಅನ್ನುವಂತಹ ವಿಚಾರಗಳು ನೋಡಿದಾಗ, ಇನ್ನೊಂದು ಕಡೆ ಅಲ್ಲಿ ಆಗ್ತಾ ಇರುವಂಥದ್ದು ಬಹಳಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರುವಂತಹ ಪ್ಲಾನ್ಗಳಿದೆ ಅನ್ನೋದು. ಯಾಕಂದರೆ ಫಾಸಿಲ್ ಹತ್ಯೆಯ ಪ್ರತೀಕಾರವಾಗಿ ನಡೆದಿರುವಂತಹ ಪ್ಲಾನ್. ಅಂದರೆ ಇದು ಇದೇ ರೀತಿ ಮುಂದುವರಿತಾ ಹೋಗುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ನೋಡಿ, ಇವಾಗ ಒಂದು ಹೇಳಿದರೆ, ಯಾವುದೇ ಹೇಳಿಕೆಯನ್ನು ಪೊಲೀಸರು ಪಡೆಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಇವರು ಸ್ಪೀಕರ್ ಹೇಳ್ತಾರೆ, ಅವರ ಮನೆಯವ್ರದ್ದು ಏನಿದು ಪ್ರತೀಕಾರ ಅಲ್ಲ, ಅವರ ಮನೆಯದಲ್ಲ, ಮನೆಯವ್ರದ್ದು ಏನು ಗೊತ್ತಿಲ್ಲ ಅಂತ. ವೆರಿ ನೆಕ್ಸ್ಟ್ ಅವರ ಸೋದರನ ಬಂಧನ ಆಗ್ತದೆ, ಇಷ್ಟು ಲಕ್ಷ ಡೀಲ್ ಅಂತೇಳಿ. ಇದು ಗೊತ್ತಿಲ್ಲದೆ ಹೇಳ್ತಾರೆ, ಅವರು ಗೊತ್ತಿದ್ದು ಹೇಳ್ತಾರೆ, ಸೇಫ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಪೂರ್ಣ ಕಾಂಗ್ರೆಸ್ ಸರ್ಕಾರ, ಪರಮೇಶ್ವರ್ ಬಂದಾಗ ಅವರ ಟೇಬಲ್
ಬಡಿದು ಮಾತಾಡ್ತಾರೆ. ಏನು ಸುಹಾಸ್ ಶೆಟ್ಟಿ ಮನೆಗೆ ಹೋಗೋದಾಗೆ ಬೆದರಿಕೆ ನೋಡ್ತಾರೆ, ಏನು ಆ ಥರ ಮಾಡ್ತೇವೆ ಈ ಥರ ಮಾಡ್ತೇವೆ ಅಂತ. ನಮಗೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಸರ್ಕಾರ ಆ ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಅದಕ್ಕೇನೋ ಪೂರ್ಣ ಬೆಂಬಲ ಪೊಲೀಸ್ ಇಲಾಖೆ ಕೊಡ್ತಾ ಇದೆಯಾ ಅನ್ನತಕ್ಕಂಥ ಸಂಶಯ. ಏನು ಈ ಆರೋಪಿ ಏನೋ ನಾವು ಆರೋಪ ಮಾಡ್ತಾ ಇದ್ದೇವೆ ಆ ಕಾನ್ಸ್ಟೇಬಲ್ ಅವರಿಂದ ಏನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ಈ ನಿರಾಯುಧರಾಗಿದ್ದಾರೆ ಅವರು, ಅರ್ಥ ಮಾಡ್ಕೋಬೇಕು ಒಂದದು. ಹಾಗಾಗಿ ನಮಗೆ ಈ ಸರ್ಕಾರದ ಪೊಲೀಸ್ ಇಲಾಖೆ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ನೋಡಿ ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನರ ಬಂಧನ ಆಗಬೇಕಿತ್ತು, ಅಲ್ಲಿ ಎಷ್ಟು ಜನರ ಬಂಧನ ಆಗಬೇಕಿತ್ತು, ಅವ್ರು ಎಷ್ಟು ಜನರ ಬಂಧನ ಮಾಡಿದ್ದಾರೆ. ಇಬ್ಬರು ಬುರ್ಕಾದಾರಿಗಳು ಅವರು ಹೆಂಗಸರ ಗಂಡಸರ ಏನು ಗೊತ್ತಿಲ್ಲ, ಹೆಂಗಸರ ಬಂಧನ ಆಗಬೇಕಿತ್ತಲ್ಲ, ಯಾಕೆ ಬಂಧನ ಮಾಡಿಲ್ಲ? ಎಲ್ಲರ ಆರೋಪಿಗಳ ಮುಖವನ್ನು ಓಪನ್ ಆಗಿ ತೋರಿಸ್ತಾರೆ, ಎಲ್ಲ ನಾನು ನೋಡಿದ್ದೇವೆ. ಹಿಂದೂಗಳ ಮುಖವನ್ನು ಓಪನ್ ಆಗಿ ತೋರಿಸ್ತಾ ಇದ್ದಾರೆ, ಅವರ ಮುಖವನ್ನು ಯಾಕೆ ಮುಚ್ತಾ ಇದ್ದಾರೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬೆಂಬಲ ಇರುವಂತಹ ಸಂಶಯ ನಮಗೆ ಬಲವಾಗಿದೆ. ಹಾಗಾಗಿ ಅವರ ಏನು ಇದರಲ್ಲಿ ತನಿಖೆಯಲ್ಲಿ ನಮಗೆ ಎಲ್ಲಷ್ಟು ನಂಬಿಕೆ ಇಲ್ಲ. ಈ ಪ್ರಕರಣವನ್ನ ಅವರು NIA ತನಿಖೆಗೇನೆ ಕೊಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಇವಾಗಲೇ MP ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ವ್ಯವಸ್ಥೆಗಳು ನಡೀಬಹುದು. ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಇದರ ಪರವಾಗಿ ಇದೆ ಅನ್ನತಕ್ಕಂಥದ್ದು ನಮಗೆ ಬಲವಾದ ಸಂಶಯ ಇದೆ, ಬಲವಾದ ಸಂಶಯ. ಮೊದಲು ಒಂದೇ ಹೇಳಿಕೆ ಸಾಕು, UT ಖಾದರ್ ಅವರ ಒಂದು ಹೇಳಿಕೆ ಸಾಕು, ಅವ್ರು ಇಲ್ಲ ಅಂತ ವೆರಿ ನೆಕ್ಸ್ಟ್ ಪೊಲೀಸ್ ಅವರು ಬಂಧನ ಮಾಡ್ತಾರೆ, ಅವ್ರು ನುಣುಚಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ. ಪರಮೇಶ್ ಅವರು ಯಾಕೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ? ಅವರ ಟೇಬಲ್ ಬಿಟ್ಟಿದ್ದಾರೆ ಮುಸಲ್ಮಾನರು, ಹತ್ಯೆ ಆಗಿದೆ ಹಿಂದೂಗಳು. ಹಿಂದೂಗಳನ್ನು ಯಾರಾದ್ರೂ ಕರೆದ್ರು ಮಾತಾಡಿದ್ರ? ಮುಸಲ್ಮಾನರ ಮನೆಯಲ್ಲಿ ಸಭೆಗಳಾಗ್ತದೆ, ಆರೋಪಿಯ ಮನೆಯಲ್ಲಿ ಸಭೆಗಳಾಗತ್ತೆ, ಮುಸಲ್ಮಾನರನ್ನು ಕರೆದು ಒಬ್ರು ಗೃಹ ಮಂತ್ರಿ ಸಭೆ ಮಾಡ್ತಾರೆ. ಅದು ಬಿಟ್ಟು ಹಿಂದೂಗಳನ್ನು ಒಬ್ಬನಾದ್ರೂ ಮಾತಾಡಿಸುವಂತ ಪ್ರಯತ್ನ ಆಯ್ತಾ? ಬೇಡ, ಸೌಜನ್ಯಕ್ಕೆ ಅವ್ರ ಮನೆಗೆ ಹೋಗೋದು ಬೇಡ. ಆ ಮಗನನ್ನ ಕಳೆದುಕೊಂಡ ತಾಯಿ ತಂದೆ ಹತ್ರ ಮಾತಾಡಿದ್ರ? ಅವರನ್ನು ತಪ್ಪು ಮಾಡಿದ್ರ? ವಿಮರ್ಶೆ ಯಾಕೆ ಮಾಡಿಲ್ಲ? ಯಾಕಾಗಿಲ್ಲ ಇದು? ದನಗಳ ಕಬೀರ, ಅವನ ಹೆಸರು ಕಬೀರ, ದನಗಳದನ, ಅವನ ಮನೆಗೆ ಹೋಗಿ ಪರಿಹಾರವನ್ನು ಕೊಡ್ಲಿಕ್ಕೆ ಆಗ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ದೊಡ್ಡ ಅನ್ಯಾಯ ಮಾಡಿದೆ, ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ, ದೊಡ್ಡ ರೀತಿಯಲ್ಲಿ ಕಾರಣ ಆಗ್ತಾ ಇದೆ. ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಹಿಂದೂಗಳ ಹತ್ಯೆಗೆ ಬೆನ್ನಿನಿಂದ ಹಿಂದೆ ನಿಲ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಸಂಶಯ ಆಗ್ಬೇಕಲ್ಲ. ಇವ್ರಿಗೆ ಹೇಳಿದ್ರು ಇವಾಗಲೇ, ಇಲ್ಲಿ ಯಾಕೆ ಈ ಥರ ಆಗ್ತಾ ಇದೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಯಾವ ಜಿಲ್ಲೆಯಲ್ಲಿ ಇರೋದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದು. ಪ್ರಭಾವ ತೋರಿಸ್ತಾ ಇದ್ದಾರೆ. ಇದಕ್ಕೆ ಈಗ ಕಾಂಗ್ರೆಸ್ ಬಾಯಿ ಮುಚ್ಚಿ ಕೂತಿದೆ. ಇದು ಗ್ಯಾಂಗ್ ವಾರ್ ಅನ್ನುವಂಥದ್ದಲ್ಲ, ನೇರವಾಗಿ ಇದು ಕೋಮು ಸೂಕ್ಷ್ಮ, ಖಂಡಿತವಾಗಿ ಕೋಮು ಸೂಕ್ಷ್ಮ ಪ್ರದೇಶ. ಇನ್ನು ಸ್ವಲ್ಪ ದಿನ ಹೋದ್ರೆ ಹಿಂಗೆ ಅಲ್ಲಿ ಪಹಲ್ಗಾಮಲ್ಲಿ ಆಗದಾಗೆ ಚಡ್ಡಿ ಬಿಚ್ಚಿ ನೋಡಿ ಹತ್ಯೆ ಮಾಡುವಂತ ಸಮಯ ಬರಬಹುದು. ಇದು ಕೋಮು ದ್ವೇಷವೇ ಅಂತ. ಖಂಡಿತವಾಗಿ ಕೋಮು ದ್ವೇಷ, ಇದರಲ್ಲಿ ಯಾವುದು ಮಾತೇ ಇಲ್ಲ. ಅದನ್ನ ಸ್ವಲ್ಪ ಟರ್ನ್ ಮಾಡ್ಬೇಕಂತ ಅಲ್ಲಿ ಇಬ್ಬರು ಹಿಂದೂಗಳನ್ನ ಮಾಡಿ ಹಾಕಿದ್ದಾರೆ. ಆ ಹಿಂದೂಗಳ ಬಗ್ಗೆ ತನಿಖೆ ಆಗ್ಬೇಕು, ಹಿಂದೂಗಳು ಇದ್ದಾರಾ ಇಲ್ವಾ. ಸುಮ್ಮನೆ ಹಿಂದೂಗಳು ಕೂಡ ಅವರ ಜೊತೆ ಇದ್ರಂತೆ ಮನೆಯಲ್ಲಿ ಬಾಡಿಗೆ ಹಂತಕರು ಆ ರೀತಿ. ಅವರ ಹಿನ್ನೆಲೆ ನೋಡಿದಾಗ ಡ್ರಗ್ಗಿಸ್ಟ್ ಅಂತ ಮಾತ್ರ ಗೊತ್ತಾಯ್ತು. ಅವರ ಹಿನ್ನೆಲೆ ಕಳಶದಲ್ಲಿ ಸ್ವಲ್ಪ ಡ್ರಗ್ಸ್ ತಗೊಳ್ತಾರೆ, ಆ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಅವರನ್ನ ಇಟ್ಕೊಂಡು ಸುಮ್ಮನೆ ಈ ರೀತಿ ಮಾಡ್ತಾ ಇದ್ದಾರಾ? ಟರ್ನ್ ಆಗ್ಬೇಕು ಅಂತ ಇತ್ತೀಚೆಗೆ ನಾವೇ ಇಲ್ಲಿ ಡಿಬೇಟ್ ಮಾಡಿದ್ವಿ. ನಾಗನ ಕಲ್ಲನ್ನ ತೆಗೆದು ಹಿಂದೂ ಬಿಸಾಕಿದ ಅಂತ ಒಬ್ರು ಕಮಿಷನರ್ ಹಿಂದೂಗಳನ್ನಲ್ಲಿ ಹಾಕಿದ್ರು. ಅಲ್ಲ, 3 ಜನಕ್ಕೆ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಸರಿ, ಈಗ ಇಲ್ಲ ನಾನು ಬರ್ತೀನಿ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ಸ್ವಲ್ಪ ಜೋರ್ ಮಾತಾಡಿ ಸರ್. ಓಕೆ, ಒಂಚೂರು ಜೋರ್ ಪಾತಿರಲೆ. ನಮಸ್ತೆ ಅಣ್ಣ, ಭರತ್ ಅಣ್ಣ. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ. ಜಿತೇಂದ್ರ ಗುಂಡೆ ಸರ್ ನಮಸ್ತೆ. ನಮಸ್ಕಾರ. ಪ್ರದೀಪ್ ಸಾರಿ ಪಲ್ಲಗಳ ನಮಸ್ತೆ. ನಮಸ್ತೆ. ನನ್ನ ಟಾರ್ಗೆಟ್ ಜೋರ್ ಪಾತಿರಲೆ. ಆಯ್ನಾಪುರ ನಮ್ಮ ಹಿಂದುತ್ವವಾಗಿ ಓಡೋದು ಎಷ್ಟೋ ಜನ ಜೀವ ಹೊರಿಯರು ಅವನ ಹೊರಿಯಗಳ ನ್ಯಾಯ ಸಿಕ್ಕಿತ್ತು. ಓಕೆ, ಬೆರಡಕ್ಕೆನ್ನ ಬೆರಗಳ ಟಾರ್ಗೆಟ್ ಇದ್ದೀರಿ ಭರತ್ ಗುಂಡೆಗೆ ఒక సరణ పంపారు. ఇంచ ನಮ್ಮ ಇಂಚ ಹಿಂದುತ್ವ ಇದನ್ನ ವಾಯ್ಸ್ ಕೇನು ಜಿ ಸರ್, ಒಂಚೂರು ಜೋರ್ ಪಾತ್ರಲ್ಲ ಸರ್. ಇಂಚ ಅಂಡ ಬ್ರೋ, ಇಂಚ ಅಂಡ. ಇಂಚ ಅವು ಬಾಕಿ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಒಂದು ಇರ್ನ ಪ್ರಶ್ನೆ ಐತೆ ಆರ್ಕೆ ಇರ್ನ ಊಡ್ದಾರೆಗೆ ಅರ್ಪಣ ಪ್ರಶ್ನೆ ಎಂಜಮನ ಕರ್ನೊಂಜಿ ಕಾಳಜಿ ಇಂಚ ಶರತ್ ಮಾಡಿವಳ ಹಿಡಿದು ಪತ್ತಿನ ಪ್ರವೀಣ್ ನೆಟ್ಟರ್ ಹಿಡಿದು ಪತ್ತಿನ ಮಸ್ತ್ ಜನ ಜವಾನಿಯರು ತೀರ್ಬೋಯರು. ಅಕ್ಲೇನ ಕುಟುಂಬ ಐತೆ ಪ್ರವೀಣ್ ನೆಟ್ಟರಿಗೆ ಇಲ್ಲು ಕಟ್ಟದ ಕೊರಿಯರು.
ಅವಲೊಂಜಿ ದೀಪಕ್ ಪೂಜಾರ್ನ ವಿಚಾರಡ್ ಬನ್ನಾಗ ಆಡ ಶರತ್ ಮಡಿವಾಳರ್ನ ಪಪ್ಪ ಇತ್ತಗ್ಲ ಬಂಗಡ ಉಲ್ಲೇರು ಸೊ ಇಂಚ ಮಸ್ತ್ ಜನ ಉಂಡು ಮಸ್ತ್ ಜನ ಉಲ್ಲೇರು ಅಕ್ಲೆನ ಕತೆಗೆ ಎಂಚಿನ ಮರ್ಮನಂಚಿನ ವಿಚಾರನ ಇತ್ತ ಕಾಲ್ ಮಂತಿನ ವ್ಯಕ್ತಿ ಪಾತೇರ್ನು ಸೊ ಐದು ಬಿಫೋರ್ ದಟ್ ಯಾನಿರಡ ಈ ಸುಹಾಸ್ ಶೆಟ್ಟಿನ ವಿಚಾರದ ಬಗ್ಗೆ ಇರಡ ಕೇನೋಡೆ ದಾಪನಾಗ ಈ ಟೈಮ್ ಇರ್ನಲ್ಲ ವಿಚಾರ ಟಾರ್ಗೆಟ್ಗೆ ಬರ್ತೀನಿ ಸೊ ಅಂಚದುಪ್ನಾಗ ಎಸ್ ಭರತ್ ಕುಂಡಲರ ದಾದ ಮನ್ಪುರ ಸುಹಾಸ್ ಶೆಟ್ಟರ ನೆತ್ತ ಬಗ್ಗೆ ಫಸ್ಟ್ ರಿಕ್ಷನ್ ಸುಹಾಸ್ ಶೆಟ್ಟರ್ನಲ್ಲ ಇದ್ಲು ಐಕು ಪೂರ ಕಾರಣ ಮುರಂದಿಂಚ ಜಾಸ್ತಿ ಆಗಿ ವಕ್ಫದ ಒಂಜಿ ಪ್ರತಿಭಟನೆ ಬಂತೆ ಕಣ್ಣೂರು ತೂದುಪಾರು ಎಂಚ ಕಾಶ್ಮೀರ ಪ್ರತಿಭಟನೆ ಬಂದಿದ್ದೀರ ಆಜಾದಿ ಆಜಾದಿ ಅಂತ ಘೋಷಣೆ ಸೇಮ್ ಅಂಚೆ ಮುಲ್ಪಲ ಘೋಷಣೆ ಮಾಡ್ದೇರು ಎಂಚ ಅಲ್ಪ 90-92 ಅಲ್ಪ ಇತ್ತಿನ ಹಿಂದುಳಿನ ಮುರ ಮಗಲು ಅಲ್ಲಾಹು ಅಕ್ಬರ್ ನಾರಾಯಿ ತಕ್ವೀರ್ ಬಂದ ಘೋಷಣೆ ಮಾಡ್ದೆ ಅಲ್ಪ ಇತ್ತಿನ ಹಿಂದುಳಿನ ಗಿಡತೇರ ಸೇಮ್ ಅಂಚನೆ ಘೋಷಣೆ ಮಾಡ್ದೇರು ಈ ಬ್ಯಾರ್ಲಿ ಎಂಚ ಮಂತಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಕಾಶ್ಮೀರ ಮಲ್ಲ ಬೆರಬಿದಾಡ್ತೇವೆ ಒಟ್ಟು ಅಕಲದಾದ ಉದ್ದೇಶ ಉಂಟು 2047 ಈ ದೇಶನ ಇಸ್ಲಾಂ ದೇಶ ಮಾಲ್ಪಡೊಂದು ಐಕ್ ಪೂರ್ವಭಾವಿಯಾದ ಮಾತೆಲ್ಲ ಮುಲ್ಪ ಮಲ್ತೊಂಡ್ಲೇರು ಇತ್ತ ಆರು ನಮ್ಮ ಊರ್ದಾರ ಪನ್ಲಾಗಣ ಇಂಚನೆ ಒಂದು ಓಪಿನಿ ಹಿಂದುಲು ಮಣಿಪಂದಗುಲು ಉಂದಾಂಡ ಇಂದು ಇಂಚನೆ ಒಂದು ಓಪಿನಿ ಇನಿ ನಮ್ಮ ಬ್ಯಾರ ಪೂರ ಬ್ಯಾರಲೆ ಕೊರೊಂದಿಲ್ಲ ಈಗಲೇ ಗೊತ್ತುಪ್ಪು ಒಂಜೊಂಜಿ ಊರುಡು ಒಂಜಿ ಕಮ್ಮಿ ಬಂಡ್ಲ ಒಂಜೊಂಜಿ ಗ್ರಾಮ ಒಂಜಿ 10-20 ಜನ ಹಿಂದುಲ ಬೇರೆ ಆ ಮೀನ್ದ ಅದುಪ್ಪು ಆ ತರಕಾರಿ ಅದುಪ್ಪು ಒಂಜಾತ್ ದಿನಸಾಮ ಇಂಚಿನ ಪೂರ ಬೇರೆ ನಮ್ಮ ಏತ್ ಬಂಡಲ್ ನಮ್ಮ ಬೇರೆಲೆಗೆ ಬೇರೆ ಬರ್ಪ ಅವೇ ದುಡ್ಡು ಬತ್ತು ನಿನ್ ಯಾಕಲು ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡ್ಕೊಂಡು ನಿಖಲ್ ಮುರ ದುಯ್ಯಾರು ಅಲ್ಪ ಸುಹಾಸ್ ಶೆಟ್ಟಿನ ಹತ್ಯೆ ಮಲ್ಪಡ ನಾನು ಉಪಯೋಗ ಮಾಡ್ತೀನಿ ಅವಕ್ಕೆನ್ನ ಅವು ಮೀನುಗಳು ಒಂಜಿ ಗಾಡಿ ಇಂದು ನಮ್ಮ ಬೇರದ ಕಾಸಿಡೆ ನಮ್ಮ ಕಾರ್ಯಕರ್ತ ಹತ್ಯೆ ಮಲ್ಪನು ನಮ್ಮ ಬೇರದ ಕಾಸಿಡೆ ನಮ್ಮ ಪುಂಡುಲ ಹೆಣ್ಮಕ್ಳು ರಟ್ಟ ಒಂದು ಬದಲು ಔಷಧ ಮಲ್ಪನು ನಮ್ಮ ಬೇರದ ಕಾಸಿಡೆ ನಮ್ಮ ಇಲ್ಲದ ಪೆತ್ತಲ ಹೆಣ್ಮಕ್ಳು ಕಂಡು ಹೋಗ್ತೀನಿ ನಮ್ಮ ಬೇರೆ ಕಾಸಿಡೆ ಆಗ್ಲೇ ದುಡ್ಡು ಬಂದದ್ದು ಅಕಲು ಈ ನಮ್ಮನ್ನು ಪೂರ ಗಿಡತದ ಅಕಲು ಇಡೀ ಜಿಲ್ಲೆನ ಅಕಲು ಇಸ್ಲಾಂ ಮಯ ಮಲ್ಪರೆ ಬಿದ್ದಾಡ್ತೇವೆ ಐನಡ್ದವರ ಮಾತ ಒಂಜಿ ಸಜ್ಜನ ಹಿಂದೂ ಬಂಧುಲ ನೆತ ಬಗ್ಗೆ ಆಲೋಚನೆ ಮಾಡ್ಕೊಡು ಬ್ಯಾರಲಿಗೆ ಬೇರೆ ಮಲ್ಬೇರವಲ್ಲಿ ಯಾರಿಗೆ ಬ್ಯಾರಡ್ ಪೆಟ್ಟು ಕೊಡ ಮಾತ್ರ ಸರಿ ಆಗ್ತೀನಿ ಇತ್ತೆ ಮಸ್ತ್ ಜವಾನಿಯರ್ ಈ ಹೋರಾಟ ಪಂದಿತ್ತಿನ ಮಸ್ತ್ ಜವಾನಿಯರಿಗೆ ನ್ಯಾಯ ತಿಕ್ಕದಿಜಿ ಇಂಚ ಬಂದಂಚಿನ ವಿಚಾರನ ಈಗ ಊಡ್ದಾರೆ ಕಾಲ್ ಮಲ್ತದ ಪಂಡ್ಪೇರೆ ಸ್ವಂಚ ದುಪ್ಪನಾಗ ಏತ್ ಜವಾನಿಯರ್ ಈ ಹೋರಾಟ ಮಲ್ತದ ಅಕ್ಲು ಅಕ್ಲಿನ ಇಲ್ಲದ ಅಕ್ಲೆಗ ಅಕ್ಪನ ಅಕ್ಲು ಪ್ರಾಣ ತ್ಯಾಗ ಮಲ್ತೇರೆ ಸರಿ ಅಕಲ ಇಲ್ಲದ ಅಕ್ಲ ಕತೆ ಎಂಚಿನ ಐತ ಒಟ್ಟು ಐತ ಶರಣ್ ಪಂಪಲ್ ಬೈದನ್ ಭರತ್ ಕುಂಡೆಲ್ಗಳ ಎಂಚಿನ ಬಂದಂಚಿನ ಪ್ರಶ್ನೆ ನಿಕಲ ಕತೆ ಎಂಚಿನ ಬಂದಂಚಿನ ವಿಚಾರ ಎಲ್ಲ ಅಕ್ಲು ಕಾಳಜಿಗೆ ಏನೊಂದಿಲ್ಲ ಓಡಿಗೆ ಬೇಜಾರು ಎಸ್ ಬೋರ್ಡಿಗೆ ಬೇಜಾರು ಪೂರ ಉಪ್ಪುನೇ ಆನ ನಮ್ಮ ಇಲ್ಲದಾಕಲ್ಲ ನಮಗ್ ಬೋರ್ಡು ಅಂಡ ಎಂಪಿ ಎನ್ನ ಬೋರ್ಡ್ ಸರಿ ಒಂಜಿ ಬಾತರ ಸರಿ ಇತ್ತ ನಿಕ್ಲೆಗ್ ಇತ್ತ ನಿಕುಲು ಸಂಘಟನೆ ಉಳ್ಳಾರು ನಿಕ್ಲೆಗ್ ಬರ್ಪುಂಡು ಇರೆಗ್ ಬರ್ಪುಂಡು ಬದ್ದರಿಕೆ ಶರಣ್ ಪಂಪೆಲ್ಗೆ ಬರ್ಪುಂಡು ಅವು ಕೋಡಿಕೆರೆ ಲೋಕೇಶ್ವರ ಅರೆಗೆ ಬರ್ಪುಂಡು ಹಿಂಚ ಬರೋದುಂಡು ಮಾಡಿ ಸುಹಾಸ್ ಶೆಟ್ಟರ್ಗೆ ಬರ್ತನು ಅವೇ ಒವೇ ಪೊಲಿಟಿಷಿಯನ್ಗೆ ಬರ್ಪುಜತ ಪವರ್ಫುಲ್ ಪೊಲಿಟಿಷಿಯನ್ಗೆ ಇಂಚಿನ ಬೆದರಿಕೆ ಬರ್ಪುಜಿ ಪವರ್ಫುಲ್ ಜನಕ್ಲೆಗ್ ಇಂಚಿನ ಬೆದರಿಕೆ ಬರ್ಪುಜಿ ನಿಕ್ಲೆಗೆ ಬರ್ಪುಂಡು ವಿಚಾರ ಕತೆ ಇಂಚಿನ ದಾಯ್ ನಿಕುಲ್ ಬಲಿ ಆವೊಂದುಲ್ಲಾರ ನಿಕುಲ್ ಒಂದು ಆವೊಂದುಲ್ಲಾರ ಅವು ಅಕ್ಲಿಗ್ ದಾಯ್ ಬರ್ಪುಜಿ ಅಕುಲ್ಲ ಪಾತ್ರ ಇರುತ್ತೆ ಜೋರಾದ ವಾಟ್ಸ್ ದ ರೀಸನ್ ಸರಿ ಸರಿ ಪೊಲಿಟಿಷಿಯನ್ ನಗಲೆ ಬರ್ಪುಜಿ ಏತು ಜನ ಪೊಲಿಟಿಷಿಯನ್ ನಗಲ್ಲ ಹಿಂದುತ್ವ ಬರೋದುಲ್ಲೇರಿಂದೆಲ್ಲ ತೋಡ ಕೆಲವೊಂದ್ ಸರ್ತಿ ಹಿಂದುತ್ವ ಬರೋದಿತ್ತಿನ ಪೊಲಿಟಿಷಿಯನ್ ನಗಲೆ ಎಲ್ಲ ಬೆದರಿಕೆ ಬರ್ಪುಂಡು ನಿಗಲ ಪಂಡಿಲಗನೆ ಸಂಘಟನೆದ ಹಿರಿಯ ಅಕ್ಕಲೆಗೆ ಇತ್ತ ಡಾಕ್ಟರ್ಗೆಲ್ಲ ಬೆದರಿಕೆ ಬರೋದು ಪುಣ್ಯ ಆಪಲ ಅರೆದ ಮಲ್ಲ ಜನ ಮಲ್ಪ ಇರ್ಲಿ ಜಾರೆ ಅರೆಗ್ಲ ಬೆದರಿಕೆ ಬರ್ಕೊಂಡು ಅಂದ್ರೆ ಪೊಲಿಟಿಷಿಯನ್ ನಗಲ ಕೆಲವು ಸರ್ತಿ ಆ ಕಾಂಪ್ರಮೈಸ್ ಹಿಂದುತ್ವ ಮಲ್ಪೇರು ಅಕ್ಲೆಗೆ ಬೆದರಿಕೆ ಎಲ್ಲ ಬರ್ಬುಜಿ ಓಲ ಬರ್ಬುಜಿ ಓಕೆ ಅವ್ರ ರೀಸನ್ ಪರ್ಪರ್ ಓಕೆ ಎಸ್ ಕುಂಟೆಲ್ಲ ಇತ್ತು ಲಾಸ್ಟ್ಗೆ ಅದೇ ನಾನು ಈರನ್ನ ಎಸ್ ವಿಕೆಟ್ ಮಾಡ್ಕೊಡು ಬಿಫೋರ್ ದ್ಯಾಟ್ ಒಂಜಿ ವಿಚಾರ ಎಸ್ ದಾದ ಪಂಡ್ರೆ ಇತ್ತು ದಾಯಪನಾಗ ಇನಿ ನಿಕ್ಲೆಗೆ ಡೈರೆಕ್ಟ್ ವರ್ಮ ರೇಖ ಪಂಡದು ಡೇಟ್ ಫಿಕ್ಸ್ ಮಲ್ತದು ಈ ನಮ್ನೆ ಬೆದರಿಕೆ ಕೊಡ್ತಿರ ಪನ್ನಾಗ ಸೊ ಈರ ಜೀವ ಬೆದರಿಕೆ ಜೀವ ಭಯವನ್ನು ಇರೆಗೆ ಇಜ್ಜೆ ಇಂದ ಪನ್ನೊಂದುಲ್ಲಾರ ಸೊ ಅಂಚದಪ್ಪನಾಗ ಲಾಸ್ಟ್ ರಿಯಾಕ್ಷನ್ ದಾದ ಬಂದ್ಪಾರ ಮಾತ್ರ ಜೀವ ಬೆದರಿಕೆ ಕೊರ್ಪಿ ನಾವು ದುಮ್ಮುಡ್ದು ಇತ್ತಿನವೆ ಐಕೆ ಯಾನ ಅವಡು ಏರೇ ಕಾರ್ಯಕರ್ತರ ಅವಡು ವಿಚಲಿತರ ಯಾರವಲ್ಲಿ ತಯ್ಯರ ಒಂಜತ್ತೊಂಜಿನ ಉಂಡೆ ತೈಪು ನಡ ನಮ್ಮ ಸಂಘಟನೆದ ಬೇಲೆ ಮಲ್ಪುಗ ಈ ದೇಶದ ಈ ಧರ್ಮದ ಬೇಲೆ ಮಲ್ತೊಂದುಪ್ಪುಗ ನಮಕ್ ನೆಟ್ ನೂತಕ್ ನೂದು ನಮ್ಮ ಧರ್ಮದ ಬೇಲೆ ಮಲ್ತವಲ್ಲ ನಮಕ್ ದೇವರ ಶ್ರೀರಾಕ್ಷ ಉಂಡು ನೆಟ್ ಐನಡ್ದವರ ಏರ್ಲ ಕಾರ್ಯಕರ್ತರ ಅವಡು ಏರ್ಲ ಸಂಘಟನೆ ಬೆನ್ಪಿನಕಲ ಅವಡು ನೇತ ಬಗ್ಗೆ ಬೋಡುತ್ತಿದ್ದು ಫುಲ್ಲು ನಾ ಅವಶ್ಯಕತೆ ನಿಚ್ಚಿ ಈತ ಅನುಬಂಧ ಓಕೆ ಎಸ್ ಥ್ಯಾಂಕ್ ಯು ಭರತ್ ಪನ್ಲಕ್ಕನೆ ಭರತ್ ಹೇಳಿದಾಗೇನೆ ನೋಡಿ ಆ ಮೀನಿನ ಗಾಡಿ ಆಲೋಚನೆ ಮಾಡಿ ಪ್ರತಿಯೊಬ್ಬ ಹಿಂದೂಗಳು ಆಲೋಚನೆ ಮಾಡಬೇಕು ಪ್ರತಿಯೊಬ್ಬ ಹಿಂದೂಗಳು ಆಲೋಚನೆ ಮಾಡಲೇಬೇಕು
ಮೀನನ್ನು ಮಾರೋದು ಯಾರಿಗೆ? ಮೀನನ್ನು ತಿಂತಾರಲ್ಲ ಹಿಂದೂಗಳು ತಗೊಂಡು. ಅದೇ ಮೀನಿನ ಗಾಡಿಯಿಂದ ಸುಹಾಸ್ನ ಹತ್ಯೆ ಆಗ್ತದಂತಾದರೆ ಆ ಹಿಂದುವಿನ ಹಣ ಆ ಹಿಂದೂ ತಗೊಳ್ತಾರಲ್ಲ ಮೀನು, ಆ ತೆಕ್ಕೊಳ್ಳುವಾಗ ಯೋಚನೆ ಮಾಡಬೇಕು, ಅವರ ಕೈಯಲ್ಲಿ ಮೀನಿನ ಕೈಯಲ್ಲ, ಮೀನಲ್ಲ ಅದು, ಸುಹಾಸ್ನ ರಕ್ತ ಅಂಟ್ಕೊಂಡಿದೆ ಆ ಮೀನಿಗೆ. ಮೀನನ್ನು ತೆಗೆದುಕೊಳ್ಳುವಾಗ ಆಲೋಚನೆ ಮಾಡಲೇಬೇಕು. ಆ ಹಿಂದೂಗಳ ಜೊತೆ ವ್ಯಾಪಾರ ಮಾಡಿದ ಗಾಡಿಯನ್ನು ಹಿಂದುವಿನ ಹತ್ಯೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಅಂತಾದರೆ ನಾನು ಹೇಗೆ ಮೀನನ್ನು ಪರ್ಚೇಸ್ ಮಾಡಬೇಕು, ಮೀನನ್ನು ಹೇಗೆ ನಾನು ತಗೋಬೇಕು ಅನ್ನೋದಕ್ಕಂತ ಒಂದು ಕನಿಷ್ಠ ಯೋಚನೆ ಹಿಂದಿಗೆ ಮಾಡಲಿಕ್ಕೆ ಆಗೋದಿಲ್ವಾ? ನನಗೆ ಇಲ್ಲ ಹೇಳಲಿಕ್ಕೆ, ವ್ಯಾಪಾರ ಮಾಡಬೇಡಿ ಅನ್ನತಕ್ಕಂಥ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಹಿಂದೂಗೆ ಆಲೋಚನೆ ಮಾಡ್ಬೋದಲ್ವಾ? ಹಿಂದುವಿಗೆ ಆಲೋಚನೆ ಮಾಡುವ ಶಕ್ತಿ ಇಲ್ವಾ? ಒಂದು ನೋಡಿ, ಗೋಪಾಲಕೃಷ್ಣ ದೇವರಿಗೆ ಒಬ್ಬ ಯಾರ ಹತ್ರ ಆ ಧನವನ್ನು ಕಡಿದು ಬಿಕನಗಟ್ಟೆಯಲ್ಲಿದ್ದಾನೆ, ಅವನು ಧನ ಸಾಗಾಟ ಮಾಡುವ ಕೇಸಲ್ಲಿ ಇದ್ದ. ಬೆಳಗ್ಗೆ ಒಂದು ಮೀನು ಮಾಡ್ತಾನೆ, ಅದೇ ಕೈಯಲ್ಲಿ ರಕ್ತದ ಕೈಯಲ್ಲಿ ಹೂವನ್ನು ವ್ಯಾಪಾರ ಮಾಡ್ತಾನೆ. ಆ ಹೂವನ್ನು ಅಷ್ಟಮಿಗೆ ತಕೊಂಡು ಹೋಗಿ ಗೋವಿನ ಗೋಪಾಲಕೃಷ್ಣ ಗೋ ರಕ್ಷಕವ ಅವನಿಗೆ ಆ ಹೂವನ್ನು ಸಮರ್ಪಣೆ ಮಾಡಿದರೆ ಇವರಿಗೆ ಶಾಪ ಸಿಗ್ತದ ಅಥವಾ ಇವರಿಗೆ ಪುಣ್ಯ ಸಿಗ್ತದ? ಹಿಂದೂಗಳಿಗೆ ಅದು ಆಲೋಚನೆ ಮಾಡುವಂಥ ಕಿಂಚಿತ್ತು ಯೋಚನೆ ಹಿಂದೂಗಳಿಗಿಲ್ವಾ? ನಾನು ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ಇವರಿಗೆ ಪಾಪ ಬರಲಿ, ಬೇಡ ಇಲ್ಲ ತಗೊಳ್ಳಿ, ಅವ್ರು ಪಾಪ ಬರಲಿ, ಅಷ್ಟು ಯೋಚನೆ ಕೂಡ ಹಿಂದೂಗಳಿಗಿಲ್ವಾ? ಆ ಚಿಂತನೆ ಮಾಡಬೇಕು ಅವರು ಅಂತ. ಎಸ್ ಥ್ಯಾಂಕ್ ಯು ಭರತ್ ಕುಂಬ್ಳೆಲ್ ಅವರಿಗೆ ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಭರತ್ ಕುಂಬ್ಳೆಲ್ ಅವರು. ಇನ್ನು ಮುಂದಕ್ಕೆ ನಮ್ಮ ಈ ಚರ್ಚೆಯಲ್ಲಿ ನೇರವಾಗಿ ಶರಣ್ ಪಂಪೇಲ್ ಅವರು, ಅದೇ ರೀತಿ ರಿಯಾಜ್ ಕಡಂಬೋ ಅವರು, SDPIನ ರಿಯಾಜ್ ಕಡಂಬೋ ಅವರು, ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ. ಇಲ್ಲಿ ಒಂದು ಕಡೆ ಮಾತ್ರ ಅಲ್ಲ, ಇನ್ನೊಂದು ಕಡೆಯೂ ಕೂಡ ಕೊಲೆ ಬೆದರಿಕೆ ಶುರುವಾಗಿದೆ. ಅಂತಹ ಒಂದು ಟಾರ್ಗೆಟ್ ಟೀಮ್ಗಳು ವರ್ಕೌಟ್ ಆಗ್ತಾ ಇದೆ. ಸೊ ಹಾಗಿದ್ದಾಗ ನಾನು ಮತ್ತೊಂದು ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಯತಿನ್ ಅವರು. ನಮಸ್ತೆ ಯತಿನ್ ಅವರು, ಮಾತಾಡಿ ಸರ್, ಏನ್ ಹೇಳ್ತೀರಿ? ಸರ್, ಹೇಳಲಿಕ್ಕೆ ಏನಿಲ್ಲ ಸರ್, ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರದ ವೈಫಲ್ಯ. ಒಂದನೇದು ಫಸ್ಟ್ ಆಫ್ ಆಲ್. ಓಕೆ. ಇನ್ನೊಂದನೇದಾಗಿ ಇಲ್ಲಿ ಪೊಲೀಸ್ ಇಲಾಖೆ. ಎರಡನೇದು ಮತ್ತು ಜಿತೇಂದ್ರ ಕುಂದೇಶ್ವರ ಅವರಿಗೆ ಗೊತ್ತುಂಟು, ಒಂದು ಟೈಮ್ ಅಲ್ಲಿ ಬಲಲ್ಬಾಗ್ ಮತ್ತು ಬರ್ತಿ ಗ್ಯಾಂಗ್ ಅವರಾಗುವಾಗ ಅವರಿಗೆ ಒಂದು ಪೊಲೀಸ್ ಇನ್ಫಾರ್ಮೇಶನ್ ಕೊಡುವವರು ಇರ್ತಾರೆ. ಸ್ಕ್ವಾಡ್ ಇವತ್ತು ರೈಡ್ ಆಗ್ತಾರೆ, ನೀವು ತಪ್ಪಿಸ್ಕೊಳ್ಳಿ ಅಂತ ಹೇಳುವಂತ ಅವರಿಗೆ ಗೊತ್ತಿರ್ಬೋದು. ಒಂದು 25-30 ವರ್ಷದ ಮುಂಚಿನ ಕಥೆಯಲ್ಲಿ. ಇದಕ್ಕೆ ನಾನು ಬೇರೆ ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ. ಪ್ರತಿಯೊಂದು ಜಾಗೆಯಲ್ಲಿ ಕರ್ನಾಟಕ ಸರ್ಕಾರ ಕೊಲೆ, ಅತ್ಯಾಚಾರ, ರೇಪ್ ಕೇಸಿಗೆ ಕರ್ನಾಟಕ ಸರ್ಕಾರ ಹೊಣೆ. ಬೇರೆ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಇನ್ನು ಮುಂದಕ್ಕೆ ನಾನು ರಿಯಾಜ್ ಕಡಂಬೋ ಅವರು, ಅವ್ರ ಜೊತೆ ಮಾತಾಡಬೇಕು. ರಿಯಾಜ್ ಕಡಂಬೋ ಅವರಿಗೆ ಕನೆಕ್ಟ್ ಮಾಡಿ. ಆ್ಯಂಡ್ ಬಿಫೋರ್ ದಟ್, ಸರ್, ಕುಂದೇಶ್ವರ್ ಅವರು, ಸರ್, ನಿಮ್ಮ ಜೊತೆ ನಾನು ಸುಹಾಸ್ ಶೆಟ್ಟಿ ವಿಚಾರವಾಗಿ ನಾನು ಮಾತಾಡಿಲ್ಲ. ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಈ ಒಂದು ಕೋಮುದಳ್ಳಿ ಮತ್ತೆ ಪ್ರಾರಂಭ ಆಗಿರೋದು ಬಿಕಾಸ್ ಆಫ್ ಸುಹಾಸ್ ಶೆಟ್ಟಿ. ಅಂದರೆ ಕರೆಕ್ಟಾಗಿ ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡಿ ಈ ರೀತಿಯ ಪರಿಸ್ಥಿತಿ ಆಗಿದೆ. ಇಲ್ಲಿ ಪೊಲೀಸರ ವೈಫಲ್ಯ ಕಂಡು ಬರ್ತಾ ಇದೆ, ಜೊತೆಗೆ ಹಳೆ ದ್ವೇಷ, ಫಾಜಿಲ್ ಹತ್ಯೆ ವಿಚಾರ ಕಂಡು ಬರ್ತಾ ಇದೆ, ಜೊತೆಗೆ ಹಿಂದೂ ಕಾರ್ಯಕರ್ತ ಅಥವಾ ರೌಡಿ ಶೀಟರ್ ಅನ್ನೋ ವಿಚಾರಗಳು ಕಂಡು ಬರ್ತಾ ಇದೆ. ಎಲ್ಲವೂ ಕೂಡ ಮಿಕ್ಸಪ್ ಆಗಿ ಕರಾವಳಿ ಭಾಗವನ್ನು ಈ ಪರಿಸ್ಥಿತಿಗೆ ಬಂದು ನಿಲ್ಲಿಸಿದೆ. ಏನು ಹೇಳ್ತೀರಿ ಸರ್? ನೀವು ಹೇಳೋದು ನಿಜ. ಹೌದು, ಪೊಲೀಸ್ ಕಮಿಷನರ್ ಕೂಡ ಅದನ್ನೇ ಹೇಳಿದ್ದಾರೆ. ಅವರ ತಮ್ಮನೇ ಇದಕ್ಕೆ ಫೈನಾನ್ಸ್ ಮಾಡಿದ್ದಾರೆ ಅಂತ. ಅವರು 3 ಲಕ್ಷ 5 ಲಕ್ಷ ಹೇಳಿದ್ದಾರೆ. ಅವರಿಗೆ ಅವರು ಏನು ಹೇಳಿದ ಮಾಹಿತಿ, ಆರಂಭಿಕ ಮಾಹಿತಿ ಹೇಳಿದ್ದಾರೆ. ಆದ್ರೆ ಅಲ್ಲಿ ಒಂದು 10-15 ಜನ ಇದ್ದಾರೆ. ಅವರು ಮತ್ತೆ 1 ತಿಂಗಳಿಂದ ಸ್ಕೆಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ TADA 15 ಜನರಿಗೆ ಹಂಚಿದ್ರೆ 5 ಲಕ್ಷ ಎಷ್ಟು ಬರುತ್ತೆ ಹೇಳಿದ್ದು. 50 ಲಕ್ಷ ಆಗಿದೆ ಅಂತ ಅಲ್ಲ, ಪ್ರಾಥಮಿಕ ಮಾಹಿತಿ 50 ಲಕ್ಷ ಅಲ್ಲ. ಅದಕ್ಕೆ ನಮ್ಗೆ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಒಂದು ವ್ಯವಸ್ಥೆ ಬರ್ತದೆ. ಅದು NIA ತನಿಖೆಯಿಂದಲೇ ಅಷ್ಟೇ ಆ ನೆಟ್ವರ್ಕ್, ಫಂಡಿಂಗ್ ಎಲ್ಲವನ್ನ ಭೇದಿಸ್ಲಿಕ್ಕೆ ಸಾಧ್ಯ. ಯಾಕೆ ಹೇಳಿದ್ರೆ, ಈ ಹಿಂದೆ ಆಪರೇಷನ್ ಟೆರರ್ ಅಂತ ಉಳ್ಳಾಲದಲ್ಲಿ ಮಾಡಿದಾಗ ಕೆಲವು ನಿಷೇಧಿತ ಸಿಮಿ ಸಂಘಟನೆಯ ಇವರೆಲ್ಲ ಸೇರ್ಕೊಂಡು ಇಂಡಿಯನ್ ಮುಜಾಹಿದೀನ್ ಮಾಡಿದ್ದಾರೆ. ಹಾಗೆ ಯಾವಾಗ ಸಂಘಟನೆಯನ್ನ ನಿಷೇಧ ಮಾಡ್ತಾರೆ, ಆಗ ಅವ್ರು ಮತ್ತಷ್ಟು ಒಳಗಿಂದ ಒಳಗೆ ಕೆಲಸಗಳನ್ನ ಮಾಡುವಂತ ಇದನ್ನೆಲ್ಲ ಮಾಡ್ತಾರೆ. ಆಗ ಫಂಡಿಂಗ್ ಇಂಥದ್ದೆಲ್ಲ ಹೆಚ್ಚಾಗಿ ಆಗ್ತದೆ. ಹಾಗಾಗಿ ಈ ಪ್ರಕರಣ ತನಿಖೆಯನ್ನ NIAಗೆ ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಕೊಡಬೇಕು. ಯಾಕೆ ಹೇಳಿದ್ರೆ,
ತುಂಬ ಸಂಶಯಗಳನ್ನು ಏನು ವಿಶ್ವ ಹಿಂದೂ ಪರಿಷತ್ನವರು ಮಾಡ್ತಾ ಇದ್ದಾರೆ, ಮತ್ತು ಮನೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಅವರು ಸರಿಯಾಗಿ ಮಾಡ್ತಾ ಇದ್ರೂ ಕೂಡ ಇದೆಲ್ಲ ಅಪವಾದನ್ನು ತಪ್ಪಿಸ್ಲಿಕ್ಕೋಸ್ಕರ ಅಥವಾ ರಾಜ್ಯ ಸರ್ಕಾರಕ್ಕೆ ಇಷ್ಟೆಲ್ಲ ಏನು ಸ್ಪೀಕರ್ ಅವರ ಹೆಸರುಗಳನ್ನು ಆರೋಪ ಮಾಡ್ತಾರೆ, ಪರಮೇಶ್ವರ ಹೋಮ್ ಮಿನಿಸ್ಟರ್ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇದೆಲ್ಲ ಗೊಂದಲಗಳನ್ನು ಇದನ್ನು ಒಂದು ರೀತಿ ಅಪನಂಬಿಕೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ಖಂಡಿತ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಈ ಪ್ರಕರಣವನ್ನು ಕೊಡಬೇಕು. ಯಾಕಂದರೆ ಫಂಡಿಂಗ್ ಎನ್ನುವಂಥದ್ದು ಯಾವ ಕಡೆಯಿಂದ ಬಂದಿದೆ, ಹೇಗೆ ಬಂದಿದೆ, ಯಾರು ಮಾಡಿದ್ದಾರೆ, ಯಾವ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲವೂ ಕೂಡ ಅವರು ತನಿಖೆಯನ್ನು ಮಾಡ್ತಾರೆ. ಮತ್ತು ಪ್ರವೀಣ್ ನೆಟ್ಟಾರ್ ಪ್ರಕರಣ ಕೂಡ ಅದಕ್ಕೆ ಸಂಬಂಧಿಸಿದ್ದ ಆದ್ದರಿಂದ, ಅದಾದಮೇಲೆ ಫಾಜಿಲ್ ಹತ್ಯೆ ನಡೆದಿದ್ದರಿಂದ, ಅದಾದ ನಂತರ ಅದರ ರಿವೆಂಜ್ ಪ್ರಕಾರ ಈ ಹತ್ಯೆಯು ಕೂಡ ನಡೆದಿದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಖಂಡಿತ NIAಗೆ ವಹಿಸಿಕೊಟ್ರೆ ಪ್ರಕರಣದಲ್ಲಿ ಒಂದು ಸ್ಪಷ್ಟ ಒಂದು ಚಿತ್ರಣ ಸಮಾಜಕ್ಕೂ ಸಿಗ್ತದೆ, ಮತ್ತು ಅವರ ಮೃತ ಹೊಂದಿದಂಥ ಮನೆಯವರಿಗೆ ಹೆತ್ತವರಿಗೆ ಒಂದು ಸಮಾಧಾನವೂ ಆಗ್ಬೋದು. ಓಕೆ, ಇಲ್ಲಿ ಫಾಜಿಲ್ ಹತ್ಯೆಯನ್ನು ಯಾಕೆ NIA ವಿಚಾರವಾಗಿ ಚರ್ಚೆ ಆಗ್ತಾ ಇಲ್ಲ? ಕೇವಲ ಸುಹಾಸ್ ಶೆಟ್ಟಿ ಅಥವಾ ಪ್ರವೀಣ್ ನೆಟ್ಟಾರ್ ವಿಚಾರವಾಗಿಯೂ ಕೂಡ ಮಾತ್ರ ಅದು NIA ತನಿಖೆ ಆಗಬೇಕು ಅನ್ನೋದು ಯಾಕಾಗುತ್ತೆ? ಯಾವಾಗಲೂ ನೋಡಿ, ನಾನು ಎರಡೂ ಇದನ್ನು ಹೊರಗಡೆ ನಿಂತು ಒಬ್ಬ ಪತ್ರಕರ್ತನಾಗಿ ವಿಶ್ಲೇಷಣೆ ಮಾಡುವಾಗ ಈ ಸಂಘಟನೆಯವರು ಅಂತ ಹೇಳ್ತಾರೆ, ಅಥವಾ ಸಂಘಟನೆ ಇಲ್ಲದೆಯವರು ಕೆಲವೊಂದು ಹಿಂದುತ್ವ ಹೋರಾಟ ಮಾಡುವವರು ಕೂಡ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಹೇಳಿದರೆ, ಡೈರೆಕ್ಟಾಗಿ ನೀವು ಒಂದು ಸೈಡ್ನವರು ಡೈರೆಕ್ಟಾಗಿ ಒಂದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲ ನಾನು ಇಲ್ಲಿದ್ದೇನೆ, ನನ್ನ ಹೆಸರು ನನ್ನ ನಂಬರ್ ಅಂತ ಹೇಳ್ಕೊಂಡು ಬೆದರಿಕೆ ಮಾಡ್ತಾರೆ. ಅದಕ್ಕೆ NIA ತನಿಖೆ ಏನು? ಓಪನ್ ಆಗಿ ಬರ್ತಾರೆ, ಓಪನ್ ಆಗಿ ಚಾಲೆಂಜ್ ಮಾಡ್ತಾರೆ, ಅರೆಸ್ಟ್ ಆಗ್ತಾರೆ, ಅಂದ್ರೆ ಆ ತಕ್ಷಣದ ಆವೇಶ. ನೋ ಪ್ಲಾನ್ ಇದ್ರೆ ಅವರು ಓಪನ್ ಆಗಿ ಬರುವುದಿಲ್ಲ. ಸ್ಕೆಚ್ ಹಾಕಿ, ಪ್ಲಾನ್ ಹಾಕಿ, ಐಡಿಯಾ ಹಾಕಿ, ಸಿಗದಂತೆ ತಪ್ಪಿಸಿ ಜನರ ಇದು ತಪ್ಪಿಸಿ. ನಿತಿನ್ ಅವರೇ, ಫಾಜಿಲ್ ಏನು PFI ಕಾರ್ಯಕರ್ತ ಫಾಜಿಲ್ ಇರ್ಬೋದು, ಏನು ಫಂಡಿಂಗ್ ಮಾಡ್ತಾ ಇದ್ದ PFI ಕಾರ್ಯಕರ್ತ, ಅವನ ಹತ್ಯೆಯನ್ನ ಏನು ನಿಷೇಧಿತ ಸಂಘಟನೆ ಮಾಡಿದ್ದಲ್ಲ, ಯಾವುದು ನಿಷೇಧಿತ ಸಂಘಟನೆ ಮಾಡಿದ್ದಲ್ಲ. PFI ನಿಷೇಧ ಸಂಘಟನೆ. ಏನು ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿತ್ತು, ಇನ್ನು ನೌಷಾದ್ ವಾಮಂಜೂರು ಈ ಹತ್ಯೆಯಲ್ಲಿ ಕೂಡ ಇದ್ದಾನೆ, ನೇರ PFI ಸಂಘಟನೆಯ ಕಾರ್ಯಕರ್ತ. ನೋಡಿ, ತಮ್ಮ PFI ಏನು ಫಾಜಿಲ್ PFI ಕಾರ್ಯಕರ್ತ, ಅವನು ಫಂಡಿಂಗ್ ಮಾಡ್ತಾ ಇರತಕ್ಕಂಥ ಸಂಶಯ ಎಲ್ರಿಗೂ ಕೂಡ ಗೊತ್ತಿದೆ. ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಫಾಜಿಲ್ನದು. ಅವನ ಅಣ್ಣ ಕೂಡ ಯಾಕೆ ಇರಬಾರ್ದು? ನೋಡಿ, 2-3 ಕಾರ್ಯಕರ್ತರು PFI ಕಾರ್ಯಕರ್ತರು ಇಲ್ಲೇ ಸಿಕ್ಕಿದ್ದಾರೆ. ನಿಷೇಧ ಸಂಘಟನೆ ಇದು, ಭಯೋತ್ಪಾದಕ ಸಂಘಟನೆ. ಹಾಗಾಗಿ ಇದನ್ನ ಕರೆಕ್ಟಾಗಿ ಇಲ್ಲಿ ತನಿಖೆ ಮಾಡ್ತಾ ಇಲ್ಲ. ಅದನ್ನ NIA ತನಿಖೆ ಕೊಡಿಯಿಂದ ನಾವು ಆಗ್ರಹ ಮಾಡ್ತಾ ಇರೋದು. ಫಾಜಿಲ್ನ ಹತ್ಯೆ ಮಾಡಿದವರು ಯಾರು ಕೂಡ ನಿಷೇಧ ಸಂಘಟನೆಯವರಲ್ಲ, ಭಯೋತ್ಪಾದಕ ಸಂಘಟನೆಯವರಲ್ಲ. ಬಟ್ ಇಲ್ಲ, ಅದು ನಾವು ಡಿಸೈಡ್ ಮಾಡಕ್ ಆಗಲ್ಲ ಅಲ್ವಾ? ಹತ್ಯೆ ಆಗಿರುತ್ತೆ. ಅಲ್ಲೂ ಕೂಡ ಇದೇ ರೀತಿ ಅಲ್ಲೂ ಕೂಡ ಏನ್ ಮಾಡಿರುವಂತದ್ದು, ಅಲ್ಲೂ ಕೂಡ ಇದೇ ರೀತಿ ಅಂಗಡಿಗೆ ನುಗ್ಗಿ ಆಗಿರುವಂತಹ ಒಂದು ವಿಚಾರಗಳು. ಹೌದು, ನೋಡಿ, ಹತ್ಯೆ ಆದವನು PFI ಸಂಘಟನೆಯ ಕಾರ್ಯಕರ್ತ. ಅಲ್ಲಿ ಆ ಹತ್ಯೆ ಮಾಡಿದವರು ವಿದೇಶಿ ಸಂಘಟನೆ ಕಾರ್ಯಕರ್ತರು ಅಲ್ಲ. ಈ ಹತ್ಯೆಯಲ್ಲೇನೋ ಅಲ್ಲ, ಯಾರಿಗೆ ಏನೇ ಆಗಿರ್ಬೋದು, ಆದ್ರೆ ಹತ್ಯೆ ಕೊಡ್ಬೋದು, ಇನ್ನೂ ಕೊಡ್ಬೋದು, ತೊಂದ್ರೆ ಏನಿಲ್ಲ. ಕೊಲೆಯಾದ ಸಂದರ್ಭದಲ್ಲಿ PFI ನಿಷೇಧ ಆಗಿರ್ಲಿಲ್ಲ ಕಾಣ್ತದೆ ಅವಾಗ. ಇಲ್ಲ, ಹಾಗಾಗಿ ಅವಾಗ ನಿಷೇಧಿತ ಸಂಘಟನೆ ಅಂತ ಕಾರ್ಯಕರ್ತ ಅಂತ ಹೇಳಿಕ್ ಆಗುದಿಲ್ಲ. ಇಲ್ಲ, ನನ್ನ ಪ್ರಕಾರ ನಿಷೇಧ ಆಗಿತ್ತು ಅನ್ಸುತ್ತೆ. ಇನ್ನೆಷ್ಟು ಒಂದು ವರ್ಷದಲ್ಲ ಏನೇ ಆಗಿರ್ಬೋದು. ಆ ರೀತಿ ಇದ್ದಾಗ ಆ ರೀತಿ ಹತ್ಯೆ ಮಾಡುವಂತ ಸರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳ ನಡುವೆ ಹತ್ಯೆ ಯಾವತ್ತೂ ಸರ್ವತಾ ಖಂಡನೀಯ ಅಲ್ವಾ? ಸಮರ್ಥನೆ ಮಾಡ್ತಾ ಇಲ್ಲ ಇಲ್ಲಿ. ಆದ್ರೆ ಮಾಡಿದ ಭಯೋತ್ಪಾದಕ ಸಂಘಟನೆಯವರು ಕಾರ್ಯಕರ್ತರು ಇದರಲ್ಲಿ ಇದ್ದಾರೆ. ಆ ವಿಷಯ ಬಿಟ್ಟಾಕಿದ್ದು ಈ ವಿಷಯದಲ್ಲಿ ನಾನು ಹೇಳೋದು. ಅವಾಗೇನು PFI ಸಂಘಟನೆ ನಿಷೇಧ ಆಗಿಲ್ಲ ಅಂತ ಹೇಳಿದ್ರು. ಆದ್ರೆ ಆವಾಗ PFI ಕಾರ್ಯಕರ್ತ ಏನು ಫಾಜಿಲ್ ಫಂಡಿಂಗ್ ಮಾಡ್ತಾ ಇದ್ದ ಫಾಜಿಲ್ನ ಹತ್ಯೆ ಆಗಿದೆ. ಅವರ ಅಣ್ಣ, ಅವರ ಸಹೋದರ, ಅವನು ಇದರಲ್ಲಿ ಇದ್ದಾನೆ. ಆದ್ರೆ ನೌಷಾದ್ ವಾಮಂಜೂರು ಇದ್ದಾನೆ. ಯಾಕಂದ್ರೆ ನಮ್ಗೆ ನಂಬಿಕೆ ಇಲ್ಲ. ಪರಮೇಶ್ ಬರ್ತಾರೆ, ಮುಸಲ್ಮಾನ ಸಂಘಟನೆ ಜೊತೆ ಮಾತಾಡ್ತಾರೆ. ಇವರು ನಮ್ಮ ಸ್ಪೀಕರ್ ಖಾದರ್ ಅವರು ಅವನ ಮನೆಯನ್ನ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಭಯೋತ್ಪಾದಕ ಸಂಘಟನೆ ಬೆಂಬಲಿತ ಅವನ ಏನು ಸಹೋದರ ಆದಿಲ್ಲ. ಅಲ್ಲಲ್ಲ, ಖಾದರ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ರೆ, ನಾವು ಇದು ಕೋಮು ಗಲಭೆ ಆಗಬಾರ್ದು. ನೆಕ್ಸ್ಟ್ ಅದೇ ಯಾವ ರೀತಿಯಲ್ಲಿ ಕೊಟ್ಟರು ಅವರು? ಕೋಮು ಗಲಭೆ ಪ್ರಶ್ನೆ ಅಲ್ಲ ಇಲ್ಲಿ. ಒಂದು ಮನೆ, ಭಯೋತ್ಪಾದಕ ಸಂಘಟನೆಯ ಮನೆ ಅಲ್ಲಿ ಹತ್ಯೆ ಮಾಡ್ತಿದ್ದಾರೆ, ಅದನ್ನ ಬೆಂಬಲಿಸುವುದು ಎಷ್ಟು ಸರಿ ಅಲ್ಲ? ಅವರಿಗೆ ಅವರು ತನಿಖೆ ಮಾಡಬೇಕು, ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ಬೇಕಿತ್ತು ಅವರು. ಸ್ವಲ್ಪ ಅವಸರ ಮಾಡಿದ್ರು. ಅಲ್ಲ, ಅವರ ಮೇಲೆ ನಂಬಿಕೆ ಇಲ್ಲ ನಮಗೆ. ಇದ್ರಾಗ ಹತ್ಯೆ ಹಿಂದೆ ಅವರು ಸಪೋರ್ಟ್ ಆಗಿದ್ದಾರೆ. ನಮಗೆ ತುಂಬಾ ಏನದು ಸಂಶಯ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಮಗೆ ಈ ಪೊಲೀಸ್ ಇಲಾಖೆ, ಸರ್ಕಾರದ ಪೊಲೀಸ್ ಇಲಾಖೆ ಮೇಲೆ ಎಲ್ಲಷ್ಟು ನಂಬಿಕೆ ಇಲ್ಲ. ಮತ್ತೆ ಯಾವಾಗ ಫಾಜಿಲ್ ಹತ್ಯೆ ಆದ ನಂತರ
ಈಗ ಅವನ ತಮ್ಮನೇ ಆ ಸುಪಾರಿ ಕೊಟ್ಟಿದ್ದಾನ ಅಂತ ಹೇಳಿದ್ರೆ ಸರ್ಕಾರ ಕೊಟ್ಟಂತ ಪರಿಹಾರಕ್ಕೂ ಅರ್ಥ ಇರುವುದಿಲ್ಲ. ಅಂದ್ರೆ ಆಗ ಈಗ ಅರ್ಥವನ್ನ ಕಳ್ಕೊಂಡಿದೆ, ಆಗ ಕೊಟ್ಟದಕ್ಕೆ ಅರ್ಥ ಇದೆ, ಅದು ಅದೇನು ತಪ್ಪು ಅಂತ ಹೇಳುದಿಲ್ಲ. ಎಲ್ಲ ಜೀವಕ್ಕೂ ಕೂಡ ಬೆಲೆ ಇದೆ, ಬೆಲೆ ಇದೆ. ಬಟ್ ಈಗ ಏನ್ ಹೇಳಿದ್ರೆ ಅವರು ಇದನ್ನ ರಿವೆಂಜ್ ಅನ್ನ ಮಾಡಿದ್ರಿಂದಾಗಿ ಅಲ್ಲಿಗೆ ಪರಿಹಾರ ಅಂತ ಪ್ರಶ್ನೆ ಬರುದಿಲ್ಲ, ರಿವೆಂಜ್ ಆಗಿದೆ ಅವರು. ಅಲ್ಲ ಸರಿ, ಹಾಗಾದ್ರೆ ನೋಡಿ ಇವಾಗ ಏನು ಫಾಜಿಲ್ ಹತ್ಯೆ ಆಯಿತು, ಆಮೇಲೆ ಪ್ರವೀಣ್ ನೆಟ್ಟರ್ ಆದಮೇಲೆ PFI ಬ್ಯಾನ್ ಆಯಿತು. ಹಾಗಾದರೆ ಬ್ಯಾನ್ ಆಗಿರೋ ಸಂಘಟನೆ ಅಂತ ಗೊತ್ತಿದೆ, ಬ್ಯಾನ್ ಆಗಿರೋ ಸಂಘಟನೆಯ ಕಾರ್ಯಕರ್ತ ಫಾಜಿಲ್ ಅಂತ ಗೊತ್ತಿದೆ, ಅವರ ಮನೆಗೆ ಹೋಗಿದ್ದಾರೆ. ಇಲ್ಲ ಅವರ ಮನೆಗೆ ಹೋಗುವಂತ ಕೆಲಸ ಆಗಿದೆ. ಫಾಜಿಲ್ ಹತ್ಯೆ ಆದಾಗ ಅವರ ಮನೆಗೆ ಹೋಗಿದ್ದಾರೆ. ಫಾಜಿಲ್ ಆಗ ಇವಾಗ ಅವನು ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತ, ಇವಾಗ ಬ್ಯಾನ್ ಆಗಿದೆ. ಆದರೆ ಇನ್ನು ಸುಹಾಸ್ ಗಟ್ಟಿಯ ಮನೆಯನ್ನು ಕರೆಯೋದು ಬೇಡ, ಮನೆಗೆ ಹೋಗೋದು ಬೇಡ, ಸೌಜನ್ಯಕ್ಕೆ ಅವರನ್ನು ಕರೀಬೋದಿತ್ತಲ್ಲ ತಂದೆ ತಾಯಿಯನ್ನ. ಏನು ಗುಡ್ಡು ಈ ಮುಸಲ್ಮಾನರ ಭಯೋತ್ಪಾದಕರ ಗೊಡ್ಡು ಬೆದರಿಕೆಗೆ ಏನು ಇರೋದು? ಕಾಂಗ್ರೆಸ್ ಒಂದು ಸೈಡ್ ವಾಲ್ತಾ ಇದೆಯಾ? ಈ ಫಾಜಿಲ್ ಪ್ರಕರಣದಲ್ಲಿ ಅವ್ರ ಮನೆಗೆ ಹೋಗಿ ಸಂತೈಸಿದ್ದು ಇದು ಮಾಡಿದ್ದು ಯಾವ ತಪ್ಪು ಇಲ್ಲ, ಅವರು ಆ ಸಂದರ್ಭದಲ್ಲಿ ಮಾಡ್ಬೋದು. ನೀವೇ ಇನ್ನೊಂದು ಉದಾಹರಣೆ ಕೊಟ್ರಿ ಕಬೀರ್ ಇದ್ದು, ಬಹುಶಃ ಕಬೀರ್ ಮೇಲೆ ಕೇಸ್ಗಳಿತ್ತು. ಸೊ ಆ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಪರಿಹಾರ ಕೊಟ್ಟದನ್ನ ಈ ಪ್ರಕರಣಕ್ಕೆ ನೀವು ಪ್ರಶ್ನೆ ಮಾಡಬಹುದು. ಇವಾಗ ನೋಡಿ ಕರೆಕ್ಟ್, ಇವಾಗ ನೋಡಿ ಆವಾಗ ಅವನು ತತ್ತೋದಾಗ ಮರ್ಡರ್ ಆದಾಗ ಅವಾಗ PFI ಬ್ಯಾನ್ ಆಗಿರ್ಲಿಲ್ಲ, ಒಪ್ಕೊಳ್ಳೋಣ. ಆದ್ರೆ PFI ಕಾರ್ಯಕರ್ತ ಹೌದು ಅಂತ ಜಗಜ್ಜಾತಿರ ಇದು. ಆದ್ರೆ ಕಬೀರ್ ಮರ್ಡರ್ ಅಲ್ಲಿ ಅವನಿಗೆ ಹಣ ಕೊಟ್ರು, ಮನೆಗೆ ಹೋದ್ರು, ಸಂತೈಸಿದ್ರು. ಮುಸಲ್ಮಾನರಿಗೂ ಅಂದ್ರೆ ತುಷ್ಟೀಕರಣ ಮಾಡ್ಲಿಕ್ಕೆ, ಓಲೈಕೆ ಮಾಡ್ಲಿಕ್ಕೆ ಏನು ಮಾಡ್ತಾರೆ. ಹಾಗಾಗಿ ನಮಗೆ ಕಿಂಚಿಷ್ಟು ಅವರ ನಂಬಿಕೆ ಇಲ್ಲ, ಇದನ್ನು ಏನೋ ಗುರಿ ಮುಟ್ಟಿಸ್ತಾರೆ ಅಂತೇಳಿ. ಇವಾಗ ಎಂಟು ನೋಡಿ, ಆ ಮುಸಲ್ಮಾನ ಹೆಂಗಸರನ್ನು ಯಾಕೆ ಬಂಧನ ಮಾಡಿಲ್ಲ? ಅದೇ ಒಂದ್ ವೇಳೆ ಹಿಂದೂಗಳು ಮಾಡಿದ್ರೆ ಇಷ್ಟೊತ್ತಿಗೆ ಏನ್ ಮಾಡ್ತಾ ಇದ್ರು ಜಿತಣ್ಣ? ಏನ್ ಮಾಡ್ತಾ ಇದ್ರು ಇವರು? ಪ್ರಕರಣದಲ್ಲಿ ಏನು ಅದನ್ನ ಇನ್ವಾಲ್ವ್ಮೆಂಟ್ ಬಗ್ಗೆ ಖಂಡಿತ ತನಿಖೆ ಆಗ್ಬೇಕು, ಖಂಡಿತ. ಅದು ಅದರಲ್ಲಿ ಎಳ್ಳಷ್ಟು ಎರಡು ಮಾತಿಲ್ಲ, ಅದನ್ನ ತನಿಖೆ ಮಾಡ್ಬೇಕು. ನೀವು ಮಹಿಳೆಯರು ಆ ತರ ಅಂತ ವಿನಾಯಿತಿ ಕೊಡುವಂತ ಯಾವ ಪ್ರಶ್ನೆ ಇಲ್ಲ, ಅದನ್ನ ತನಿಖೆ ಆಗ್ಬೇಕು. ಮತ್ತೆ ಪರಮೇಶ್ವರ್ ಕೂಡ ಇನ್ನೊಂದು ಪ್ರಶ್ನೆಯನ್ನ ಕೊಟ್ಟರು. ಏನ್ ಹೇಳಿದ್ರೆ, ನೀವು ಅವರು ಮುಸಲ್ಮಾನ್ ಬಾಂಧವರು ಅಂತಲ್ಲ, ಕಾಂಗ್ರೆಸ್ ಪಕ್ಷದ ಒಂದು ನಿಯೋಗ, ಅವರು ಬಂದಿದ್ರು, ಅದರಲ್ಲಿ ಕೆಲವರು ಹಿಂದೂಗಳಿದ್ರು, ನೀವು ಆರೋಪ ಮಾಡುವವರು ನೀವು ಬರ್ಬೋದಿತ್ತಲ್ಲ, ನನ್ನ ಹತ್ರ ಮಾತಾಡ್ಬೋದಿತ್ತಲ್ಲ. ನಾವು ಒಂದೇ ಕಡೆ ಸಚಿವರಲ್ಲ, ಗೃಹ ಸಚಿವ, ಎಲ್ಲರಿಗೂ ಗೃಹ ಸಚಿವ ಅಲ್ಲ, ಬರ್ಬೋದಿತ್ತು. ಬಂದವರು ಕೂಡ ಅವರೇನು ಇವರಿಗೆ ಬೈದದ್ದೇ ಒಂದು ರೀತಿಯಲ್ಲಿ ನಿಯೋಗವನ್ನ ಕರ್ದದ್ದು ಅಂತ ನಮ್ಗೆ ಮಾಹಿತಿ ಬಂತು, ಹೋಗಿದ್ದಲ್ಲ ಕರ್ದದ್ದು ಅಂತ ಪರಮೇಶ್ವರ್ ಅವರು. ಬರ್ತೇನೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರುಲಿಂದ ಮೇಡಮ್? ನನ್ನ ಹೆಸರು ಬಂದು ಶರು ಅಂತ. ಸೊ ನಾನು ಮಂಗಳೂರಿಂದಾನೆ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಪ್ರದೀಪ್ ಅಣ್ಣಗ್ಲ, ಭರತ್ ಅಣ್ಣಗ್ಲ, ಹರಿಓಂ. ಜಿತೇಂದ್ರ ಸರ್ಗೆ ನಮಸ್ತೆ. ಸೊ ಕ್ವೆಶ್ಚನ್ ದಾಲಿದ್ರಿ ಅಂಡ ಇಂಕ ದಾದ ಪಾತ್ರರು ಬಂದು ಗೊತ್ತಾಗ ದೆತ್ತೊಂಡ್ರೆಗೆ ಅವನಿದ್ರಿ ನೀ ನಮ್ಮೊಟ್ಟಿಗೆ ಸುಹಾಸನ ಇದ್ದೇರು ಬಂದು ಫಸ್ಟ್ ಥಿಂಗ್ ದಪಂಡ ನಮ್ಮ ಒಂದು ಹಿಂದೂ ಕೊಂಡುದು ಅವಡು ನಮ್ಮ ಆರೇನ ಅಣ್ಣ ಅಲ್ಲಿ ಎನ್ನುದಿತ್ತ ದಪಂಡ ಆರು ಎಡ್ಡೆ ಒಂದು ಹಿಂದೂ ಕಾರ್ಯಕರ್ತೆ ಪಂದೆ ಪನೋದು ದಪಂಡ ನಮ್ಮ ಸೊಸೈಟಿಡ್ ಆರು ಒಂಜಿ ಬೇತೆ ಬೇತೆ ಲೆವೆಲ್ಸ್ ಒಂಜಿ ಎಡ್ಡೆ ವರ್ಕ್ಸ್ ನೆ ಮಂದೇರು. ನಾವು ಎಕ್ಸ್ಟರ್ನಲ್ ವರ್ಕ್ಸ್ ಇಪ್ಪಡು and we are very proud of him and we will always be. ಸೊ ಎಂಕ ದಾಲೆ ಇದ್ರಿ ಎಂಕ ರದ್ದು ಪಾತೆರ ದಾದ ಪಂಡ ನಮ್ಮ ಮೀಡಿಯಾಸ್ ತೂವೊಲಿ ದಾದ ಪಂಡ ಕೆಲವೊಂಜಿ ಮುಸ್ಲಿಂ ಪುಣ್ಣುದು. ನಾನು ಐ ಆಮ್ ವೆರಿ ಸಾರಿ ಟು ಮೆನ್ಷನ್ ದಿಸ್. ನಮ್ಮ ಒಂಜಿ ಜಸ್ಟ್ ಹಿನಿ ಕಾಂಡೆ ಯಾನು ಲಕ್ಕನಾಗನೆ ಒಂಜಿ ಸುಳ್ಳೆ ಕಾಂಡೆ ಯಾನು ಒಂಜಿ ತುಯ್ಯ ವೀಡಿಯೋ ಒಂದು ಪೊಣ್ಣನ ಬಾರಿ ಒಂಜಿ ಹಾರ್ಟ್ ಬೀಟಿಡ್ ನಮ್ಮ ಹಿಂದುತ್ವ ಬಾರಿ ಪಾತ್ರ ಹೊಂದಿರ್ತೇವೆ. ಅಂಡ್ ಐ ಗೆಸ್ ಐಕ್ ಪ್ರತಿಯೊತ್ತರ ಅದು ನಮ್ಮ ಕೊರೋಡು ನಮ್ಮ ಹಿಂದೂ ಪೊಣ್ಣರು ಕೊರೋಡು ಪಂದೊಂಜಿ ಎನ್ನೊಂಜಿ ಇನ್ನೊಂಜಿ ದಾದ ಪಂಡ ಈ ಕರೆ ಮುಖಾಂತರ ಆಂಡಲ ಎಪಂಡ ಆರು ಪಾತ್ರ ಹೊಂದಿರ್ತೇರು. ಪ್ರತಿಕಾರ ನಿಕುಲು ಅಂಚ ನಿಕುಲು ಇಂಚ ಪಾತ್ರ ಬರ್ತದೆ. ಐ ಹೋಪ್ ನನ ಅಂತೆಲ್ಲ ಹಿಂದೂ ಕೊಂಡುಲು ಎಚ್ಚರಿಕೆ ಅವಡು ಪಂಪಿನ ಎನ್ನೋ ಒಂದು ಕನ್ಸರ್ನ್. ಫಸ್ಟ್ ಥಿಂಗ್. ಸೆಕೆಂಡ್ ಆದ ಪಂಡ ಯಾನು ಎಂಕ್ ಒಂದು ಮಸ್ತ್ ಇರಿಟೇಟ್ ಆವೊಂದು ನಾನು ಮೋರೋವರ್ ಮಸ್ತ್ ಒಂದು ಇಂಟೆನ್ಷನಲಿ ಪನೋಡು ಪಂದ ಆದಿತ್ತಂದ ಈ ನಮ್ಮ ಮಾಸ್ಕ್ ಪಾಡ್ದು ಇತ್ತೆ ನಮ್ಮ ಪನ್ಪುನು ಇತ್ತೆ ಕೆಲವೊಂದು ಕೇಸಸ್ ಆಂಡ್ ಪೂರ ಆಂಡ್ ನಮ್ಮ ಬಿಹಾದಿನ ಕೈನ ವಿಷಯದಲ್ಲಿ ಬಂದಾಗ ಅಕಲು ಮಾಸ್ಕ್ ಪಾಡ್ದು ಪಾಡಂದೆ ಅಕಲ್ನ ಮೂನೆ ಪೂರ ತೋಜಾಯಿರು. I hope ಗೊತ್ತು ಯಾರು ಏನ ಬಗ್ಗೆ ತನೊಂದಿಲ್ಲ ಬಂದು. ಬಟ್ ಇಫ್ ಐ ಹ್ಯಾವ್ ಟು ಮೆನ್ಷನ್ ಇನಿ ಎಂಕಲ ತೋಹಸಂಗನೆ ಇಂತ ಆಂಡ್
ಪಂದಾನಗ ಅವು ದಾಯಿಗ್ ಮಾಸ್ಕ್ ಅನ್ನು ಪಾಡಿಯರು ಅಕ್ಕಲೆಗೆ ದಾಯಿಗ್ ಮಾಸ್ಕ್ ಅನ್ನು ಪಾಡಿಯರು ವೈ ಡಿಡ್ ದ ಮಾಸ್ಕ್ ಬಿ ಅಪಿಯರ್ ಆನ್ ದೋಸ್ ಪ್ಲೇಸಸ್ ಎಂಕ್ ಅವು ಒಂದು ಮಸ್ತ್ ಸಂಶಯ ನಮ್ಮ ಡ್ಯೂಟಿ ಕಾದರ್ ಆರ್ ನಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ದ ಸ್ಪೀಕರ್ ದಾದ ಒಳ್ಳೆ ಇರ್ತದೆ ಆನ ಹೇಳಿಕೆ ಕೊರಿಯರು ಆತ ಸ್ಪಷ್ಟನೆ ಇದ್ವಿ ಆರ್ ಪಂಡೆ ಐಕ್ ಸ್ಪಷ್ಟನೆ ಇದ್ವಿ ದಾಯಿಗ್ ವೈ ಆರು ದಾಲ ಸ್ಪಷ್ಟನೆ ಬರ್ತದೆ ಮೀಡಿಯಾ ಕೂಪುನಂತ ಸಾರ ಜನ ಕುಣಿಸ್ತಾರೆ ವೈ ಡಿಡ್ ದಟ್ ಮ್ಯಾಟರ್ ಕಮ್ ವೈ ಡಿಡ್ ಹಿ ಇವನ್ ಟೆಲ್ ಅವು ದಾಳಿ ಪಾತ್ರ ಬರ್ತೀನಿ ನಿಂಕು ಬೋದು ದಟ್ ದೇರ್ ಇಸ್ ನೋ ಕ್ಲಾರಿಟಿ ಅಟ್ ಆಲ್ ದಾಲ ಕ್ಲಾರಿಟಿ ಇದ್ವಿ ನಿಮ್ಮ ಮುಟ್ಟಲ್ಲ ಇಷ್ಟೇ ಮುಟ್ಟಲ್ಲ ದಾಲ ಕ್ಲಾರಿಟಿ ಕೊಡ್ತಾ ಇರು ಇಷ್ಟೇ ಮುಟ್ಟಲ್ಲ ಕೊಡ್ತೀರು ದಾಯಿಗ್ ವೈ ಐ ಜಸ್ಟ್ ವಾಂಟ್ ಟು ನೋ ಅಬೌಟ್ ದಟ್ ಯಾನೊಂದು ಹೆಣ್ಣು ಕೊಂಡಾದ ಇತರ ಪಂತ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಹಿಂದೂ ಅಂಡ್ ಐ ವಿಲ್ ನನ್ನ ಒಂದು ಹಿಂದೂ ಕೊಂಡಾದ ಎಂತ ದಾದ ಮಂತರುಂಡು ಒಂದು ಸಮಾಜದ ದಾದ ಮಂತರ ಹಾಕೊಂಡು ವಿ ವಿಲ್ ಆಲ್ ಡು ಅಂಡ್ ಈ ಬೆದರಿಕೆ ಅವಳು ದಿಸ್ ವಿಲ್ ನಾಟ್ ಮ್ಯಾಟರ್ ಅಟ್ ಆಲ್ ಏರೆಗ್ಲ ಒಂದು ಮ್ಯಾಟರ್ ಆಗುದು ಬೆದರಿಕೆ ಕೊರಡಿಸ್ತನ ಏರಂಡಲ ಬೇಸಕ್ಲಿಕ್ಕೆ ಹೋದು ಕೊರಡು ಪನ್ಯನ ವಿನಂತಿ ಅವು ಪಂತ ನಮ್ಮ ಪ್ರೌಡ್ ಆಯ್ನಂಚಿನ ಹಿಂದೂ ಕಾರ್ಯಕರ್ತರು ಎರುಳ್ಳೆರು ಗಿವಿಂಗ್ ಅಪ್ ಯುವರ್ ಲೈಫ್ ಟು ಹಿಂದುತ್ವ ಯಾನಕ್ಲೆಗ್ ಪಂತ ಏನಿಕ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂಡ್ ವಿ ವಿಲ್ ಬಿ ವೆರಿ ಪ್ರೌಡ್ ಆಫ್ ಯಾನ್ ನರಕಣ್ಣಕ್ಲ ಪಂತ ಪ್ರತಿಪಣ್ಣಕ್ಲ ಪಂತ ಯಾಕಂದ್ರೆ ಯಾನ್ ಮುಕುಲ್ ಮನ್ಕುನಂಚಿನ ಸರಿ ಮೇಡಮ್ ಮಾತ ಸರಿ ಓಕೆ ಈ ರೀತಿ ಇಂಚ ಪನೊಂದುಲ್ಲರ ಪ್ರದೀಪಣ್ಣೆ ಅವಡತ್ತು ಭರತಣ್ಣೆ ಅವಡು ಇರೆಗೆ ಆಕ್ಲ ಬೇಲೆ ಮಸ್ತ್ ಇಷ್ಟ ಪಂಪ ಇತ್ತೆ ತುಲೆ ಈ ಪ್ರತೀಕಾರ ಬಂದ ಇತ್ತಲೆ ಈರೇನ್ ಜೊತೆಗೆ ಪ್ರತೀಕಾರವನ್ನು ನಂಚಿನ ವಿಚಾರ ಒಂಜಿ ಪೊಣ್ಣು ಪಾತ್ರ ಹೊಂದಿತ್ತಲ್ಲ ಈ ಪ್ರತೀಕಾರನೇ ಮಲ್ತೊಂದು ಪೋಂದಿತ್ತನ ಒಂಜೊಂಜಿ ಯಾವೊಂದೇ ಪೋಂದಿತ್ತನ ನಿನ್ನಂದೆ ಬುಡುಪೂಜಿ ಪರೊಂದಿತ್ತನ ಕತೆ ಇಂಚಿನ ಮುಕ್ಕಲ್ನ ವಿಚಾರ ಇಂಚಿನ ಮುಕ್ಕಲ್ನ ಇಲ್ಲದ ವಿಚಾರ ಇಂಚಿನ ದಾದ ಕತೆ ಪನ್ಪುನಂಚಿನ ವಿಚಾರ ಯಾನ್ ಅವೇನ್ ಪನ್ಪನ್ ದಾದವನ್ ಪರ ಈಗ ಅಂಚಿನ ಪ್ರತೀಕಾರನೇ ಅವಡೆ ಫಸ್ಟ್ ಆಫ್ ಆಲ್ ಅಂದ್ರೆ ಐ ಆಮ್ ಸಾರಿ ಟು ಇಂಟರಪ್ಟ್ ಬಟ್ ಪ್ರತಿಕಾರ ಪಂಚಿನಂಚಿನ ಏರು ಪನೊಂದು ಲೆಕ್ಕುಲೆ ಇನ್ಫ್ಯಾಕ್ಟ್ ಟು ಬಿ ವೆರಿ ಫ್ರಾಂಕ್ ಅವು ತಪ್ಪು ಒಂದು ಕಡೆ ತಾದಿತ್ತಿಲ್ಲ ಆದಲ್ಲ ಸುಹತಣ್ಣನ ಪೊಪ್ಪಮ್ಮದಾದ ಒಳ್ಳೆರು ಆ ನಮ್ಮ ಎಸ್ಪೆಷಲಿ ಆ ಅಮ್ಮನ್ನು ಕೂನಾಗ ಈ ಮಾತು ಒಳ್ಳೆರತ್ತೆ ಅಕ್ಲೆ ಕೂಡ ಎಂಚ ಆವುದು ಟುಡೇ ಬಿಕಾಸ್ ಆಫ್ ಸಮ್ವನ್ ಎಲ್ಸ್ ವಿ ಹ್ಯಾವ್ ಲಾಸ್ಟ್ ಸಮ್ ಗುಡ್ ಪರ್ಸನ್ ಜೆನ್ಯೂನ್ ಪರ್ಸನ್ ಬೈ ಡೈಡ್ ಏನ ವಿಷಯಗಾದಿ ಏನೇನ ನಮ್ಮ ಬಲಿ ಮಂತಿಲೆ ಕಾಣುತ್ತೆ ಅವು ಪ್ರತಿಕಾರ ಅಷ್ಟೇ ಕರೆಕ್ಟ್ ಅವು ಆರೆ ಬಲ್ಲಿ ಇದು ಬಂದಿನಿ ಆಂಡ ಸರ್ ಮೋರೋವರ್ ಯಾನ್ ಕುಡಂಜಿ ಪಂತೆ ಯಾನ್ ಪಂತೆ ಇನಿಗ್ಲ ಯಾನ್ ನ್ಯೂಸ್ ಚಾನೆಲ್ ಡುನೆನ್ ಪನೊಂದುಲ್ಲೆ ಪಂದೆ ದಯಮಂತದ ಬೇಜಾರ್ ಮಲ್ಕೊಡ್ಸಿ ಅಣ್ಣ ಯಾನ್ ಇನಿ ಕಾಂಡೆಲ್ಲ ಕುಡಂಜಿ ನ್ಯೂಸ್ ಚಾನೆಲ್ ತಿಯೆ ಏರಾ ಅವರಿಗೆ ಪನೊಂದಿತ್ತೆ ನ್ಯೂಸ್ ರಿಪೋರ್ಟರೇ ಆಯಲ್ಲ ಅಲ್ಲಿ ಪನೊಂದಿತ್ತೆ ಅನುಪಮ್ ಅಗರ್ವಾಲ್ ಆರು ಸರ್ ಅದು ಅಂತಿಲನೆ ಆ ಹೇಳಿಕೆ ಕೊಡ್ತಿದ್ದೇರು ಆರು ಕಾಸ್ಕೋಸು ಅವೇನು ಮಲ್ಪಾಯಿಂಟ್ ಬಂದು ಹೇಳಿಕೆ ಕೊಡ್ತಿದ್ದೇರು ಪಂದು ಒಂದು ಸ್ಪಷ್ಟನೆ ಕೊಡೊಂದುಲ್ಲೇರು ಗೊತ್ತಾಂಡೆ ಅವು ಪೂರ ಇಂಚಿನ ಫೇಕ್ ನ್ಯೂಸಸ್ ಮಾತ ಬರೋಂದು ದಾಯಿಗ್ ವೈ ಇಂಚಿರೇಕ ದಾಯಿಗ್ ಸಪೋರ್ಟ್ ಮಂತೊಂದುಲ್ಲೇರು ಎನ್ನ ಕ್ವೆಶ್ಚನ್ ಇಂಚಿನ ಪೂರ ಕಾರ್ಯ ತೂನಾಗ ಮುಸ್ಲಿಗೆ ಏರೆಲ್ಲ ಅರ್ಥ ಆಗುದ ಏರ್ಲ ತೂಪುದೇರಾ ವೈ ವಿ ಆರ್ ನಾಟ್ ಬ್ರಿಂಗಿಂಗ್ ಇನ್ ಟು ಅಟೆನ್ಷನ್ ದಾಯಿಗ್ ಕನೊಂದಿದ್ದೇರು ಎನ್ನ ಕ್ವೆಶ್ಚನ್ ಈತೆ ಓಕೆ ಸರಿ ಮೇಡಮ್ ಎಷ್ಟು ಫೇಕ್ ನ್ಯೂಸ್ ಸರಿಯಾಗಿ ಗೊತ್ತಿದ್ವಿ ನಮ್ಮ ಒಂದು ಪೂರ ಆನಾಗ ಈವನ್ ವಿ ಹಿಂದೂಸ್ ಈವನ್ ವಿ ಶುಡ್ ಬಿ ಸೇಫ್ ನಮ್ಮ ಸೇಫ್ಟಿಗ ನಮ್ಮ ತೂವೋಡು ಇಷ್ಟೇ ನಮ್ಮ ಇಲ್ಲದ ಹಿಂದೂ ಆನುಲ್ಲೇರು ಅಕ್ಕಲ್ ನಾನು ಎಂತ ಸೇಫ್ ಆದ ತಿರ್ಬೋದು ಧೈರ್ಯ ತಿರ್ಬೋಡ ಸೇಫ್ ಆದ ತಿರ್ಬೋಡ ದಾದಿ ದರ್ ಇಸ್ ನೋ ಕ್ಲಾರಿಟಿ ಗೊತ್ತಿದ್ವಿ ನಾನು ಸಿಡೇಕೊಂಡು ದಾದ ಹಾಕೊಂಡು ಗೊತ್ತಿದ್ವಿ That is how it is. So pratikara gepalla pratikara college Instagram post pardu anda batu dunkera itti. No, that is not going to happen. Anta we need face to face. There is face to face to be spoken unpeaceful. So that is what I really want to tell. Next is the clarity koradu. Yes. Esto jana clarity koradu nalla. Akul battadu ಏನೇನ್ ಮೆನ್ಷನ್ ಮಾಡ್ಕೊಂಡ್ರೆ ಅಪ್ಲೈ ಮಾಡ್ತಾರೆ ಗೊತ್ತು ದಯಮಂತದಲ್ಲಿ ಈ ರಿಕ್ವೆಸ್ಟ್ ಈ ಮೀಡಿಯಾತು ಅಕ್ಲು ಏರ್ ಪೂರ ಕ್ಲಾರಿಟಿ ಕೋರಂಡು ದಯಮಂತದ ಬತ್ತದವರ ಕ್ಲಾರಿಟಿ ಕೋರಿಂದ ನಮ್ಮ ಕೊಡ್ತ ಸಮಾಧಾನ ಇದ್ದಾಂಡ ನಮ್ಮ ನನ್ನಲ್ಲ ಯಾನಂತ ಇಟ್ಟುಕೊಂಡಾಗ ಯಾನ್ ಪನೊಂದಿಲ್ಲ ಸರ್ ಯಾನಂತ ಗ್ಯಾರಂಟಿ ಓರ್ ಉಂಟೋಡು ದಾದ ಮಾಡ್ಕೊಡ್ಲಿಕ್ಕೆ ದಾದ ಪೂರ ರಿಯಾಕ್ಷನ್ಸ್ ಕೊಡಿ ಯಾನಂತ ಗ್ಯಾರಂಟಿ ಒಂದು ನಿಂತುಕೊಂಡಾಗ ಅಂತ ಬೆಳೆಸ್ತೇನೆ ಐ ಆಮ್ ವೆರಿ ಪ್ರೌಡ್ ಅಂಡ್ ಐ ಆಮ್ ಟೆಲಿಂಗ್ ಯು ಎಸ್ ಮೇಡಮ್ ಓಕೆ ಥ್ಯಾಂಕ್ ಯು ಧನ್ಯವಾದ ಎಸ್ ಓಕೆ ಎಸ್ ಜೊತೆಗೆ ತುಂಬಾ ಖುಷಿ ಆಯ್ತು ಯಾಕೆ ಗೊತ್ತಾ ಒಂದು ಹೆಣ್ಣು ಮಗಳು ಇಷ್ಟು ಸಂಘಟನೆಯನ್ನ ಪ್ರೌಡ್ ಆಗಿ ಹೇಳ್ತಾ ಇದ್ದಾಳೆ ಖಂಡನೆ ಮಾಡ್ತಾ ಇದ್ದಾಳೆ ಅಂತ ಆದಾಗ ತುಂಬಾ ಖುಷಿ ಆಯ್ತು ಹಿಂದೂ ಸಮಾಜ ಜಾಗೃತಿ ಆಗಿದೆ
ಓಕೆ, ಈಗ ಮುಖಕ್ಕೆ ಮಾಸ್ಕ್ ಹಾಕಿರುವಂತದ್ದು ಅಂದ್ರೆ ಇತರರನ್ನ ತೋರಿಸಿದಿರಿ, ಇವ್ರುಗಳನ್ನ ತೋರಿಸ್ಲಿಲ್ಲ ಅನ್ನುವಂತ ವಿಚಾರ. ಪೊಲೀಸ್ ಕಮಿಷನರ್ ಒಂದು ಸ್ಪಷ್ಟನೆಯನ್ನ ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಯಾಕೆ ಹೇಳಿದ್ರೆ ಗುಂಪು ಹತ್ಯೆಯಲ್ಲಿ ಸಾಕ್ಷಿಗಳು ಆಲ್ರೆಡಿ ಪರಿಚಯ ಇದೆ ಅಂತ ಹೇಳಿದ್ರು. ಅಂದ್ರೆ ಇದರಲ್ಲಿ ಇನ್ನೂ ಪರಿಚಯ ಯಾರಂತ ಗೊತ್ತಿಲ್ಲ ಸಾಕ್ಷಿಗಳಿಗೆ ಅಂತ ಅದನ್ನ ಆ ಒಂದು ಕ್ಲಾಸ್ ಅಡಿಯಲ್ಲಿ ಅದನ್ನ ಅರ್ಥ ಆಗಿಲ್ಲ. ಅಂದ್ರೆ ಅಲ್ಲಿ ಸಾಕ್ಷಿಗಳು ಪತ್ತೆ ಹಚ್ಚಬೇಕು ಪೆರೇಡ್ ನಲ್ಲಿ. ಅವರಿಗೆ ಮುಸ್ಕು ಹಾಕಿ ಇದೆಲ್ಲ ಪೆರೇಡಿಂಗ್ ಎಲ್ಲ ಇರ್ತದೆ ಇದರಲ್ಲಿ, ಜೈಲಿನಲ್ಲಿ ಇದರಲ್ಲೆಲ್ಲ. ಆವಾಗ ಒಬ್ಬೊಬ್ಬರೇ ಬರ್ತಾರೆ, ಹಾಗೆ ಹೋಗ್ತಾರೆ, ಅದನ್ನ ಪತ್ತೆ ಹಚ್ಚಲಿಕ್ಕೆಲ್ಲ ಇರ್ತದೆ, ಇವರೇ ಹೌದಾ ಅಲ್ವಾ ಅಂತ. ಹಾಗಾಗಿ ನೀವು ಪೇಪರಲ್ಲೆಲ್ಲ ಫೋಟೋ ಹಾಕಿದ್ರೆ ಅವ್ರು ಆಲ್ರೆಡಿ ನೋಡಿರ್ತಾರೆ. ಹಾಗಾಗಿ ಪೇಪರ್ ನೋಡಿ ಅವರು ಪತ್ತೆ ಹಚ್ಚಿದ್ದಾರೆ, ಹಾಗಾಗಿ ಅವರ ಮೇಲಿನ ಆರೋಪ ಸಾಬೀತಾಗುವುದಿಲ್ಲ. ಆ ನೆಲೆಯಲ್ಲಿ ವಕೀಲರು ವಾದ ಮಾಡ್ತಾರೆ. ಇಲ್ಲಿ ಅವರು ಹೇಳುದು ಆಲ್ರೆಡಿ ಅವರದ್ದು ಸಾಕ್ಷಿಗಳು ಅವರ ಪರಿಚಯ ಇದ್ದ ಅಂತ ಅವರು ಆ ರೀತಿಯಾಗಿ ಅಲ್ಲಿ ವಾದ ಮಾಡಿದ್ದಾರೆ. ಅದೇ ಹಿಂದೂಗಳ ಹತ್ಯೆ ಆದಾಗ ಆ ರೀತಿ ಯಾಕೆ ಮಾಡಿಲ್ಲ? ಸಾಕ್ಷಿಗಳಿಗೆ ಆರೋಪಿಗಳದ್ದು ಪರಿಚಯ ಇದೆ ಅಂತ ಇನ್ನೊಂದ್ ಕಡೆಯಲ್ಲಿ ಯಾವ್ದೋ ಒಂದು ಮೊನ್ನೆ ಕುಡುಪಲ್ಲಿ ಅವನು ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ, ಅವರನ್ನೆಲ್ಲ ಫೋಟೋಗಳನ್ನು ಹಾಕಿದ್ದಾರೆ. ಯಾಕೆ? ಅದು ಮಾತ್ರ ಅಲ್ಲ, ಈ ಹಿಂದೆ ಸುರತ್ಕಲ್ ಕೂಡ ಅದೇ ರೀತಿ ಆಗಿದೆ. ಇದು ಅವರ ಸ್ಪಷ್ಟನೆ ನಮಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇಲ್ಲ. ಕಾನೂನು ಪ್ರಕಾರ ಕಮಿಷನರ್ ಏನೋ ಕಾನೂನು ಪ್ರಕಾರ ಕರೆಕ್ಟ್ ಇರಬಹುದು, ಆದ್ರೆ ಇವ್ರುಗಳ ಕಮಿಷನರ್ ಏನಾದ್ರು ಕಾಂಗ್ರೆಸ್ ಕೈವಾಡ ಆಗಿದಾರ, ಕೈಗೊಂಬೆ ಆಗಿದಾರ, ಹಾಕ್ಬೇಡ ಅಂತ ಹೇಳಿದ್ರೆ ಆಗ್ತಾ ಇಲ್ಲ. ಹಾಕ್ಬೇಕಲ್ಲ ಇವರು. ಇಷ್ಟು ಎಲ್ಲ ಪ್ರಕರಣಗಳಲ್ಲಿ ಕುಡುಪು ಇದು ಕೂಡ ಹಾಕಿದ್ದಾರೆ, ಇದನ್ನು ಕೊಡ್ಬೇಕಲ್ಲ ಇವರು, ಯಾಕೆ ಕೊಡ್ತಾ ಇಲ್ಲ? ಕುಡುಪು ಪ್ರಕರಣವನ್ನೇ ಉಲ್ಲೇಖಿಸಿ ಅವರು ಅದನ್ನ ಮಾಡಿದ್ದಾರೆ. ಅಂದ್ರೆ ಆರೋಪಿಗಳು ಮತ್ತು ಸಾಕ್ಷಿಗಳು ಆಲ್ರೆಡಿ ಪರಿಚಿತರೇ ಆಗಿರೋದ್ರಿಂದ ಅದನ್ನು ಪೇಪರ್ ಅಲ್ಲಿ ಹಾಕಿ ನೋಡಿದ್ರು ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಅಂತ ಹೇಳಿ. ಅಲ್ಲಲ್ಲ, ಅವರು ಹೇಳುವಂತದ್ದು ಈಗ ಸುರತ್ಕಲ್ ನಡೆದಿರುವಂತಹ ಮರ್ಡರ್ ಅಲ್ಲಿ ಅಲ್ಲಿರುವಂತಹ ಆರೋಪಿಗಳನ್ನ ನೇರವಾಗಿ ತೋರಿಸಿದರೆ ಇಲ್ಲಿ ಹಾಕಿಲ್ಲ ಅನ್ನುವಂತ ವಿಚಾರ. ಇಲ್ಲಿ ಕುಡುಪು ಅಲ್ಲ, ಫಾಜಿಲ್ದು ಅದು ಪ್ರಕರಣ, ಇದು ಪ್ರಕರಣ ಸೇಮ್ ಅಲ್ವಾ? ಅದರಲ್ಲೂ ಬಹುಶಃ ಅದನ್ನ ಅವರ ಹತ್ರ ಪುನೊಂದ್ಸರಿ ಕೇಳಬೇಕು. ಜನರು ಕೇಳ್ತಾ ಇರೋ ಪ್ರಶ್ನೆ, ಈಗ ಅದು ಸ್ಪಷ್ಟನೆ ಕರೆಕ್ಟ್ ಆಗಿಲ್ಲ. ಅವರು ಕರೆ ಮಾಡಿ ಹೇಳಿರುವಂತದ್ದು ಇದೇ ಒಂದು ವಿಚಾರವನ್ನ, ಅಲ್ಲಿ ಹಾಕಾಗುತ್ತೆ, ಇಲ್ಲಿ ಹೀಗೆ ಹೇಗಾಗುತ್ತೆ ಅನ್ನುವಂತ ಪ್ರಶ್ನೆಗಳು. ಅದಕ್ಕೆ ಪೊಲೀಸರು ಆನ್ಸರ್ ಮಾಡಬೇಕು. ಈ ಪ್ರಕರಣದಲ್ಲಿ ಆನ್ಸರ್ ಮಾಡಿದಾನೆ. ಅಲ್ಲ, ನಾನು ನೇರವಾಗಿ ನಿಮಗೆ ಕೇಳ್ತಾ ಇದ್ದೇನೆ. ಇವಾಗ ಎಷ್ಟು ಅವ್ರು ಬಂಧನ ಮಾಡಿದ 8 ಜನ. ಅಲ್ಲಿ ನಾವು ಸ್ಪಷ್ಟವಾಗಿ ಹತ್ಯೆ ಮಾಡಿದಾಗ ಸುತ್ತ ಎಷ್ಟು ಜನ ಇದ್ರು? ಒಂದು 15-16 ಜನ. ಅದು 8 ಜನಕ್ಕೆ ಯಾಕೆ ನಿಲ್ಸಿದ್ರು? ಅದೇ ಬೇರೆ ಪ್ರಕರಣ ಆದ್ರೆ ಹಿಂದೂಗಳಾದ್ರೆ ಬಿಡ್ತಾ ಇದ್ರೆ ಅವರು. ಇಬ್ಬರು ಬುರ್ಕಾಧಾರಿಗಳನ್ನು ಯಾಕೆ ಕಮಿಷನರ್ ಸುಮ್ಮನಿದ್ರು? ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರಿಯಾಜ್ ಕಡಂಬ ಅವರು ಇದ್ದಾರೆ, SDPI ಮುಖಂಡರು. ರಿಯಾಜ್ ಕಡಂಬ ಅವರೇ, ನಮಸ್ತೆ. ರಿಯಾಜ್ ಕಡಂಬ ಅವರೇ ನಮಸ್ತೆ. ಸದ್ಯ ತಮಗೂ ಕೂಡ ಜೀವ ಬೆದರಿಕೆ ಇದೆ, ತಮಗೂ ಕೂಡ ಬೆದರಿಕೆಯ ಪೋಸ್ಟ್ ಅನ್ನ ಹಾಕಿದ್ದಾರೆ, ತಾವು ಕೂಡ ದೂರನ್ನು ದಾಖಲು ಮಾಡಿದಿರಿ. ಒಟ್ನಲ್ಲಿ ಕರಾವಳಿ ಭಾಗದಲ್ಲಿ ಈ ಟಾರ್ಗೆಟ್ ರಿವೆಂಜ್ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಏನ್ ಹೇಳ್ತೀರಾ ರಿಯಾಜ್ ಕಡಂಬ ಅವರೇ? ಫಸ್ಟ್ ರಿಯಾಕ್ಷನ್. ಕೇಳ್ತಾ ಇಲ್ಲ ರಿಯಾಜ್ ಅವರೇ. ರಿಯಾಜ್ ಅವರೇ ಧ್ವನಿ ಕೇಳ್ತಾ ಇಲ್ಲ ತಮ್ದು. ಕೇಳ್ತಾ ಇಲ್ವಾ? ಒಂದ್ ನಿಮಿಷ. ಟಿವಿ ಮುಂದೆ ಕೇಳ್ತಾ ಇದೆಯಾ? ಇಲ್ಲ, ಧ್ವನಿ ಫುಲ್ ಕಂಪ್ಲೀಟ್ ಆಗಿ ಮ್ಯೂಟ್ ಆಗಿದೆ. ಈಗ ಕೇಳ್ತಾ ಇದೆಯಾ? ವೇಟ್ ರಿಯಾಜ್ ಅವರು. ಎಸ್, ಕೇಳ್ತದೆ, ಮಾತಾಡಿ. ಅವರೇನು ಅಡಗಿ ಕೂತು ಅಲ್ಲಲ್ಲಿ ಕೂತು ಮುಖ ತೋರಿಸದೆ ಫೇಕ್ ಅಕೌಂಟ್ ಅಲ್ಲೆಲ್ಲ ಬಂದು ಧಮ್ಕಿ ಹಾಕಿ ನಾವು ಕೊಲ್ತೇವೆ ಅದು ಇದು ಅಂತೆಲ್ಲ ಹೇಳಿ ಬೆದರಿಕೆ ಹಾಕಿ ಹೋಗ್ತಾ ಇದ್ದಾರೆ. ಇದರಿಂದ ನಮ್ಮನ್ನ ಕುಗ್ಗಿಸಬಹುದು, ಈ ಒಂದು ಚಿಂತನೆ ಇರಬಹುದು. ಆದ್ರೆ ನಾವು ಈ ರೀತಿಯ ಕಾಮೆಂಟ್ ಗಳಿಂದ ನಾವು ಹೇಳೋದಿಲ್ಲ, ಕುಗ್ಗುವುದು ಕೂಡ ಇಲ್ಲ, ಅಡಗಿ ಕೂತು ಕೂಡ ಇಲ್ಲ. ಇದರಲ್ಲಿ ಇರುವಂತ ಇದೇನಂತ ಹೇಳಿದ್ರೆ, ಇವರು ಈ ರೀತಿ ಇಷ್ಟೆಲ್ಲ ಧಮಕಿ ಹಾಕುವಾಗ, ಓಪನ್ ಆಗಿ ಬಜರಂಗ ದಳದ ನಾಯಕರು ಬಂದು ನಾವು ಪ್ರತೀಕಾರ ಮಾಡ್ತೀವಿ ಅಂತ ಹೇಳುವಾಗ, ಅಂತವರನ್ನ ಅಥವಾ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಬಸ್ಗಳಿಗೆ ದಾಳಿ ಮಾಡುವಾಗ, ಇದೆಲ್ಲ ಪ್ರಕ್ರಿಯೆಗಳು ಮಾಡುವಾಗ ಇಂಥವರನ್ನ ಯಾಕೆ ಬಂಧಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಯಾವುದೇ ವಿಚಾರ ಇರ್ಲಿ, ಯಾವುದೇ ವ್ಯಕ್ತಿಗೆ ಇರ್ಲಿ, ಅವರು ಮಾಡೋರಾಗಿದ್ರೆ ಬೆದರಿಸುವುದಿಲ್ಲ.
ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಓಪನ್ ಆಗಿ ಬಿಟ್ಟುಕೊಟ್ಟ ರೀತಿಯಲ್ಲಿದೆ. ಈಗ ಎಕ್ಸಾಂಪಲ್ ಮೊನ್ನೆ ಕೊಲೆ ಆಯ್ತು, ಎಲ್ಲರೂ ಕೂಡ ಎಲ್ಲಾ ಸಂಘಟನೆಯವರಾಗಿ ಯಾವುದೇ ಪಕ್ಷದವರಾಗಿರ್ಲಿ, ಆ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯಿಂದ ಸಮಾಜದ ಒಳಿತಿನ ಭಾಗವಾಗಿ ಎಲ್ಲರೂ ಕೂಡ ಶಾಂತಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಜನಪ್ರತಿನಿಧಿಗಳು, ಶಾಸಕರು, ಮಾಜಿ MLA, ಸಂಸದರು, ಬಜರಂಗ ದಳದ ನಾಯಕರು ಬಂದು ನಾವು ಪ್ರತಿಕಾರ ಮಾಡ್ತೇವೆ, ನಾವು ಪ್ರತಿದಾಳಿ ಮಾಡ್ತೇವೆ, ನಾವು ಬಿಡುದಿಲ್ಲ ಅಂತ ಹೇಳಿ ಕುಂಗಿ ಬಿಡ್ತಾ ಇದ್ದಾರೆ. ಈ ರೀತಿ ಜನರನ್ನ ಕೆರಳಿಸಿ ಜನ ಬರೋ ದಿವಸ ಸೂರಿ ಹಾಕುವುದು, ಬಸ್ಸಿಗೆ ಕಲ್ಲು ಹಾಕುವುದು, ಸರ್ಕಾರಿ ಬಸ್ ಅನ್ನು ಹೊತ್ತಿಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಬೇಕು, ಪೊಲೀಸ್ ಇಲಾಖೆ ಕೂಡಲೇ ಅಂತವರನ್ನ ಬಂಧಿಸಿ ಅಂತ ಹೇಳಿಕೆ ಕೊಡುವಂತಹ ಅವರನ್ನ ಬಂಧಿಸಬೇಕು. ಈಗ ಆ ಹೇಳಿಕೆ ಕೊಟ್ಟವರು ಇವತ್ತು ಪ್ರೆಸ್ ಮೀಟ್ ಮಾಡಿ ಮತ್ತೆ ಜನರನ್ನ ಕೆರಳಿಸ್ತಾ ಇದ್ದಾರೆ. ಈಗ ಸರಿಯಲ್ಲ. ಆದ್ರೆ ಪೊಲೀಸ್ ಇಲಾಖೆಯನ್ನ ನಾನು ಅಭಿನಂದಿಸ್ತೇನೆ. ಬೆದರಿಕೆ ಹಾಕಿದ ವಿಚಾರವನ್ನ ಯಾರಿಗೆಲ್ಲ ಬೆದರಿಕೆ ಬಂತು, ಓನ್ಲಿ SDPI ಅವರಿಗೆಲ್ಲ ಯಾರಿಗೆಲ್ಲ ಬಂತು, ಇಮಿಡಿಯೇಟ್ ಆಗಿ ಅದನ್ನು ಸ್ಟ್ರಾಂಗ್ ಆಗಿ ತಗೊಂಡ್ರು, FIR ಮಾಡಿದ್ರು, ಏನು ಕಾರಣಾತ್ಮಕವಾಗಿ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ. ನಾನು ಅವರು ಕೂಡಲೇ ಬಂಧಿಸ್ತಾರೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದೇನೆ. ಓಕೆ, ಏನಂತ ತಮ್ಗೆ ಬೆದರಿಕೆ ಹಾಕಿದ್ದಾರೆ ರಿಯಾಜ್ ಅವರೇ? ನಮ್ಗೆ ನಾವು ಹಿಟ್ ಲಿಸ್ಟ್ ಅಲ್ಲಿ ನೀವೇ ಇದ್ದೀರಿ, ನಾವು ಇದು ರಿಯಾಜ್ ಕಳಂಬು ನೆಕ್ಸ್ಟ್ ಆತರ ಹಾಕಿದ್ದಾರೆ. ನಮ್ಮ ಶಾಫಿ ಬೆಲ್ಲಾರೆ ಅವರನ್ನ ಹಾಕಿದ್ದಾರೆ, ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಗಿ ಕೂಡ ಹಾಕಿದ್ದಾರೆ. ಅದ್ರ ಪ್ರಕರಣ ನನಗೆ ಹಾಕಿದ ಬೆದರಿಕೆಯಲ್ಲಿ ನಾನು ಈಗ FIR ದಾಖಲಾಗಿದೆ. ಓಕೆ, ಜೀವ ಭಯ ಇದೆಯಾ ತಮ್ಗೆ? ಹೇಗೆ ಜೀವ ಭಯ ಇದ್ದಿದ್ರೆ ನಾವು ಇಲ್ಲಿ ಇರ್ತಾನೆ ಇರ್ಲಿಲ್ಲ ಸರ್. ಜೀವ ಭಯ ಯಾಕೆ ಬೇಕು? ನಾವು ಇಲ್ಲಿ ಸತ್ಯವನ್ನ ಮಾತಾಡ್ತೀವಿ, ನ್ಯಾಯಪರವಾಗಿ ಮಾತಾಡ್ತಾ ಇದ್ದೇವೆ. ನಾವೇನು ಈ ರಾಷ್ಟ್ರವನ್ನ ಸಂವಿಧಾನಾತ್ಮಕವಾಗಿರುವಂತ ರಾಷ್ಟ್ರವನ್ನ ಮುಂದುವರ್ಗಕ್ಕಿರುವಂತ ರಾಷ್ಟ್ರ ಮಾಡ್ಲಿಕ್ಕೆ ಹೊರಡ್ಲಿಲ್ಲ. ನಾವು ಈ ದೇಶದಲ್ಲಿ ಶಾಂತಿ ಕಾದಿರುವಂತ ಪ್ರಯತ್ನ ಮಾಡ್ತಾ ಇಲ್ಲ, ನಾವು ಬಂದಿಗೆ ಕರೆ ಕೊಡ್ತಾ ಇಲ್ಲ, ನಾವು ಇಲ್ಲಿ ದಾಳಿಗಳು ಮಾಡ್ತಾ ಇಲ್ಲ. ನಾವು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾಕೆ ಭಯ ಪಡಬೇಕು? ಗೂಂಡಗಳು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ರೆ ಅವರನ್ನ ಯಾವ ರೀತಿ ಎದುರಿಸಬೇಕು, ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅನ್ನುವಂಥದ್ದು ಎಲ್ಲಾ ಪ್ರಜ್ಞೆ ಬದ್ಧತೆ ನಮ್ಗಿದೆ. ಅಂದ್ರೆ ತಮ್ಗೆ ಈಗ ಬೆದರಿಕೆ ಹಾಕಿರುವಂತದ್ದು ತಾವೊಂದು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿರ್ತೀರಿ, ಆವಾಗ ಮಾತಾಡಿದಕ್ಕೆ ತಮ್ಗೆ ಬೆದರಿಕೆ ಬಂದಿರುವಂತದ್ದು ಇದು ಅಲ್ಲ. ನಮ್ಗೆ ಬೆದರಿಕೆ ಏನಂತ ಹೇಳಿದ್ರೆ, ಮೊನ್ನೆ ಏನು 50 ಮಂದಿ ಗೂಂಡಗಳು, ಅದೇ ರೀತಿ ಬಿಜೆಪಿಯ ನಾಯಕ ರವೀಂದ್ರ ಅನ್ನುವಂಥವ್ರು ಒಗ್ಗೂಡಿ ಒಬ್ಬ ಮುಸ್ಲಿಂ ಯುವಕನನ್ನ ಕೊಂದು ಹಾಕಿದ್ರು, ಗುಂಪು ಹತ್ಯೆ ಮಾಡಿದ್ರು, ಸುಳ್ಳು ಆರೋಪ ಮಾಡಿ. ಆ ಪ್ರಕರಣದಲ್ಲಿ ನಾನು ಹೆಚ್ಚಾಗಿ ಮಾತಾಡಿದ್ದೆ, ಆ ಕುಟುಂಬದ ಪರವಾಗಿ ನ್ಯಾಯಕ್ಕಾಗಿ ಮೊರೆ ಹೊರಟಿದ್ದೆ. ಹಾಗಾಗಿ ಅಂದ್ರೆ ಆ ಪ್ರಕರಣಕ್ಕೋಸ್ಕರ ತಮ್ಗೆ ಬೆದರಿಕೆ ಹಾಕಿರುವಂತದ್ದು, ಈ ಪ್ರಕರಣ ಅಲ್ಲ, ಇದು ಟಾರ್ಗೆಟ್ ರಿವೆಂಜ್ ನ ವಿಚಾರ ಅಲ್ಲ. ಹಾಗಾದ್ರೆ ಟಾರ್ಗೆಟ್ ರಿವೆಂಜ್ ವಿಚಾರ ಯಾಕೆ ನಮ್ಗೆ ಮಾಡ್ಬೇಕು? ಅದು ಆಲ್ರೆಡಿ ಗ್ಯಾಂಗ್ ವಾರ್ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ. ಅದಕ್ಕೆ ನಮ್ಮನ್ನ ಯಾಕೆ ಎಲ್ದು ತರಬೇಕು? ಇವತ್ತು ಒಬ್ಬ ಏನು ಅಶ್ರಫ್ ಕಲಾಯಿನ ಕೊಂದಂತ ಒಬ್ಬ ರೌಡಿ ಶೀಟರ್ ಪಕ್ಕ ಕ್ರಿಮಿನಲ್ ತರ್ತಾ ಇದ್ದಾನೆ. ಅವ್ರ ಕೊಲೆಗಾರ, ನಾವು ಕೊಲೆಗಾರರಲ್ಲ. ಹಾಗಾಗಿ ನಾವು ಯಾಕೆ ಅದನ್ನ ಅವ್ರು ನಮ್ಗೆ ಯಾಕೆ ರಿವೆಂಜ್ ಮಾಡ್ಬೇಕು? ನಾವು ರಿವೆಂಜ್ ವಿಷಯಕ್ಕೆ ಬರೋದಿಲ್ಲಲ್ಲ. ನಿಮ್ಗೆ ಬೆದರಿಕೆ ಬಂದಿರೋದು ಹಾಗಾದ್ರೆ ಕುಡುಪುನ ವಿಚಾರವಾಗಿ? ಬೆದರಿಕೆ ಬಂದಿರುವುದು ನಿರಂತರವಾಗಿ ಇಲ್ಲಿ ನಡೆಯುವಂತಹ ಈ ಸಂಘ ಪರಿವಾರದ ಈ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು, ಜನವಿರೋಧಿಯಾದಂತಹ ನಡೆಗಳನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಎದುರಿಸ್ತಾ ಬರ್ತಾ ಇದ್ದೇವೆ. ಅದನ್ನ ಸಹಿಸಲಿಕ್ಕಾಗದೆ ಈ ರೀತಿ ಬೆದರಿಕೆ ಹಾಕಿ ನಮ್ಮನ್ನ ಕುಗ್ಗಿಸಬಹುದು ಅಂತ ಹೇಳಿ ಅವರು ಅಂದುಕೊಂಡಿದ್ದಾರೆ. ಓಕೆ, ಈಗ ಕುಡುಪಿನಲ್ಲಿ ನಡೆದಿರುವಂತಹ ಗುಂಪು ಹತ್ಯೆ ಏನಿದೆ ಅದರ ಮೇಲೆ ತಾವು ಮಾತಾಡಿದಕ್ಕೆ ತಮ್ಗೆ ಈ ಒಂದು ಬೆದರಿಕೆ ಬಂದಿರುವಂತದ್ದು ಹೌದಲ್ವಾ? ಈಗ ನೋಡಿ, ಸುಹಾಸಿನನ್ನ ಕೊಂದಿರುವಂತಹದ್ದು, ಸುಹಾಸ್ ಒಂದು ರೌಡಿ ಶೀಟರ್, ಎದುರು ಪಾರ್ಟಿಗೆ ಅವರಿಗೆ ವೈಯಕ್ತಿಕವಾದಂತ ಏನು ದ್ವೇಷ ಇತ್ತು ಅದು ಆಗಿ ಮುಗಿಯಿತು. ಅಲ್ಲಿ ಒಬ್ಬ ಮುಗ್ಧನನ್ನ ಕೊಂದಿರುವಂತದ್ದು 50 ಮಂದಿ ಸಂಘಿಗಳು ಸೇರಿ. ಅದನ್ನ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನ ಅವರು ಈ ಸಮಯವನ್ನು ಉಪಯೋಗಿಸಿದ್ರು ಅಷ್ಟೇ. ಓಕೆ, ಈ ಸಮಯದಲ್ಲಿ ಹಾಗಾದ್ರೆ ನಿಮ್ಗೆ ಕಮೆಂಟ್ ಬಂದಿರುವಂತದ್ದು ಈಗ ಆಫ್ಟರ್ ಸುಹಾಸ್ ಹತ್ಯೆ ನಂತರ, ಇವು ಮೊದಲಲ್ಲ ಹಾಗಾದ್ರೆ? ಹೌದು, ಆಫ್ಟರ್ ಸುಹಾಸ್ ಮರ್ಡರ್ ನಂತರ ನನಗೆ ಟಾರ್ಗೆಟ್ ಮಾಡಿ, ರಿಯಾಜ್ ಪರಂಗಿಪೇಟೆ ಅವರಿಗೆ ಟಾರ್ಗೆಟ್ ಮಾಡಿ ಅವರು ಕಮೆಂಟ್ ಅನ್ನ ಹಾಕಿದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಓಕೆ ಓಕೆ, ಈಗ ಈ ಟಾರ್ಗೆಟ್ ಹಾಗಾದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ತಾವು ಗಮನಿಸಿದಿರಾ? ಒಂದ್ ಕಡೆ ಶರಣ್ ಪಂಪೇಲ್ ಅವರು, ಜೊತೆಗೆ ಭರತ್ ಕುಂಬ್ಡೇಲ್, ಆ ಕಡೆ ಲೋಕೇಶ್ ಕೋಡಿಕೆರೆ ಅವರು, ಹೀಗೆ ಬಹಳಷ್ಟು ಜನರಿಗೆ ಈ ಕಡೆಯಿಂದಲೂ ಕೂಡ ಟಾರ್ಗೆಟ್ ಇದೆ. ಲೋಕೇಶ್ ಕೋಡಿಕೆರೆ ಆಗಿರ್ಬೋದು, ಭರತ್ ಕುಂಬ್ಡೇಲ್ ಆಗಿರ್ಬೋದು, ಇವರು ಕ್ರಿಮಿನಲ್ಗಳು, ಇವರು ರೌಡಿ ಶೀಟರ್ಗಳು, ಇವರು ಕೊಲೆ ಆರೋಪಿಗಳು. ಇವರಿಗೆ ಬರುವುದಕ್ಕೂ ನಾವು ಸಮಾಜದಲ್ಲಿ ಒಳಿತಿಗಾಗಿ ಜನಪರವಾಗಿ ಮಾತಾಡುವವರು, ರಾಜಕೀಯವಾಗಿ ಹೋರಾಟವನ್ನ ಮಾಡುವವರು, ಅವರಿಗೂ ನಮ್ಗೆ ತುಲನೆ ಮಾಡ್ಲಿಕ್ಕೆ ಆಗಲ್ಲ. ಶರಣ್ ಪಂಪೇಲ್ ಫಾಸಿಲ್ ಹತ್ಯೆ ಆದಾಗ ನಾವೇ ಕೊಂದಿದ್ದು ಅಂತ ಹೇಳಿ ವೇದಿಕೆ ಕಟ್ಟಿ ಹೇಳಿದಂತ ವ್ಯಕ್ತಿ ಶರಣ್ ಪಂಪೇಲ್. ಅವರನ್ನ ನಮ್ಮ ಹುಡುಗರು ಹೋಗಿ ಕೊಂದ್ರು ಅಂತ ಹೇಳಿ ವೇದಿಕೆಯಲ್ಲಿ ತುಮಕೂರಲ್ಲಿ ಬೀಗಿದ ವ್ಯಕ್ತಿ. ನಾವು ಆತರ ಬೀಗ್ಲಿಲ್ಲಲ್ಲ.
ನಾವು ಸಮಾಜದಲ್ಲಿ ಈ ರೀತಿಯ ವಿಚಾರಗಳಿದಾಗ ಅದನ್ನು ಖಂಡಿಸ್ತೇವೆ. ಅದು ಸರಿಯಲ್ಲ, ಪೊಲೀಸ್ ಇಲಾಖೆ ವೈಫಲ್ಯ, ಸರ್ಕಾರದ ವೈಫಲ್ಯ ಅಂತೇಳಿ ಹೇಳ್ತೇವೆ. ಅದು ಯಾರೇ ಮಾಡಿದ್ರು ಕೂಡ. ಹಾಗಾಗಿ ಅವರಿಗೆ ಬೆದರಿಕೆ ಬರುವುದಕ್ಕೂ ನನಗೆ ಬೆದರಿಕೆ ಬರುವುದಕ್ಕೂ ವ್ಯತ್ಯಾಸ ಇದೆ. ಭರತ್ ಕುಂಬ್ಳೆ ಯಾರು? ಅಶ್ರಫ್ ಕಲಾಯಿಯನ್ನ ಕೊಂದಂತ ಏವನ್ ಆರೋಪಿ. ಅವರಿಗೆ ಬೆದರಿಕೆ ಬರುವುದಕ್ಕೂ ನಾನು ಯಾರನ್ನು ಕೊಲ್ಲಿಲ್ಲ, ಯಾರಿಗೆ ಈವರೆಗೆ ಹೊಡೆಯಲಿಲ್ಲ. ನಾನು ಸಮಾಜದಲ್ಲಿ ಸಾಮಾಜಿಕ ವಿಚಾರದಲ್ಲಿ ಜನಪರ ವಿಚಾರದಲ್ಲಿ ಭಾಷಣ ಮಾಡುವಂತ ಹೋರಾಟ ಮಾಡುವಂತ ವ್ಯಕ್ತಿ. ಅವನಿಗೂ ನನಗೂ ಸಮಾನವಾಗಿ ಹೇಳಕ್ಕಾಗಲ್ಲ. ಅವ ಪಕ್ಕ ಕ್ರಿಮಿನಲ್, ನಾನು ಕಮ್ಯುನಿಟಿ ಲೀಡರ್. ಒಳ್ಳೆ ಜೋಕ್ ಆಯ್ತು. ಗೊತ್ತಿದೆ ಸಂಘಟನೆ, PFI ಸಂಘಟನೆ, ಪೂರ್ವ ಸಂಘಟನೆ, ಅವರ ಇತಿಹಾಸ ಗೊತ್ತಿದೆ. ಮಂಗಳೂರಲ್ಲಿ ಬೆಂಕಿ ಹಾಕ್ಲಿಕ್ಕೆ ನೋಡಿದ್ರು, DJ ಹಳ್ಳಿ, KJ ಹಳ್ಳಿ. ಮೊನ್ನೆ ಪ್ರತಿಭಟನೆ ಹೆಸರಲ್ಲಿ ಆಜಾದ್ ಕೂಗಿದ್ರು, ಬಂದಿರತಕ್ಕಂಥ ಗಾಡಿಗಳನ್ನು ಜಖಂ ಮಾಡ್ಲಿಕ್ಕೆ ನೋಡಿದ್ರು. ಏನಂತಾರೆ, ದೆವ್ವದ ಬಾಯಲ್ಲಿ ಏನೋ ಒಂದು ಇದಂತ ಆಯ್ತು. ಬರ್ತೇನೆ. ನನಗೆ ಶರಣ್ ಪಂಪೆಲ್ ಅವ್ರ ಜೊತೆ ನಾನು ತೆಗೆದುಕೊಳ್ಬೇಕು. ಶರಣ್ ಪಂಪೆಲ್ ಅವ್ರ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಇಲ್ಲಿ ಹಾಗಾದ್ರೆ VS ಕಡಂಬ ಅವರಿಗೆ ಬೆದರಿಕೆ ಹಾಕಿರುವುದು ಆಫ್ಟರ್ ಸುಹಾಸ್ ಶೆಟ್ಟಿ ಹತ್ಯೆ ನಂತರ. ಆದ್ರೆ ವಿಚಾರ ಅಮಾಯಕನ ಕೊಲೆ ಅಂತ ಹೇಳಿದ್ರಲ್ಲಿ ನಮ್ಮ ಪರಮೇಶ್ ಅವರೇ ಹೇಳಿದ್ರು, ಅವನೇನೋ ಪಾಕಿಸ್ತಾನಕ್ಕೆ ಘೋಷಣೆ ಹಾಕಿದ್ದು ಅಂತ ಹೇಳಿ. ಅಷ್ಟು ದೊಡ್ಡ ಫಲಗಾಮ್ನಲ್ಲಿ ಆದಂತಹ ಏನು ಏನಿದೆ, ಇಲ್ಲಿ ಬಂದು ಘೋಷಣೆ ಹಾಕುವಾಗ ಇಂದು ಸಮಾಜ ಸುಮ್ಮನೆ ಇರ್ತದ? ಏನೋ ಒಂದು ಎಡ್ಪೆಟ್ಟು ಹೊಡೆದಾಗ ಕೆಳಗೆ ಬಿದ್ದೇನಾಗಿರ್ಬೇಕು. ಅಲ್ಲಿ ಅಮಾಯಕರನ್ನೆಲ್ಲ ಬಂಧನ ಮಾಡುವಂತ ಕೆಲಸಗಳನ್ನು ಮಾಡಿದ್ರು. ಇವರಿಗೆ ಇನ್ನು ಇವರ ಪೂರ್ವ ಸಂಘಟನೆ ಗೊತ್ತಿದೆ ಇವರಿಗೆ, PFI ಸಂಘಟನೆಯವರು, ಭಯೋತ್ಪಾದಕ ಬೆಂಬಲಿತ ಸಂಘಟನೆ ಗೊತ್ತಿದೆ, ನಿಷೇಧ ಆಗಿದೆ. ಆಮೇಲೆ ಇವಾಗ ಬೆಸ್ಟ್ DPI ಇದ್ದಾರೆ. ಇವರ ಹಣೆ ಬರ ಎಲ್ರಿಗೂ ವರ್ಲ್ಡಿಗೆ ಗೊತ್ತಿದೆ. ಮಂಗಳೂರಲ್ಲಿ ಏನು ಮಾಡಿದ್ರು, ಮೊನ್ನೆ ಆದದ್ದು ಏನು ಮಾಡಿದ್ರು ಎಲ್ಲ ಗೊತ್ತಿದೆ. ಇವರು ಮಾತಾಡುವಂಥ ರೀತಿ ನೋಡಿ, ಜನರಿಗೆ ನೋಡಿ, ಜಗತ್ತಿಗೆ ಗೊತ್ತಿದೆ. ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಬೇಕು ನೋಡಿ, ಅವ್ರ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ತದೆ ಸಂವಿಧಾನ ಎಲ್ಲೂ ಇಲ್ಲ, ಅವ್ರಿಗೆ ಶರಿಯತ್ ಬೇಕು. ಸುಮ್ಮನೆ ಏನು ಹೇಳ್ತಾರೆ, ಭೂತದ ಬಾಯಲ್ಲಿ ಒಳ್ಳೆ ಮಾತುಗಳಂತ, ಭೂತದ ಬಾಯಲ್ಲಿ. ಯಾಕೆ ಹೇಳ್ತೀರಾ ಹೇಳಿದ್ರೆ, ಅವ್ರು ಹೇಳುದ್ರಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ಗಮನಿಸಬೇಕು. ನಿಮಗೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಮೇಲೆ ಒಂದೇ ಒಂದು ಕ್ರಿಮಿನಲ್ ಅಂದ್ರೆ ಯಾವುದೇ ನಾವು ಕೊಲೆ ಮಾಡಿಲ್ಲ, ನಾವು ರಾಜಕೀಯ ನಾಯಕರು ಅಂದ್ರೆ ರಾಜಕೀಯ ವಿಂಗ್ನವರು. ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ನಿಮ್ಮಲ್ಲಿ ಹೇಗೆ ಹೇಳಿದ್ರೆ, ನಿಮ್ಮ ಅಂದ್ರೆ ನಾನು ಹೊರಗಡೆಯಿಂದ ನಾನು ವಿಶ್ಲೇಷಣೆ ಮಾಡೋದು. ನಿಮ್ಮಲ್ಲಿ ಈಗ ಭರತ್ ಕುಂಬ್ಡೇಲ್ ಬಜರಂಗ ದಳದ ನಾಯಕರು, ಸುಹಾಸ್ ಶೆಟ್ಟಿ ಗೋರಕ್ಷ ಪ್ರಮುಖರು, ಹೀಗೆ ಶರಣ್ ಪಂಪೇಲ್ ಅವರು ಸಂಘಟನೆಯಲ್ಲಿ ಇದ್ದವರು. ಬಟ್ ಇವ್ರ ಮೇಲೆ ಒಂದೊಂದು ಕೇಸ್ಗಳಿದೆ ಅಂತ, ಕೊಲೆ ಕೇಸ್ಗಳು. ಅವರು ಈಗ ಇವ್ರದ್ದು ಮೇಲೆ ಯಾವ ಆ ಕೇಸ್ಗಳಿಲ್ಲ ಅಂದ್ರೆ ಅವರು ಅದಕ್ಕೆ ನಾವು ಕ್ಲಿಯರ್ ಇದೆ. ಆತರ ಅವ್ರ ಅಂದ್ರೆ ಅವ್ರದ್ದು ಪ್ಲಾನ್ಡ್, ಪಕ್ಕಾ ಪ್ಲಾನ್ಡ್. ಭಾಷಣ ಮಾಡ್ಲಿಕ್ಕೆ ಒಬ್ರು, ಅಥವಾ ಆರೋಪ ಕೇಸ್ ಅದನ್ನ ಫೈಲ್ ಮಾಡ್ಲಿಕ್ಕೆ ಒಬ್ರು, ಕೇಸ್ ಏನು ಇನ್ನೊಬ್ರು ಅವರ ವಾದ ಮಾಡ್ಲಿಕ್ಕೆ, ಆ ತರ ಎಲ್ಲ ವಿಂಗ್ಗಳಿರ್ತದೆ. ಅದಾದ್ಮೇಲೆ ಅವರು ಯಾರು ಏನು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ಫಿಕ್ಸ್ ಮಾಡ್ತೇನೆ ಅನ್ನೋದಕ್ಕೆ ಅವ್ರ ಹತ್ರ ಯಾವುದು ನೇರವಾದ ವಿಷಯ ಇಲ್ಲ. ಇವರು ಈ ಕಡೆಯಿಂದ ಇನ್ನೊಂದು ಕಡೆಯಿಂದ ಏನ್ ಹೇಳ್ತಾರೆ ಹೇಳಿದ್ರೆ, ನೋಡಿ ನಾವೇ ಬರ್ತೇವೆ, ನಾನೇ ಹೊಡಿತೇನೆ, ನಾನು ಆಯುಧ ತಿಕೊಂಡು ಹೋಗ್ತೇನೆ, ಏನ್ ಮಾಡ್ತೇನೆ ಅಂದ್ರೆ ಸುಲಭದಲ್ಲಿ ಕಾನೂನಿನ ಕುಣಿಕೆಯೊಳಗೆ ಒಂದು ಕಡೆ ಕಾನೂನಿನ ಕುಣಿಕೆಯಿಂದ ಅವರು ಹೊರಗೆ ಬರ್ತಾರೆ. ಹಾಗೆ ಇದಕ್ಕೆ ನಾನು ಹೇಳುದು, ಗಲಾಟೆ ಹೊಡೆದಾಟ ಇದರಲ್ಲಿ ಶರಣ್ ಪಂಪೇಲ್ ಮೇಲೆ ಇವಾಗ ಇದಾಯ್ತು, ಬೆದರಿಕೆ ಇವರ ಮೇಲೆ ಆಯ್ತು. ಆಮೇಲೆ ಲೋಕೇಶ್ ಕೊಡಿಕೆರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ನಾವೇ ಬ್ಯಾನರ್ ಹಾಕಿ ನಾವೇ ಅರಿಯೋದು, ಇವರೇ ಮಾಡಿರ್ಬೇಕು. ನಂಗೆ ಡೌಟ್ ಆಗ್ತಾ ಇದೆ ಆ ಥರ. ಓಕೆ ಎಸ್ ಸರ್, ಬರ್ತೀನಿ. ನಾನು ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ. ಶರಣ್ ಪಂಪೇಲ್ ಅವ್ರ ಜೊತೆ ನಾನು ಮಾತಾಡಬೇಕು. ಅವ್ರಿಗೆ ಕೂಡ ಬೆದರಿಕೆ ಬಂದಿದೆ, ಸೊ ಅವರು ಕೂಡ ಇವತ್ತು ಮಾತಾಡಿದ್ದಾರೆ. ಜೊತೆಗೆ ಒಂದು ರಿವಾಲ್ವರ್ ಕೊಟ್ಟರೆ ಪ್ರಾಣ ರಕ್ಷಣೆ ಮಾಡಬಹುದು ಅನ್ನೋ ವಿಚಾರವನ್ನು ಕೂಡ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸೊ ಶರಣ್ ಪಂಪೇಲ್ ಜೊತೆ ನಾನು ಮಾತಾಡಬೇಕು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಶಿವಶಂಕರ್ ಅಂತ. ಶಿವಶಂಕರ್ ಅವರು, ಎಸ್ ಸರ್, ಎಲ್ಲಿಂದ ಸರ್? ಸರಿ, ಇದು ಮಂಗಳೂರಿಂದ. ಮಾತಾಡಿ ಸರ್. ಸರ್, ಈಗ ಹಿರಿಯ ಪತ್ರಕರ್ತರು ಹೇಳಿದ್ರು ಅದು ಮುಸ್ಕ್ ಹಾಕಿಕೊಂಡು ಬರುದು ಅಂತ. ನನ್ನ ಮಾತಾಡಿ ಮಾಸ್ಕ್ ಎಲ್ಲ ಹಾಕಿ ಅವರು ಓಪನ್ ಡೇರಿಂಗ್ ಅಲ್ಲಿ ಅವರು ಅಲ್ಲಿ ಮರ್ಡರ್ ಮಾಡುವಾಗ ಅವರಿಗೆ ಹೆದರಿಕೆ ಇರ್ಲಿಲ್ಲ. ಮತ್ತೆ ಹಿರಿಯ ಪತ್ರಕರ್ತರು ಹೇಳಿದ್ರು ಅದು ಮಾಸ್ಕ್ ಅದು ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ, ಅದೆಲ್ಲ ಗೋಲ್ಮಾಲ್. ಅದು ಪೊಲೀಸ್ನವರು ನಾವು ಹಿಡಿದಿದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಅವರು ಇದು ಕ್ರಿಯೇಟೆಡ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇದರಲ್ಲಿ ಯಾಕೆಂತ ಹೇಳಿದ್ರೆ, ಅದು ಯಾರನ್ನು ಹಿಡಿದಾರೆ ಅಂತ ಸ್ಪಷ್ಟವಾಗಿ ತೋರಿಸ್ಲಿ ನೋಡುವ. ಅವ್ರು ಯಾಕೆ ಅವ್ರಿಗೆ ಓಪನ್ ಆಗಿ ಬಂದು ಅವರು ಮರ್ಡರ್ ಮಾಡಿ ಹೋಗುವಾಗ ಅವ್ರಿಗೆ ಧೈರ್ಯ ಇತ್ತಂತೆ,
ಹಾಗಾದ್ರೆ ನಾನು ಹೇಳುದು ಅವರು ಓಪನ್ ಆಗಿ ಅವರನ್ನು ತೋರಿಸ್ಬೇಕು ಜನಗಕ್ಕೆ, ನಾವು ಇಂಥವ್ರನ್ನ ಹಿಡಿದಿದ್ದೇವೆ ಅಂತ. ಪೊಲೀಸ್ನವರು ನಮ್ಮ ಗೃಹ ಮಂತ್ರಿ ಅವರಿಗೆ ಒಂದು ನಾವು ಹಿಡಿದಿದ್ದೇವೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಈ ತರ ಮಾಡುದಲ್ಲ. ಮತ್ತೆ ಗೃಹ ಮಂತ್ರಿ ಅವರು ಸಹ ಒಂದು ನಿಜವಾಗಿ ಹೇಳ್ತೇನೆ, ಅವ್ರು ಕೊಡುವಾಗ ಅವರು ಎಜುಕೇಟೆಡ್ ಪೀಪಲ್, ಅವರು ಡಾಕ್ಟರ್, ಅವರು ಮಾತಾಡುವಾಗ ತುಂಬಾ ಸಹನೆಯಿಂದ ಯಾವ ಜಾತಿಯವರಿಗೂ ಭೇದ ಭಾವ ಇಲ್ಲದೆ ಮಾತಾಡ್ಬೇಕು. ಅವ್ರು ಇಮಿಡಿಯೇಟ್ ಆನ್ಸರ್ ಕೊಡೋದು. ಮತ್ತೆ ಇನ್ನೊಂದು ಹೇಳಿದ್ರು ಈಗ ಯಾವುದು FCPI ಅವರು, ಅವರ ಮೇಲೆ ಆಪಾದನೆ ಉಂಟು ಅಂತ ಹಿರಿಯ ಪತ್ರಕರ್ತ ಹೇಳಿದ್ದು ಕರೆಕ್ಟ್. ಅವ್ರದ್ರಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಅಂದ್ರೆ ಒಬ್ರು ಹೀಗೆ ಮಾಡ್ಲಿಕ್ಕೆ, ಒಬ್ರು ಹೀಗೆ ಮಾಡ್ಲಿಕ್ಕೆ, ಒಬ್ರು ಹೀಗೆ ಮಾಡ್ಲಿಕ್ಕೆ ಅಂತ. SCPI ಅವರು ಹೇಳಿದ್ದು ಅದು ರಾಂಗ್. ಅದು ನಾವು ಯಾವ್ದ್ರಲ್ಲಿಲ್ಲ, ನಾವು ಯಾವ ಅವರು ಸಹ ಒಂದು ಜಾತಿಯ ಸಂಘಟನೆಯಲ್ಲಿ ಇದ್ದಾರೆ ಸರ್. SCPI ಅವರು ಬಜರಂಗದಳದವರು ಹೇಗಿದ್ದಾರೆ ಹಿಂದೂಗಳಿಗೆ, ಅವರು ಸಹ SCPI ಅವರು ಮುಸ್ಲಿಮರಿಗಿದ್ದಾರೆ. ಇದನ್ನು ಮುಸ್ಲಿಂ ಮತ್ತು ಹಿಂದೂಗಳು ಅಂತೇಳಿ ಇವರು ಕಟ್ಟಿ ಗಲಾಟೆ ಮಾಡಿಸೋದು ನನ್ನ ಲೆಕ್ಕದಲ್ಲಿ. ನಾನು ಹೇಳೋದು ಏನಿದ್ರು ಮಾತುಕತೆಯಲ್ಲಿ ಮುಗಿಸ್ಬೇಕು, ಮರ್ಡರ್ ಮಾಡಿ ಮುಗಿಸುದಲ್ಲ. ದಯವಿಟ್ಟು ಇದನ್ನು ಶಾಂತಿಯುತವಾಗಿ ಬಗೆಹರಿಸಬೇಕು. ಈ ಮಂತ್ರಿಗಳು ಎಲ್ಲ ಹಾಳು ಮಾಡಿ ಹೋಗುದು. ಈಗ ಅವರು ನಮ್ಮ ಹಣದಲ್ಲಿ ಗೃಹ ಮಂತ್ರಿಗಳು ಬೆಂಗಳೂರಿಂದ ಮಂಗಳೂರಿಗೆ ಬಂದು ಹೋದ್ರು, ಎಂತ ಬೀಚಿಗೆ ಬಂದು ಹೋದಾಗ ಹೋದ್ರು. ಅವರು ಯಾಕೆ ಬರ್ಬೇಕಿತ್ತು? ಅವ್ರು ಇರ್ಲಿಲ್ಲಲ್ಲ, ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರಿದ್ದಾರಲ್ಲ. ನಿಜವಾಗಿ ನಾನು ಹೇಳ್ತೇನೆ, ಇದು ಜನಗಳಿಗೆ ಇದು ಸುಮ್ಮನೆ ಮಾಡುವ ತಂತ್ರಗಳು. ಅವರನ್ನು ಮರ್ಡರ್ ಮಾಡುದು, ಮತ್ತೆ ಅವರನ್ನು ರೌಡಿ ಶೀಟರ್ ಅಂತ ಹೇಳುದು. ರೌಡಿ ಶೀಟರ್ MLAಗಳು ಎಷ್ಟು ಜನ ಇದ್ದಾರೆ? ಹಾಗೆ ರೌಡಿ ಶೀಟರ್ ಒಬ್ಬ ಕತ್ತವನ ಮೇಲೆ ರೌಡಿ ಶೀಟರ್ ಅಂತ ಹೇಳುದು ತಪ್ಪು ನನ್ನ ಅಭಿಪ್ರಾಯದಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದ ಸರ್. ಓಕೆ, ಎಸ್ ಸರ್. ಕೊನೆಯದಾಗಿ ನಾನು ಶರಣ್ ಪಂಪೆಲ್ ಅವ್ರ ಜೊತೆ ಮಾತಾಡಬೇಕು. ಆ್ಯಂಡ್ ಬಿಫೋರ್ ದಟ್ ನಾನು ಲಾಸ್ಟ್ ಆಕ್ಷನ್ ತೆಗೆದುಕೊಳ್ತೀನಿ. ಎಸ್ ಸರ್, ಲಾಸ್ಟ್ ಆಕ್ಷನ್ ಪ್ರದೀಪ್ ಸರಿಪೋಳ್. ಎಸ್ ಸರ್. ನೋಡಿ, ಜೀವ ಬೆದರಿಕೆಗೆ ಜಗ್ಗುವಂಥದ್ದಲ್ಲ, ಜಗ್ಲಿಕ್ಕಿಲ್ಲ. ಏನದು ಭಯೋತ್ಪಾದಕರ ಬೀಜ ಏನು ಜೀವ ಬೆದರಿಕೆಗೆ ಜಗ್ಗುವಂಥ ಸಂಘಟನೆ ನಮ್ದಲ್ಲ. ಪೋಸ್ಟ್ಗಳು ನೆಗ್ಲೆಕ್ಟ್ ಮಾಡುವಂಥದ್ದು ಕೂಡ ಅಲ್ಲ, ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ, ಆದ್ರೆ ಜಗ್ಗುವಂಥದ್ದಲ್ಲ. 15 ವರ್ಷಗಳಲ್ಲಿ ಸುಮಾರು ಕಾರ್ಯಕರ್ತರು ಹತ್ಯೆ ಆಗಿದೆ. ಹೇಳಿ ಮಾಡ್ತಾ ಇದ್ದಾರೆ, ಹೇಳಿ ಮಾಡಿದ್ರು ಕೂಡ ಏನೋ ಭಯೋತ್ಪಾದಕರ ಸಂಚು ಏನಿದ್ರು ಕೂಡ ಹೆದರಿ ಮನೇಲಿ ಕೂತುವಂಥದ್ದಲ್ಲ. ಸುಮಾರು ಕಾರ್ಯಕರ್ತರ ಹತ್ಯೆ ಆಗಿದೆ, ಸಂಘಟನೆ ಬಲಿಷ್ಠವಾಗಿ ಬೆಳೀತಾನೆ ಇದೆ. ಒಂದು ಹೆಣ್ಣು ಮಗಳು ಈ ರೀತಿ ಮಾತಾಡ್ತಾ ಅಂತ ತುಂಬಾ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಒಂದು ಹೆಣ್ಣು ಮಗಳು ಅಷ್ಟು ಜಾಗೃತಿ ಆಗಿದ್ದಾಳೆ ಅಂತ ಮನೆಯಿಂದ ಆದ್ರೆ ತುಂಬಾ ಜಾಗೃತಿ, ತುಂಬಾ ಖುಷಿಯ ವಿಷಯ. ಹಾಗಾಗಿ ಹಿಂದೂ ಸಮಾಜ ನಮ್ಮ ಜೊತೆಗಿದೆ ಅನ್ನತಕ್ಕಂಥದ್ದು ಖಂಡಿತ. ಆದ್ರೆ ಇನ್ನೊಂದು, ಈ ಪ್ರಕರಣವನ್ನ ಈ ರಾಜ್ಯ ಸರ್ಕಾರ ಏನು ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ನಮ್ಮ ಸಂಸದರಾಗಿರ್ಬೋದು ಎಲ್ಲ ಶಾಸಕರು ಒಟ್ಟು ಸೇರಿ ನಿರ್ಣಯ ಮಾಡಿ ಇದನ್ನು NIA ತನಿಖೆ ಕೊಡಬೇಕು. ಕೊಡುವವರೆಗೆ ನಮಗೆ ಹೋರಾಟ ನಿಲ್ಲೋದಿಲ್ಲ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪರೇಖೆಗಳನ್ನು ಮಾಡಬಹುದು. ಈ ತನಿಖೆಯನ್ನ ಖಂಡಿತವಾಗಿ NIA ತನಿಖೆ ಕೊಡಬೇಕು ಅನ್ನತಕ್ಕಂಥ ನಮ್ಮದು ಎಂದು ಆಗ್ರಹ. ಓಕೆ, ಎಸ್ ಸರ್. ಲಾಸ್ಟ್ ಆಕ್ಷನ್ ಸರ್. H1N1 ಒಂದು ರೋಗ ಅಂತ ನಾನು ಭಾವಿಸ್ತೇನೆ. ಯಾಕೇಳಿದ್ರೆ H1N1 ಅಂತ ಒಂದು ಹಂದಿಯಿಂದ ಬಂದದ್ದು ನಂತರ ಮಾನವರಿಗೆ ಬಂತು. ಮಾನವರಿಗೆ ಬರುವಾಗ ಅದು ರೋಗವಾಗಿ, ಹಂದಿಯಲ್ಲಿರುವಾಗ ರೋಗ ಆಗಿರಲಿಲ್ಲ, ಮಾನವರಿಗೆ ಬರುವಾಗ ಅದೊಂದು ರೋಗ ಆಯ್ತು. ಅದೇ ರೀತಿ ಇಲ್ಲಿ H1M1 ಎನ್ನುವಂಥದ್ದು, ಒಂದು Hಗೆ ಹೊಡೆದ್ರೆ ಇನ್ನೊಂದು Mಗೆ ಹೊಡಿಬೇಕು, ಒಂದು Mಗೆ ಹೊಡೆದ್ರೆ ಇನ್ನೊಂದು Hಗೆ ಹೊಡಿಬೇಕು. ಮತ್ತೆ ಯಾರು ಸಿಕ್ಕವರು ದಾರಿ ಹೋಕರಿಗೆ ಅಮಾಯಕರ ಮೇಲೆ ಹೊಡೆಯುವಂಥದ್ದು, ಇದು ಏನು ಸಾಮಾಜಿಕ ಇದರಲ್ಲಿ ಅದೊಂದು ದುರಂತ. ಅದು ಮನುಷ್ಯರು ಬದುಕಲಿಕ್ಕೆ ಅದೊಂದು ಅಸಾಧ್ಯವಾದಂಥ ಪರಿಸ್ಥಿತಿ. ಹೆದರಿಕೆಯಿಂದ ಯಾರಿಗೆ ಏನಾಗ್ತದೆ, ನಾಳೆ ಯಾವ ಹೊತ್ತಿನಲ್ಲಿ ಕೆಲಸಕ್ಕೆ ಹೋಗುವವನಿಗೆ ಊಟ ಒಂದು ಪಡಿ ನುಪ್ಪು ಬೆಂದ್ರೆ ಓಪನ್ ಹಾಕ್ಲಿಕ್ಕೆ, ಅಂಥವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ದುಡ್ಡು ಮಾಡಿ ಇದು ಎಲ್ಲ ಕೂಡಿಟ್ಕೊಂಡವ್ರಿಗೆ ಹೆಚ್ಚು ಕಷ್ಟ ಆಗೋದಿಲ್ಲ. ಅವ್ರು ಸೆಪರೇಟ್ ಆಗಿರ್ತಾರೆ. ಜನಸಾಮಾನ್ಯರಿಗೆ ಅವರ ಬದುಕಿಗೆ ಒಂದು ರಕ್ಷಣೆ ಕೊಡಬೇಕು ಎನ್ನುವುದಕ್ಕಾಗಿ ಸಂವಿಧಾನ, ಕಾನೂನು ಎಲ್ಲವೂ ಇದೆ. ಅದು ಚೆನ್ನಾಗಿ ಇನ್ನಷ್ಟು ಚುರುಕಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದಾಗ ಇಂತಹ ಸಮಸ್ಯೆಗಳೆಲ್ಲ ಬಹಳ ಬೇಗ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ನುರಿತವಾದ ಕೋಮು ನಿಗ್ರಹ ಪಡೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೋಮು ನಿಗ್ರಹ ಪಡೆಗೆ ಯಾರನ್ನು ಅಧ್ಯಕ್ಷ ಮಾಡೋದು, ಅದಕ್ಕೆ ಲೀಡರ್ ಮಾಡೋದು ಅಂತ ಹೇಳ್ಬೇಕು, ಅಲ್ಲೂ ಸಮಸ್ಯೆ ಬನ, ಆ ಕೋಮು ಈ ಕೋಮು ಅಂತ. ಹಾಗಾಗಿ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಈ ವ್ಯವಸ್ಥೆಯನ್ನು ಪರಿಗಣಿಸಿ ಈ ಏನು ಮತಾಂಧತೆ ಎನ್ನುವಂಥದ್ದು ದೊಡ್ಡ ಪಿಡುಗು ನಮ್ಮ ದೇಶದಲ್ಲಿ. ಮೊನ್ನೆ ಪಹಲ್ಗಾಮ್ನಲ್ಲಿ ಒಬ್ಬರ ಏನು ಧರ್ಮ ಕೇಳಿ ಗುಂಡು ಹೊಡೆದಾಗ ಹೊಟ್ಟೆ ಉರಿತದೆ. ಯಾರೊಬ್ಬರು ಪ್ಯಾಂಟ್ ಜಾರಿಸಿ ಹೊಡಿತಾರೆ ಅಂತ ಹೇಳಿದ್ರೆ ಅದನ್ನು ಅಲ್ಲ ಪ್ಯಾಂಟ್ ಜಾರಿಸಿ ಹೊಡಿಲಿಲ್ಲ, ಹಾಗೆ ಹೊಡೆದು ಸಮರ್ಥನೆ ಮಾಡುವಂತ ದ್ರೋಹಿಗಳು. ಹೇಗೆ ಹೊಡೆದಿದ್ದಾರೆ, ಹೌದು, ಅವರು ಧರ್ಮ ಕೇಳಿ ಹೊಡೆದಿದ್ದಾರೆ, ಹಾಗೆ ಹೊಡೆದಿದ್ದಾರೆ, ಹೋಗಿ ಹೀಗೆ ಹೊಡೆದಿಲ್ಲ ಸಮರ್ಥನೆ ಮಾಡುವಂಥ ಗತಿಗೆಟ್ಟು ಇಂಥ ಕೆಲವರು ದ್ರೋಹಿಗಳೇ ನಮ್ಮ ಇದರೊಳಗೆ ಇದ್ದಾರೆ.
ಅದನ್ನ ಮತಾಂಧತೆಯನ್ನ ಟೆರರಿಸಮ್ ಅನ್ನ ಮುಚ್ಚಿ ಹಾಕೋ ಪ್ರಶ್ನೆ ಇಲ್ಲ. ಅವರನ್ನ ಕೊಚ್ಚಿ ಇದನ್ನ ನಮ್ಮ ದೇಶದ ಕಾನೂನು ಪ್ರಕಾರ ಅವರನ್ನ ಮಠ ಹಾಕಬೇಕು. ಅದರ ನಂತರ ನಡೆದಂತಹ ಇದೆಲ್ಲ ಡೆವಲಪ್ಮೆಂಟ್ಗಳಿಂದಾಗಿ ಇಲ್ಲಿ H1M1 ಅನ್ನುವಂತ ಒಂದು ಭಾವನೆಗಳು ಉದ್ರೇಕಗೊಂಡು ಇಷ್ಟೆಲ್ಲಾ ಸಮಸ್ಯೆಗಳಾದದ್ದು. ಆದ್ರಿಂದ ಅಲ್ಲ, ಇದು ಪಹಲ್ಗಾಮ್ನ ವಿಚಾರವಾಗಿಯೋ ಅಲ್ಲ, ಅಥವಾ ಈ ಹಿಂದೆ ಫಾಜಿಲ್ ಹತ್ಯೆ ವಿಚಾರ ರಿವೆಂಜ್ ಮರ್ಡರ್ ಅಲ್ಲಲ್ಲ, ಈ ಟೈಮಿಗೆ ಎಲ್ಲವೂ ಸೂಟೇಬಲ್ ಆಗುತ್ತೆ. ಅಂದ್ರೆ ಆ ಒಂದು ಭಾವನೆ, ಒಂದು ವಾತಾವರಣ ಎಲ್ಲೆಡೆ ಹರಿದಾಡುವಾಗ ಅಲ್ಲೊಂದು ಕುಡುಪಿನಲ್ಲಿ ಒಂದು ದುರಂತ, ಅದೊಂದು ಯಾರು ಆಗಬಾರ್ದಿತ್ತು, ಅದೊಂದಾಯ್ತು. ಅದಾದ್ಮೇಲೆ ಇದೇ ಸಂದರ್ಭವನ್ನ ಕಾಯ್ತಾ ಇದ್ರು, ಒಳ್ಳೆ ಮೈಲೇಜ್ ಸಿಗ್ತದೆ ಅಂತ ಹೇಳಿ ಆ ಒಂದು ರೌಡಿಗಳು ಮತ್ತೆ ಇದಕ್ಕೆ ಅವರಿಗೆಲ್ಲ ಫಂಡಿಂಗ್ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ರಿವೆಂಜ್ ಮಾಡಲಿಕ್ಕೆ ದೊಡ್ಡ ಇದು ಬರ್ತದೆ ಅಂತ ಹೇಳಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ರು. ಅದು ಎಲ್ಲ ಒಂದು ಸಂದರ್ಭಕ್ಕೆ ಒಂದಕ್ಕೊಂದು ಪೂರಕ. ಅದರ ಪ್ರಮಾಣ ಎಷ್ಟು ಅಂತ ಹೇಳಲಿಕ್ಕೆ ನಮಗೆ ಆಗದಿದ್ರು ಅದೊಂದಕ್ಕೊಂದು ಪೂರಕವಾಗಿ ಈ ರೀತಿಯಾದಂಥ ಇದನ್ನ ನಡೆಯಿತು. ಮತ್ತೆ ಹೆಚ್ಚಾಗಿ ಬಜರಂಗ ದಳ ಸಂಘಟನೆ ಅಥವಾ ಹಿಂದುತ್ವ ಸಂಘಟನೆಗಳು ಟಾರ್ಗೆಟ್ ಯಾಕೆ ಆಗೋದು ಅಂತ ಹೇಳಿದ್ರೆ, ಅವರಲ್ಲಿ ಎಲ್ಲವೂ ಕೂಡ ಓಪನ್ ಆಗಿ ಮಾಡ್ತಾರೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರಿಗೆ ಯಾವುದೇ ಒಂದು ಅಡೆತಡೆಗಳು ಅಂತ ಹೇಳುವುದಿಲ್ಲ. ಈಗ ಪೊಳಲಿಯನಂತೂ, ಶರಣ್ ಪಂಪೇಲ್, ಭರತ್ ಕುಮಟೇಲ್ ಇವರೇ ಒಂದು ರೀತಿಯ ನಾಯಕರಲ್ಲ. ಈಗ ಶರಣ್ ಪಂಪೇಲ್ ಹೇಳೋರು ಸಂಘಟನೆಯಿಂದ ಬಂದು ಅವರ RSS ಇದೆಲ್ಲ ಆಗಿದೆ, ಅವರ ಇದೆ ಸಂಘಟನೆ. ಈಗ ಭರತ್ ಕುಮಟೇಲು ಫೀಲ್ಡ್ಗೆ ಹೋಗ್ತಾರೆ, ಅಂದ್ರೆ ಅವರು ಫೈಟ್ ಮಾಡ್ತಾರೆ, ಕೇಸ್ ಆಗ್ತದೆ, ಸಂಘಟನೆಯಲ್ಲಿದ್ದಾರೆ. ಇನ್ನು ಕೆಲವರು ಪೊಳಲೇನಂತನವರು ರೌಡಿಸಮ್ ಫೀಲ್ಡಲ್ಲಿದ್ದು, ಕ್ರಿಮಿನಲ್ ಫೀಲ್ಡಲ್ಲಿದ್ದು, ನಂತರ ರೌಡಿಸಮ್ ಒಂದು ಯಾವುದೋ ಒಂದು ಕೇಸ್ನಲ್ಲಿ ಹೀರೋಯಿಸಮ್ ಆಗಿ, ಅಂದರೆ ಹಿಂದುತ್ವ ಅಂತ ಒಂದು ಹೆಸರು ಬರುವಂಥದ್ದು. ಇದನ್ನೆಲ್ಲ ಪ್ರತ್ಯೇಕವಾಗಿ ನಾವು ಘಟನೆಗಳನ್ನು ನೋಡಿ, ಎಲ್ಲರೂ ಕೂಡ ಹಿಂದೂ ಸಂಘಟನೆಗಳು, ಹಿಂದೂ ನಾಯಕರು ಅಂತ ಹೇಳೋದು. ಸಮ್ಟೈಮ್ಸ್ ಪ್ರೊಫೆಷನಲ್ ಕಿಲ್ಲರ್ಗಳಾಗಿದ್ದವರು ಇದರಲ್ಲಿ ಸೇರಿಕೊಂಡು ಬೇಕಾದಾಗ ವಾಪಸ್ ರೌಡಿಸಮ್, ಅಂದರೆ ಇದನ್ನೆಲ್ಲ ಒಂದು ರೀತಿಯಲ್ಲಿ ಗೊಜಲಾಗಿ ಕಾಣ್ತದೆ. ಅದು ಯಾರು ಹಿಂದುತ್ವ ನಾಯಕರು, ಸಂಘಟನೆ ತುಂಬ ಜನ ಕೇಳ್ತಾರೆ, ಆ ಹಿಂದುತ್ವಗಳನ್ನೇ ಕೊಂಡವರನ್ನ ನೀವು ಹಿಂದುತ್ವ ನಾಯಕರು ಅಂತ ಹೇಗೆ ಹೇಳ್ತೀರಿ? ಅಂದರೆ ಹಾಗಾಗಿ ಇಂಥ ಗೊಂದಲಗಳು ಸಂಘಟನೆಯಲ್ಲಿ ಕೆಲವೊಮ್ಮೆ ಎದ್ದು ಬರ್ತದೆ. ಬಟ್ ನಾವು ಅದನ್ನು ಸಪರೇಟ್ ಇದನ್ನು ನೋಡಬೇಕಾಗ್ತದೆ. ಯಾಕೆ ಹೇಳಿದ್ರೆ ಕೊಲೆ ಎನ್ನುವಂಥದ್ದನ್ನು ಯಾರೂ ಕೂಡ ನಾವು ಸಮರ್ಥನೆ ಮಾಡಲ್ಲ. ಅವರು ಏನು ಇನ್ನೊಂದು ಕಡೆಯಿಂದ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಂಡಿಂಗ್ ಆಗಿ ಈ ಥರ ಎಲ್ಲ ಆಗುವಾಗ ಅದನ್ನು ನಮ್ಮ ಸರ್ಕಾರ ಏನು ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಇದೊಂದು ದೇಶದ ಭದ್ರತೆಗೆ ಆಪತ್ತು ಎನ್ನುವ ಕಾರಣಕ್ಕಾಗಿ ಇದನ್ನೆಲ್ಲ ಧರ್ಮಾಧಾರಿತ ಹತ್ಯೆಯನ್ನು ಖಂಡಿತ ನಿಲ್ಲಿಸಬೇಕು. ಹಾಗಂತ ಎಲ್ಲವೂ ಹತ್ಯೆ ಖಂಡನೀಯವೇ, ಧರ್ಮಾಧಾರಿತ ಹತ್ಯೆ ಇರ್ಬೋದು, ಇದು ಇರ್ಬೋದು. ಆದರೆ ಧರ್ಮಾಧಾರಿತ ಹತ್ಯೆ ಅನ್ನುವಂಥ ದೊಡ್ಡ ಅಭಿಮಾನಾಗಿ ಅದು ಏನು ದಾರಿಯಲ್ಲಿ ಹೋಗೋರು ಕೂಡ ಒಂದು ಹೆದರುವಂತಹ ಸನ್ನಿವೇಶ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಧರ್ಮಾಧಾರಿತ ಮತಾಂಧತೆಯಿಂದ ಉಂಟಾಗುವಂಥ ಹತ್ಯೆಗಳನ್ನು ಖಂಡಿತ ಅದನ್ನು ಹತ್ತಿಕ್ಕಲಿಕ್ಕೆ ದೊಡ್ಡದಾದಂಥ ಒಂದು ಕಾನೂನನ್ನೇ ಜಾರಿಗೆ ತರಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಓಕೆ, ಎಸ್ ಸರ್. ಇದು ಕೊನೆಯದಾಗಿ ನಾನು ಶರಣ್ ಪಂಪೇಲ್ ಅವರು VHP ಮುಖಂಡರು ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಆದರೆ ಕಾಲ್ ತೆಗಿತಾ ಇಲ್ಲ, ನಾಟ್ ರೀಚೇಬಲ್, ಕಾಲ್ ತೆಗಿತಾ ಇಲ್ಲ ಅನ್ನುವಂಥದ್ದು ಶರಣ್ ಪಂಪೇಲ್ ಅವರು. ಅವರಿಗೂ ಕೂಡ ಜೀವ ಬೆದರಿಕೆ ಬಂದಿದೆ. ಸೊ ಹಾಗಿದ್ದಾಗ ಅಂದರೆ ಶರಣ್ ಪಂಪೇಲ್ ಅವರನ್ನು ಕೂಡ ನಾವು ಗ್ರಾಮಗಳು ಹತ್ಯೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹತ್ಯೆಗೆ ತಯಾರಾಗಿ ಶರಣ್ ಪಂಪೇಲ್ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆಯನ್ನು ಹಾಕಿದ್ದಾರೆ. ಸೊ ಅವ್ರಿಗೆ ಕೂಡ ಕರೆ ಮಾಡಬೇಕಾಗಿತ್ತು, ನಾವು ಮಾತಾಡಬೇಕಾಗಿತ್ತು, ಆದರೆ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಎನಿವೆ, ಯಾರಿಗೂ ಕೂಡ ಏನಾಗುವಂಥದ್ದು ಬೇಡ. ಈ ಕರಾವಳಿಯಲ್ಲಿ ಆಗ್ತಾ ಇರುವಂತಹ ಈ ಕೋಮು ದಳ್ಳುಗಳು ಏನಿದೆ, ಕೋಮು ದ್ವೇಷದ ಕೊಲೆಗಳು ಏನಿದೆ, ಹತ್ಯೆಗಳೇನಿದೆ, ನಿಜವಾಗ್ಲೂ ದುರಂತ ಆ್ಯಂಡ್ ಬೇಸರದ ಸಂಗತಿ ಆ್ಯಂಡ್ ನಾಚಿಕೆ ಕೇಡಿನ ಸಂಗತಿಯೂ ಕೂಡ ಹೌದು. ಯಾಕಂದರೆ ಈ ಮಟ್ಟಿಗೆ ಅಂದರೆ ನೀನನ್ನು ತೆಗಿತೀನಿ ಅಥವಾ ನೀನನ್ನು ಬಿಡಲ್ಲ ಅನ್ನುವಂತಹ ಪೋಸ್ಟ್ಗಳನ್ನು ಹಾಕಿಕೊಂಡು ನೇರವಾಗಿ ಈ ಕೆಲಸಗಳು ನಡೀತಾ ಇದೆ ಅಂತ ಬಂದಾಗ ಟೋಟಲ್ ಫೇಲ್ಯೂರ್ ನಮ್ಮ ಇಂಟೆಲಿಜೆನ್ಸ್, ಟೋಟಲ್ ಫೇಲ್ಯೂರ್ ನಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಜೊತೆಗೆ ಪೊಲೀಸರ ಮೇಲೆ ಬಂದಿರುವಂತಹ ಕೆಟ್ಟ ಆರೋಪ, ಜಿಲ್ಲೆಗೆ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ ಇದ್ದು ಗುಪ್ತ ಮಾಹಿತಿ ತಗೊಳ್ಳಿ, SP ಲೆವೆಲ್ ಕೂಡ ಇಲ್ಲ. ಅದೇ ದುರಂತ ಏನ್ ಕಥೆ ಅನ್ನೋದು ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಯಾಕಂದ್ರೆ ಪೊಲೀಸರೇ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ನೇರವಾಗಿ ಪ್ರಮುಖ MLAಗಳು ಹೇಳ್ತಾರೆ, ಪ್ರಮುಖವಾಗಿರುವಂತಹ ಎವಿಡೆನ್ಸ್ಗಳು ಹೇಳುತ್ತೆ. ಒಂದು ವೇಳೆ ಇದ್ದರೆ ಇದು ಅಪರಾಧ, ದೊಡ್ಡ ಮಟ್ಟದ ಶಿಕ್ಷೆ. ಯಾಕೆ ಹೇಳಿದ್ರೆ
ಈಗ ಬೇರೆ ಕಡೆ ರಕ್ಷಣೆ ಮಾಡುವಂತಹ ಇಂಥವರೇ ಪೊಲೀಸರೇ ಬಡ್ಡಿ ದಂಧೆ ಮಾಡ್ತಾ ಒಬ್ಬ ಅಲ್ಲ, ವಿಚಾರಣೆ ವೇಳೆ ಖಂಡಿತವಾಗಿ ಇದು ಹೊರಗೆ ಬರೋದಿಲ್ಲ. ಇವರನ್ನು ರಕ್ಷಣೆ ಮಾಡುವ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡ್ತದೆ. ನಾನು ಬಹುಶಃ ಆ ಧೈರ್ಯದಿಂದನೇ ಅಂತ ಭಾವಿಸ್ತೇನೆ. ಆ ಧೈರ್ಯದಿಂದನೇ ಇವರು ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ನಮಗೆ ನಂಬಿಕೆ ಇಲ್ಲ ಇದು ಏನು ವಿಚಾರಣೆಯಾಗಿ ಆ ಪೊಲೀಸ್ ಏನು ಇನ್ವಾಲ್ವ್ ಆಗಿರುವಂತ ಕೇಸಲ್ಲಿ ಇನ್ವಾಲ್ವ್ ಆಗಿರುವಂತ ಪೊಲೀಸ್ ರಶೀದ್ಗೆ ವಿಚಾರಗಳು ಇದ್ರೆ ಟೋಟಲಿ ಇಲ್ಲ, ಖಂಡಿತವಾಗಿ ಇದ್ದೇ ಇದೆ. ಅಷ್ಟು ಆರೋಪ ಮಾಡಿದಾಗ ಯಾಕೆ ಕಮಿಷನರ್ ಯಾಕೆ ಮಾತಾಡ್ತಾ ಇಲ್ಲ? ಶಾಕಿಂಗ್ ಆಗಿರುವಂತ ವಿಚಾರ. ಯಾಕಂದ್ರೆ ಗುಂಪು ಹತ್ಯೆಗಳನ್ನ ಅಥವಾ ಇನ್ನಿತರ ಹತ್ಯೆಗಳನ್ನ ನೋಡಿದೆ, ಆದ್ರೆ ಪೊಲೀಸ್ ಇಲಾಖೆಯ ವೈಫಲ್ಯ ಇದ್ರೆ ಅಥವಾ ಪೊಲೀಸ್ ಇಲಾಖೆಯ ಸ್ವಲ್ಪವಾದ್ರೂ ಕೂಡ ಸಡಿಲತನ ಇದ್ದಿದ್ರೆ ಬಹುಶಃ ಘನಘೋರವಾಗಿರುವಂಥ ಅಪರಾಧ ಇದು, ಕ್ಷಮೆ ಇಲ್ಲದ ಅಪರಾಧ. ಯಾಕಂದ್ರೆ ಆರಕ್ಷಕರು ಅಥವಾ ನಮ್ಮ ರಕ್ಷಣೆ ಮಾಡುವವರು, ಸೊ ಅವರು ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದ್ದಾನೆ ಅಂತ ಬಂದಾಗ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಹಾಗಿದ್ದಾಗ ಅಂಥದ್ದು ಸುದ್ದಿ ಬರುವಂಥದ್ದು ಕೂಡ ಬೇಡ. ಜೊತೆಗೆ ಇಲ್ಲಿ ಸುಹಾಸ್ ಶೆಟ್ಟಿಯವರ ಹತ್ಯೆ ಆಗಿದೆ, ಜೊತೆಗೆ ಅಲ್ಲಿ ಫಾಜಿಲ್ ಅವರ ಹತ್ಯೆ ಆಗಿದೆ, ಈ ಹಿಂದೆಯೂ ಕೂಡ ಪ್ರವೀಣ್ ನೆಟ್ ಅವರ ಹತ್ಯೆ ಆಗಿದೆ, ಶರತ್ ಮಡಿವಾಳ, ಜೊತೆಗೆ ಇನ್ನಿತರ ಹತ್ಯೆ ಆಗಿದೆ ಅಂತ ಬಂದಾಗ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಇಂತಹ ಒಂದು ಕೋಮು ದ್ವೇಷದ ಹತ್ಯೆಗಳು ಆಗುವಂಥದ್ದು ಬೇಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಮತ್ತೆ ಶಾಂತಿ ನೆಲೆಸಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ, ತಾವುಗಳು ಕೂಡ ಕಾಯ್ತಾ ಇದ್ರಿ, ಸಾಕಾಗಿದೆ ಇದನ್ನು ನೋಡಿಕೊಂಡು. ಸೊ ಇಂಥದ್ದು ಆಗುವಂಥದ್ದು ಬೇಡ ಅನ್ನುವಂಥದ್ದು ಅಷ್ಟೇ ನಮ್ಮ ಕೋರಿಕೆ. ಸೊ ಹಾಗಿದ್ದಾಗ ಯಾರು ಈ ರೀತಿ ಓಪನ್ ಆಗಿರುವಂತಹ ಈ ರೀತಿ ಥ್ರೆಟ್ಗಳನ್ನು ಹಾಕ್ತಾರೆ, ಬೆದರಿಕೆಗಳನ್ನು ಹಾಕ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಸೈಬರ್ ಕ್ರೈಮ್ ಅನ್ನುವಂಥದ್ದು ಅಷ್ಟು ಹಾಳಾಗೋಗಿದೆ, ಅಷ್ಟು ಕೆಟ್ಟು ಕೆರ ಹಿಡಿದೋಗಿದೆ, ಯಾರಿಗೂ ಕೂಡ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ತುಂಬಾ ದೊಡ್ಡ ಸಂಗತಿ. ಸೊ ಹಾಗಿದ್ದಾಗ ದೊಡ್ಡ ಅಲ್ಲ, ಯಾರಿಗೂ ಕೂಡ ಆಗ್ತಾ ಇಲ್ಲ ಅದನ್ನ ಪತ್ತೆ ಹಚ್ಚಲಿಕ್ಕೆ. ಸೊ ಇದು ದೊಡ್ಡ ದುರಂತ. ಸೊ ಗೊತ್ತಿಲ್ಲ, ಆದ್ರೆ ನಮ್ಮ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಈ ಒಂದು ಕೋಮು ದಳ್ಳುರಿಗಳನ್ನ, ಕೋಮು ದ್ವೇಷವನ್ನ, ಈ ಒಂದು ವಿಚಾರವನ್ನ ಕಂಟ್ರೋಲ್ನಲ್ಲಿ ಇಡಿ, ನಮ್ಮ ಕರಾವಳಿ ಭಾಗದಲ್ಲಿ ಮತ್ತೆ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂಥವರು ಪ್ರದೀಪ್ ಸರಿಪಳ ಅವರು, ಬಜರಂಗ ದಳ ಮುಖಂಡರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಜಿತೇಂದ್ರ ಕುಂದೇಶ್ವರ್ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಕುಮ್ಡೇಲ್ ಅವರು ಜಾಯ್ನ್ ಆಗಿದ್ರು, ಅದೇ ರೀತಿ ಶರಣ್ ಪೋಪೆ ಅವರು ಜಾಯ್ನ್ ಆಗಬೇಕಾಗಿತ್ತು, ಆಗಿಲ್ಲ. ಆ್ಯಂಡ್ ರಿಯಾಜ್ ಕಡಂಬು ಅವರು ಜಾಯ್ನ್ ಆಗಿದ್ರು, ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಶಾಂತಿ ನೆಲೆಸಲಿ ಅನ್ನುವಂತಹ ಒಂದು ಆಶಯ. ಥ್ಯಾಂಕ್ ಯು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.